जयुराधमाधव जबिहारी जयुराधमाधव जबिहारी जयु गोपी जनवल्लभा गिरिवरदारी जयु गोपी जनवल्लभा गिरिवरदारी यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरा वनचारी यमुनातीरा वनचारी जयुराधमाधवा कुञ्जविहारी जयुराधमाधवा कुञ्जविहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं सावधूतं श्री चैतन्य महा जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर अद्वैत भक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಯ ರಿವಿಷನ್ ಕ್ಲಾಸಸ್ಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ. ಓಕೆ, ಕ್ವಶನ್ ಅಂಡ್ ಆನ್ಸರ್ಸ್ ನೋಡೋಣ ಅಂತ ಅನ್ಕೊಂಡಿದ್ವಿ. ಒಂದ್ ನಿಮಿಷ ನಾ ಓಪನ್ ಮಾಡ್ತೀನಿ. ಎಲ್ಲರ ಹತ್ರನು ಕ್ವೆಶನ್ಸ್ ಈಗ ಆಲ್ರೆಡಿ ಇದೆ ಅಂತ ಅನ್ಕೋತೀನಿ. ಹರೇ ಕೃಷ್ಣ ಇದೆ ಅಲ್ವಾ ಮಾತಾಜಿ? ಇದೆ ಮಾತಾಜಿ. ಓಕೆ, ಮೊದಲನೇ ಪ್ರಶ್ನೆ ಏನಿತ್ತು ಅಂದ್ರೆ, ಪ್ರಕೃತಿ ಪುರುಷ ಮತ್ತೆ ಜ್ಞೇಯಂ ಪದಗಳ ಕನ್ನಡ ಅರ್ಥಗಳನ್ನ ನೀಡಿ ಅಂತ. ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಜ್ಞೇಯಂ ಅಂದ್ರೆ ಏನು ಅಂತ. ಹರೇ ಕೃಷ್ಣ. ಮೊದಲನೇ ಒಂದು ಶ್ಲೋಕದಿಂದ ನೀವು ಹೇಳ್ಬೇಕು ಅದನ್ನ. ಶ್ಲೋಕದಿಂದ
ಬರ್ದಿದ್ದೀರಾ ನೀವು? ಹಾ ಮಾತಾಜಿ ಬರ್ದಿದ್ದೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಅಲ್ಲ ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ಹತ್ರ ಕೇಳಿ ಹರೇ ಕೃಷ್ಣ ಮಾತಾಜಿ, ನಿಮ್ ಮೊಬೈಲ್ ಇದ್ದೀರಾ ಮಾತಾಜಿ? ಹಾ ಶೇರ್ ಮಾತಾಜಿ, ಮಾಡ್ಬೇಕಾ ವಿನಯ್? ಒಂದ್ ಅಲ್ಲ ನಿಮಿಷ ವಿನಯ್ ಮಾತಾಜಿ. ಪ್ರಭುಜಿ, ಅಲ್ಲ ಅದು ಶೇರ್ ಮಾಡ್ಬೇಕಾ ಮಾತಾಜಿ? ಅಲ್ಲ ಮಾತಾಜಿ, ಕ್ವಶನ್ ಪೇಪರ್. ಹೋಸ್ಟ್ ಕ್ವಶನ್ ಪೇಪರ್. ಪ್ರಭುಜಿ ಆಗ್ಬಿಟ್ಟಿದ್ದಾರೆ. ಹೌದು ಈಗ ಹೌದು ಪ್ರಭುಜಿ, ನೀವು ಹೋಸ್ಟ್ ಆಗಿದ್ದೀರಾ ಮಾಡಿ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಹೋಸ್ಟ್ ಆಗ್ತಿದ್ದಾರೆ, ನಾನಿದ್ದೀನಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಕೇಳ್ತಿದೆ ಅಲ್ವಾ? ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮಾತಾಜಿ. ಇದು ಏನು ಬೇರೆ ಬರ್ತಿದ್ದಲ್ಲ ಮಾತಾಜಿ ಸ್ಕ್ರೀನ್ ಅಲ್ಲಿ, ನಿಮ್ಗೂ ಹೌದು ಕಾಣ್ತಿದ್ಯಾ? ಮಾತಾಜಿ. ಹಾ ಕಾಣ್ತಾ ಇಲ್ಲ ಇದೆ. ನಿಮ್ದು ಹಾ ಈಗ ನಿಮ್ ಕಾಣಿಸ್ತಾ ಇದೆ. ಸೊ ಫಸ್ಟ್ ಕ್ವಶನ್ ಏನಿತ್ತು ಅಂತಂದ್ರೆ, ಪ್ರಕೃತಿ, ಪುರುಷ ಮತ್ತೆ ಜ್ಞೇಯ ಪದಗಳ ಕನ್ನಡ ಅರ್ಥಗಳನ್ನ ನೀಡಿ ಅಂತಿತ್ತು. ಅದರಲ್ಲಿ ಕನ್ನಡ ಅರ್ಥಗಳು, ಪದಗಳ ಅರ್ಥಗಳಲ್ಲೇ ಸಿಗುತ್ತೆ ನಮ್ಗೆ. ಪ್ರಕೃತಿ ಅಂದ್ರೆ ಪ್ರಕೃತಿ, ಪುರುಷ ಅಂದ್ರೆ ಭೋಕ್ತಾರ, ಮತ್ತೆ ಜ್ಞೇಯಂ ಅಂದ್ರೆ ಜ್ಞಾನದ ವಿಷಯ. ನೀವಿದೆ ಅಲ್ವಾ ಅವರು ಮಾಡ್ಕೊಂಡ್ರಿ ಅಂದ್ರೆ ಓದ್ಕೊಂಡಿರುವಂತದ್ದು? ಹರೇ ಕೃಷ್ಣ. ಬೇರೆ ಏನಾದ್ರು ಅದಕ್ಕೆ ಆನ್ಸರ್ ಕೊಟ್ಟಿದ್ದೀರಾ? ಹಾ ಕೇಳ್ತಿದಲ್ಲ? ಮಾತಾಜಿ. ಹಾ ಕೇಳಿಸ್ತಾ ಇದೆ ಮಾತಾಜಿ. ಸೊ ನಿಮ್ಮ ಉತ್ತರ ಇದೇ ಇತ್ತಲ್ವಾ? ಹೌದು. ಪ್ರಕೃತಿ ಅಂದ್ರೆ ಭೌತಿಕ ಸ್ವಭಾವ. ಇದು ಪಂಚಭೂತಗಳು, ಭೂಮಿ, ಜಲ, ಅಗ್ನಿ, ವಾಯು,
ಆಕಾಶ ಮನಸ್ಸು ಬುದ್ಧಿ ಅಹಂಕಾರಗಳನ್ನು ಒಳಗೊಂಡಿರುವ ಭೌತಿಕ ಶಕ್ತಿ ಅಂತ ಬರ್ತೀವಿ ಮಾತಾಜಿ ಪ್ರಕೃತಿಗೆ. ಮಾತಾಜಿ. ಪುರುಷ ಅಂತ ಜೀವಾತ್ಮ ಅಂತ ಬರ್ತೀವಿ. ಭೌತಿಕ ದೇಹದಲ್ಲಿ ವಾಸಿಸುವ ಚೇತನ ಸ್ವರೂಪ ಅನುಭವಿಸುವವನ ಭೋಗಿಸುವವನು ಅಂತ ಅನುಭವಿಸುವವನು ಭೋಗಿಸುವವನು ಪುರುಷ ಅಂತ. ಜ್ಞೇಯಂ ಅಂತಂದ್ರೆ ತಿಳಿಯಬೇಕಾದದ್ದು ಅಂದ್ರೆ ಪರಮತತ್ವ ಅಂದರೆ ಪರಮಾತ್ಮ ಆತನನ್ನೇ ತಿಳಿಯಬೇಕಾದ ಪರಮ ಸತ್ಯ ಅಂತ ಬರ್ತೀವಿ. ಅಂದ್ರೆ ಎಲ್ಲರೂ ಅದೇ ಅಂದ್ರೆ ಬರ್ಕೊಂಡಿರೋದ ಮಾತಾಜಿ, ನೀವ್ ಹೇಳಿದ್ದೆ ಬರ್ತಿದ್ದೀರಾ? ಮತ್ತೆ ಕೆಲವೊಬ್ರು ಬೇರೆ ಬೇರೆ ಇದೆ ಮಾತಾಜಿ. ಮಾತಾಜಿ ಕೆಲವೊಬ್ರು ಹರೇ ಕೃಷ್ಣ. ಬೇರೆ ಬೇರೆ ಬರ್ದಿದ್ದಾರೆ ಮಾತಾಜಿ, ಕೆಲವೊಬ್ರು ಸೇಮ್ ಬರ್ದಿದ್ದಾರೆ. ಕೇಳಿಸ್ತಾ ಇದೆ ಮಾತಾಜಿ? ಓಕೆ. ಹರೇ ಕೃಷ್ಣ. ಕೇಳಿಸ್ತಿದೆ ಮಾತಾಜಿ, ಹೇಳಿ ಏನ್ ಆನ್ಸರ್ಸ್ ಬರ್ದಿದ್ದೀರಾ? ಕೇಳಿಸ್ತಿದೆ ಮಾತಾಜಿ, ನನಗೆ ಕೇಳಿಸ್ತಿದೆ. ಓಕೆ ಮಾತಾಜಿ. ಕೇಳ್ತಿದ್ದಿಲ್ಲ ಕೆಲವೊಬ್ರು ಮಾತಾಜಿ, ಬೇರೆ ನಾ ಬರ್ದಿದ್ದಾರೆ ಮಾತಾಡ್ತೀನಿ. ಮಾತಾಜಿ. ಹಾ ಕೇಳಿಸ್ತಾ ಇದೆ ಮಾತಾಜಿ. ಕೆಲವೊಬ್ರು ಬೇರೆ ಬರ್ದಿದ್ದಾರೆ, ಕೆಲವೊಬ್ರು ಸೇಮ್ 50% ಸೇಮ್ ಬರ್ದಿದ್ದಾರೆ ಮಾತಾಜಿ. ಕೆಲವೊಬ್ರು ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಆನ್ಸರ್ ಅಲ್ಲಿ. ಆಲ್ಮೋಸ್ಟ್ ಅದೇ ಬರುತ್ತಾ, ಬಟ್ ಸ್ವಲ್ಪ ಸೆಂಟೆನ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ. ಓಕೆ ಮಾತಾಜಿ. ಪ್ರಕೃತಿ ಅಂತಂದ್ರೆ 24 ಘಟಕಾಂಶಗಳಿಂದ ಆಗಿರುವಂತದ್ದು ಅಂತ ಮಾತಾಜಿ. ಪ್ರಕೃತಿ ಅಂದ್ರೆ ಭೌತಿಕ ಸ್ವಭಾವ. ಇದು ಪಂಚಭೂತಗಳು ಅಂದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಒಳಗೊಂಡಿರುವ ಭೌತಿಕ ಶಕ್ತಿ ಅಂತ ಬರ್ತೀವಿ ಮಾತಾಜಿ. ಆದ್ರೆ ನಿಮ್ಗೆ ಇದು ಭಾವಾರ್ಥದಲ್ಲಿ ಸಿಕ್ಕಿದ ಮಾತಾಜಿ? ಹಾ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಪ್ರಕೃತಿ ಅಂದ್ರೆ ಮೂರು ಪ್ರಕೃತಿ ಗುಣಗಳಿಂದನೂ ಕೂಡೈತೆ. ಸಾತ್ವಿಕ, ರಾಜಸ, ತಾಮಸಿಕ ಹಾ ಅಂತಂದು. ಅದನ್ನು ಹರೇ ಕೃಷ್ಣ ಮಾತಾಜಿ. ಮತ್ತೆ ನೀವೇನ್ ಹೇಳ್ತೀರಾ ಅದನ್ನ ಹೇಳ್ಬಿಡಿ ಮಾತಾಜಿ, ಅದನ್ನೇ ನಾವು ಇದ್ ಮಾಡ್ಕೊತೀವಿ. ಇಲ್ಲ ಪರವಾಗಿಲ್ಲ ಮಾತಾಜಿ. ಅಂದ್ರೆ ನಾನು ಅದು ಬರೀ ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಂಡು ಹೋದೆ. ಅಂದ್ರೆ ನನ್ನ ಅದ್ರ ಭಾವಾರ್ಥ ಅಂದ್ರೆ ಇಲ್ಲಿ ಅರ್ಥಗಳು ಪ್ರಭುಪಾದರು ಕೊಟ್ಟಿದಾರಲ್ಲ ಈ ಪ್ರತಿಯೊಂದು ಸಂಸ್ಕೃತ ಪದಗಳಿಗೆ. ಇಲ್ಲಿ ಪ್ರಕೃತಿಗೆ ಅವ್ರಿಗೆ ಪ್ರಕೃತಿಯನ್ನ ಅಂತ ಕೊಟ್ಟಿದ್ದಾರೆ, ಪುರುಷಂಗೆ ಭೋಕ್ತಾರ ಅಂತ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಜ್ಞೇಯಂಗೆ ಜ್ಞಾನದ ವಿಷಯ ಅಂತ ಕೊಟ್ಟಿದ್ದಾರೆ. ಮತ್ತೆ ನಾನು ನೀವು ಹೇಳಿ ಸೆಂಟೆನ್ಸ್ ಹುಡುಕ್ತಾ ಇದ್ದೀನಿ. ಮಾತಾಜಿದು ಸೆಂಟೆನ್ಸ್ ಮಾಡ್ಕೊಂಡದ್ದು ಮಾತಾಜಿ, ಅಂದ್ರೆ ಹೌದು ಮಾತಾಜಿ. ನಮ್ಮ ವಾಕ್ಯದಲ್ಲಿ ಬರೀಲಿಕ್ಕೆ ಅಂತ ಹೇಳಿ ಅಂತ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಘಟಕ 1 ಮತ್ತೆ ಘಟಕ 2, ಘಟಕ 3 ದಲ್ಲಿ ಅಶ್ವಿನಿ ಮಾತಾಜಿ ಅವರು ಎಲ್ಲರಿಗೂ ಇದು ಆನ್ಸರ್ ಹೇಳ್ಕೊಡ್ತಾರೆ ಮಾತಾಜಿ. ಆದ್ರೆ ನಮ್ಗೆ ಚಂದ್ರಿಕಾ ಮಾತಾಜಿ ಅವರು ಸ್ಟಾರ್ಟಿಂಗ್ ನಾವು ಕೇಳಿದ್ರಲ್ಲ, ಅವ್ರು ಹೇಳಿದ್ರು ನೀವು ಅಶ್ವಿನಿ ಮಾತಾಜಿ ಅವ್ರು ಹೇಳ್ಕೊಟ್ಟಿದ್ದು ಕಾಪಿ ಮಾಡಬಾರ್ದು, ನಿಮ್ಮ ಮನಸ್ಸಿಗೆ ಸ್ವಂತ ವಾಕ್ಯ. ಈಗ ನಾವು ಶ್ಲೋಕವನ್ನು ಹೇಳ್ಬೇಕಾದ್ರೆ ಅವ್ರವ್ರಿಗೆ ತಿಳಿದ ಹಾಗೆ ಅವ್ರು ಹೇಳ್ತಾರಲ್ಲ, ಹಾಗೆ ನೀವು ಉತ್ತರವನ್ನ ಬರಿಬೇಕು ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ ಹಾಗೆ ಮಾಡ್ತಾರೆ ಮಾತಾಜಿ. ಸೊ ಓನ್ ಆನ್ಸರ್ಸ್ ಬರ್ದಿರುತ್ತೆ ಮಾತಾಜಿ? ಹಾ, ಒಂದೇ ಆನ್ಸರ್ ಅನ್ನ ಬರಿಬಾರ್ದು, ಅದಕ್ಕೆ ಮಾರ್ಕ್ಸ್ ಸಿಗಲ್ಲ. ನಿಮ್ ಮನಸ್ಸಿಗೆ ಏನ್ ಅರ್ಥ ಆಗಿದೆ ಸ್ವಂತ ವಾಕ್ಯದಲ್ಲೇ ಬರಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಅಶ್ವಿನಿ ಮಾತಾಜಿಯವರು ಫಾಲೋ ಅಂದ್ರೆ ಅವರು ಸರಿ ಹೇಳ್ಕೊಡ್ತಾರೆ, ಅದ್ರಲ್ಲಿ ನಾವು ಅರ್ಥ ಮಾಡ್ಕೊಂಡು ಇದ್ ಮಾಡ್ತಾರೆ ಮಾತಾಜಿ. ಓಕೆ. ಪ್ರಕೃತಿ ಎಂದರೆ ಭೋಗಿಸಲ್ಪಡುವುದು, ಪುರುಷ ಅಂದ್ರೆ ಭೋಗಿಸುವವನು, ಜ್ಞೇಯಂ ಅಂದ್ರೆ ಇದನ್ನ ತಿಳ್ಕೊಳ್ಳುವಂಥದ್ದೇ ಜ್ಞೇಯಂ. ಈ ಜ್ಞಾನವನ್ನ, ಆತ್ಮಜ್ಞಾನ ಪರಮಾತ್ಮ ಜ್ಞಾನವನ್ನ ತಿಳಿಯುವಂಥದ್ದೇ ಜ್ಞೇಯಂ. ಓಕೆ. ಲಿಸ್ಟ್ 24 ಕಾಂಪೋನೆಂಟ್ಸ್ ಅಂದ್ರೆ ಈ ಪ್ರಪಂಚದ 24 ಘಟಕಗಳನ್ನು ಪಟ್ಟಿ ಮಾಡಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಫಸ್ಟ್ ಒನ್ ಒಂದ್ಸಲ ಆನ್ಸರ್ ಹೇಳಿ ಮಾತಾಜಿ, ನೀವ್ ಹೇಳಿದ್ದು. ನಾನು ಸಿಂಪಲ್ ಆಗಿ ಹೇಳ್ಬಿಟ್ಟೆ ಮಾತಾಜಿ. ಅಂದ್ರೆ ನಾರ್ಮಲ್ ಆಗಿ ಪ್ರಕೃತಿ ಅಂದ್ರೆ ಏನು ಅಂದ್ರೆ ಅದು ಭೋಗಿಸಲ್ಪಡುವಂಥದ್ದು. ಅಂದ್ರೆ ಯಾರು ಭೋಗ ಮಾಡ್ತಾ ಇದ್ದಾನೆ ಅವನ ಒಂದು ಭೋಗದಲ್ಲಿ ಪಾಲ್ಗೊಳ್ಳುವಂಥದ್ದು. ಅಂದ್ರೆ ಈಗ ನಾನೊಂದು ಜಾಮೂನ್ ತಿಂತಾ ಇದ್ದೀನಿ ಅಂದ್ರೆ ಜಾಮೂನು ಅದು ಪ್ರಕೃತಿ,
ತಿಂತಾ ಇರುವಂತವಳು ನಾನು. ಸೊ ನಾನು ಭೋಗಿಸುವವಳು ಪುರುಷ ಆಗ್ತೀನಿ ಆ ಹಾ ಒಂದು ದೃಷ್ಟಿಕೋನದಲ್ಲಿ. ಮತ್ತೆ ಪ್ರಕೃತಿಯ ಜಾಮೂನ್ ಆಗುತ್ತೆ. ಮತ್ತೆ ಜ್ಞೇಯಂ ಅಂತಂದ್ರೆ ಏನು ಅಂತಂದ್ರೆ ಈ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು. ಅಂದ್ರೆ ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಯಾರು, ಅವನು ಎಲ್ಲಿದ್ದಾನೆ, ದೇಹ ಅಂದ್ರೆ ಏನು, ಇದೆಲ್ಲವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಹೃದಯದಲ್ಲಿರುವ ಪರಮಾತ್ಮನನ್ನ ಕುರಿತು ಆ ಅವನನ್ನ ಕಾಣೋ ಪ್ರಯತ್ನ ಮಾಡ್ತಾರಲ್ವಾ, ಅದನ್ನೇ ಜ್ಞೇಯಂ ಅಂತ ಹೇಳ್ತಾರೆ. ಜ್ಞಾನದ ಗುರಿ. ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದೇ ಜ್ಞೇಯಂ. ಅಂದ್ರೆ ಕ್ಷೇತ್ರ ಅಂದ್ರೇನು, ಇದೆಲ್ಲವನ್ನು ಪರಿಪೂರ್ಣವಾಗಿ ತಿಳಿದವನ್ನೇ ಜ್ಞೇಯಂ. ಅದು ಜ್ಞಾನದ ಗುರಿ ಅಂತ ಹೇಳ್ತಾರೆ. ಹಾ ಮಾತಾಜಿ, ಪುರುಷ ಅಂದ್ರೆ ಪರಮಾತ್ಮ ಮತ್ತೆ ಆತ್ಮ ಇಬ್ರು ಬರ್ತಾರ ಅಲ್ಲ ಪರಮಾತ್ಮ ಮಾತ್ರನಾ? ಯಾವ್ದ್ರಲ್ಲಿ ಮಾತಾಜಿ? ಪುರುಷ ಅಂದ್ರೆ ಆ ಆತ್ಮ ಪುರುಷ ಪರಮಾತ್ಮ ಇಬ್ರು ಬರ್ತಾರ ಅಥವಾ ಪರಮಾತ್ಮ ಮಾತ್ರ ಬರ್ತಾರ ಮಾತಾಜಿ? ಪುರುಷ ಅಂದ್ರೆ ಮಾತಾಜಿ ವಾಸ್ತವದಲ್ಲಿ ಒಬ್ಬನೇ ಪುರುಷ, ಕೃಷ್ಣನೊಬ್ಬನೇ ಪುರುಷ. ಹಾ ಉಳಿದವರೆಲ್ಲರೂ ಪ್ರಕೃತಿನೇ. ನಾವು ಕೂಡ ಅವನ ಸೇವೆ ಮಾಡೋದಕ್ಕಾಗಿಯೇ ಇರೋದ್ರಿಂದ ನಾವೆಲ್ಲರೂ ಕೂಡ ವಾಸ್ತವದಲ್ಲಿ ಪ್ರಕೃತಿ. ಆದ್ರೆ ಈ ಹಾ ಭೌತಿಕ ಜಗತ್ತಿಗೆ ಬಂದಾಗ, ಬದ್ಧಾತ್ಮರಾದಾಗ ನಮ್ಮನ್ನ ನಾವು ಪುರುಷನ ಸ್ಥಾನದಲ್ಲಿ ಗುರುತಿಸ್ಕೋತೀವಿ. ಅಲ್ಲಿ ಈಗ ನಾವು ಮಾತಿಗೆ ಹೇಳುವಾಗ ಹೊರಗಿನಿಂದ ಇವರು ಸ್ತ್ರೀ ಇವರು ಪುರುಷ ಅಂತ ಹೇಳ್ತೀವಿ. ಆದ್ರೆ ಆ ಈ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಭೋಗಿಸುವವರು ಮತ್ತೆ ಭೋಕ್ತಾರ ಅನ್ನೋ ಸ್ಥಿತಿಯಲ್ಲಿ ನಾವು ಯಾವಾಗ, ಅಂದ್ರೆ ಆ ಭೋಗದಲ್ಲಿ ಒಳಪಡುವಂತವ್ರು ಆ ಮನಸ್ಥಿತಿಯಲ್ಲಿ ನಾವು ನೋಡಿದಾಗ ಇರುವುದು ಒಬ್ಬರೇ ಪುರುಷ. ನಾವೆಲ್ಲರೂ ಪ್ರಕೃತಿನೇ. ಅಂದ್ರೆ ಇಲ್ಲಿ ಸ್ತ್ರೀ ಪುರುಷ ಅನ್ನೋ ಭೇದ ಇಲ್ಲ. ಎಲ್ಲರೂ ಕೂಡ ಭಗವಂತನ ಭಕ್ತರು ಮತ್ತೆ ಅವರ ಸೇವಕರೇ ಅಷ್ಟೇ ಆಗಿದ್ದಾರೆ. ಎಲ್ಲರೂ ಕೂಡ ವಾಸ್ತವದಲ್ಲಿ ಪ್ರಕೃತಿನೇ ಆಗ್ತೀವಿ. ಆದ್ರೆ ಇಲ್ಲಿ ಬಂದಾಗ ನಾವು ಯಾವಾಗ ಮರ್ತು ಬಿಡ್ತೀವಿ ಭಗವಂತನನ್ನ, ಇಲ್ಲಿ ಬಂದಿದ್ದೇ ನಾವು ಭೋಗಿಸೋದಕ್ಕಾಗಿ, ಅವನ ಸ್ಥಾನವನ್ನ ನಾವು ಪಡ್ಕೊಳಕ್ ಬಂದಿದೀವಿ. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಸ್ತ್ರೀಯರು ಅಂತ ನಾವ್ ಏನಂತ ಕರಿತಾ ಇದೀವಿ, ಅವರು ಕೂಡ ಪುರುಷನೇ. ಅಂದ್ರೆ ಅವರು ಕೂಡ ಭೋಗಿಸುವ ಮನಸ್ಥಿತಿಯಲ್ಲೇ ಇದ್ದಾರೆ. ಅಂದ್ರೆ ಅವರು ಕೂಡ ಭೋಗಿಸುವ ಪ್ರಯತ್ನ ಮಾಡ್ತಾರೆ, ನಿಯಂತ್ರಣ ಮಾಡೋ ಪ್ರಯತ್ನ ಮಾಡ್ತಾರೆ. ಅದರ ಆ ಮೂಲ ಅರ್ಥ ಇಷ್ಟೇ. ಪ್ರಕೃತಿ ಅಂದ್ರೆ ಆ ಒಂದು ಸೇವೆ ಮಾಡುವಂತವ್ರು. ಪುರುಷ ಅಂತಂದ್ರೆ ಸೇವೆ ಮಾಡಿಸ್ಕೊಳ್ಳುವಂತವನು, ಅಂದ್ರೆ ಭೋಗಿಸುವವನು ಅಥವಾ ನಿಯಂತ್ರಣ ಮಾಡುವಂತವನು, ಒಡೆತನ ಸಾಧಿಸುವವನು, ಅದು ಪುರುಷ. ಮತ್ತೆ ಅಲ್ಲಿ ಜ್ಞೇಯಂ ಅಂತಂದ್ರೆ ಜ್ಞಾನದ ಗುರಿ. ಮಾತಾಜಿ, ಇಲ್ಲಿ ನಾವ್ ಇವಾಗ ಎಕ್ಸಾಕ್ಟ್ ಆಗಿ ಬರಿವಾಗ ಏನ್ ಬರಿಬೇಕು? ಪುರುಷದ್ದು ಬರೀ ಪರಮಾತ್ಮ ಬರಿಬೇಕಾ ಅಥವಾ ಆತ್ಮದು ಸೇರಿಸ್ಕೊಳ್ಬೋದಾ ಮಾತಾಜಿ? ಮಾತಾಜಿ, ನೀವು ಪರಮಾತ್ಮ ಆತ್ಮ ಅಂತ ಸೇರಿಸೋದಕ್ಕಿಂತ ಎಕ್ಸಾಕ್ಟ್ ಆನ್ಸರ್ ಕೊಡೋದು ಒಳ್ಳೇದು. ಅಂದ್ರೆ ಪುರುಷ ಅಂದ್ರೆ ಭೋಕ್ತಾರ ಅಂತ. ಹೋಗ್ತಾರ ಅಂತ. ಓಕೆ ಮಾತಾಜಿ, ಹಾ ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪರೇಯ ಮಿತಸ್ವನ್ಯ ಪ್ರಕೃತಿ ವಿಘ್ನೇ ಪರಂ ಅಂದ್ರೆ ಶ್ರೇಷ್ಠ ಶಕ್ತಿ ಅಂತ ಇದೆಯಲ್ಲ, ಅಂದ್ರೆ ಮೇಲ್ಮಟ್ಟದ ಶಕ್ತಿ ಮತ್ತೆ ಶ್ರೇಷ್ಠ ಶಕ್ತಿ, ಅಂದ್ರೆ ಅದು ಆ ಅರ್ಥದಲ್ಲಿ ಬರಿಬಹುದಲ್ಲ ಮಾತಾಜಿ? ಅದು ಬರೆಯೋದು ಸರಿಯಲ್ಲ? ಅಂದ್ರೆ ಶ್ರೇಷ್ಠ ಶಕ್ತಿ ಅಂದ್ರೆ ಪರಮಾತ್ಮ ಭೋಕ್ತಾರನ ಬಗ್ಗೆ ಬರಿಬೇಕಲ್ಲ ಹಾಗಾದ್ರೆ ಮಾತಾಜಿ? ಅಂದ್ರೆ ಮಾತಾಜಿ ನಾವು ಸ್ಪಷ್ಟ ಎಕ್ಸಾಕ್ಟ್ ಉತ್ತರ ಕೊಡ್ಬೇಕು. ಈಗ ಪುರುಷ ಅಂದ್ರೆ ಏನು ಅಂತ. ಪುರುಷ ಅಂದ್ರೆ ಇಲ್ಲಿ ಹೌದು. ಎಕ್ಸಾಕ್ಟ್ ಉತ್ತರ ಬಂದು ಭೋಕ್ತಾರ ಅಷ್ಟೇ. ನೀವು ಸರಿ ಅದನ್ನ ಸರಿ ಯಾವ ದೃಷ್ಟಿಯಿಂದ ನೋಡ್ತೀರಿ, ಆದ್ರೆ ವಾಸ್ತವದಲ್ಲಿ ಭೋಕ್ತಾರ ದೇವೋತ್ತಮ ಪರಮ ಪುರುಷ ಒಬ್ಬನೇ. ಆದ್ರೆ ಅದನ್ನ ನಾವು ಬೇರೆ ಬೇರೆ ಆ ಏನಂತಾರೆ ದೃಷ್ಟಿಯಲ್ಲಿ ನೋಡಿದಾಗ ಅದು ಬೇರೆ ಬೇರೆ ಅರ್ಥ ಕೂಡ, ಅಂದ್ರೆ ಬೇರೆ ಬೇರೆ ಆತ್ಮ ಕೂಡ ಕೆಲವೊಮ್ಮೆ ಭೋಕ್ತಾರ ಆಗೋ ಪ್ರಯತ್ನ ಮಾಡುತ್ತೆ. ಅದ್ ಮಾಡ್ತಾ ಇರೋದ್ರಿಂದ ಈ ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮ ಆಗಿದೆ. ಸರಿ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಪುರುಷ ಅಂದ್ರೆ ದೇವೋತ್ತಮ ಪರಮ ಪುರುಷ ಅಂತ ಬರ್ದ್ರೆ ತಪ್ಪಾಗ್ತದ ಹೇಗ್ ಮಾತಾಜಿ? ಅಥವಾ ಭೋಕ್ತಾರ ಅಂತೇಳಿ ಬರೀ? ಎಕ್ಸಾಕ್ಟ್ ಆನ್ಸರ್ ಅಂದ್ರೆ ಭೋಕ್ತಾರ ಅಂತಾನೆ ಆಗುತ್ತೆ ಮಾತಾಜಿ. ಆದ್ರೆ ನೀವು ದೇವೋತ್ತಮ ಪರಮ ಪುರುಷ ಅಂದ್ರೂ ಕೂಡ ಕರೆಕ್ಟೇ. ಅಂದ್ರೆ ಅದು ನೀವೊಂದು ಎಕ್ಸಾಂಪಲ್ ಕೊಟ್ಟ ಹಾಗೆ ಆಗುತ್ತೆ ಹೊರತು ಡೆಫಿನೇಷನ್ ಕೊಟ್ಟ ಹಾಗೆ ಆಗೋದಿಲ್ಲ ಅಂತ ಅಷ್ಟೇ. ಹಾ ಮಾತಾಜಿ. ಈ ಪ್ರಪಂಚದ 24 ಘಟಕಗಳನ್ನು ಪಟ್ಟಿ ಮಾಡಿ. 6ರಿಂದ 7 ಅನುವಾದದಲ್ಲಿ ಸಿಕ್ಕಿಬಿಡುತ್ತಲ್ವಾ ನಿಮ್ಗೆ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು, ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಜೀವ ಚಿಹ್ನೆಗಳು, ದೃಢ ನಿಶ್ಚಯಗಳು. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. 24 ಘಟಕಗಳನ್ನ ಪಟ್ಟಿ ಮಾಡಿ ಅಂತಂದ್ರೆ 5 ಪಂಚಮಹಾಭೂತಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 15 ಆಗುತ್ತೆ. ಮತ್ತೆ ಆ ಇಂದ್ರಿಯ ವಸ್ತುಗಳು ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ ಇವೆಲ್ಲವೂ ಕೂಡ ಸೇರಿ ಇಂದ್ರಿಯ ವಸ್ತುಗಳು 5 ಆಗುತ್ತೆ. ಹಾಗೆ 20 ಆಯ್ತು. ಅದರ ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ನಂತರ ಆತ್ಮ, ಎಲ್ಲವೂ ಒಟ್ಟಾರೆ ಸೇರಿ 24 ಘಟಕಾಂಶಗಳು ನಮಗೆ ಸಿಗುತ್ತೆ. ಹರೇ ಕೃಷ್ಣ.
ಓಕೆ, ಇಲ್ಲಿ ಭಾವಾರ್ಥದಲ್ಲೂ ಹರೇ ಕೃಷ್ಣ ಕೊಟ್ಟಿದ್ದಾರೆ. ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಅದು ಬಿಡಿಸಿ ಬರಿಬೇಕಾ? ಈ ತರ 5 ಪಂಚೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಅಂತ ಬರೆದ್ರು ಆಯ್ತಾ ಮಾತಾಜಿ? ಬಿಡಿಸಿ ಬರಿಬೇಕಾ? ಬಿಡಿಸಿ ಬರೆದ್ರೆ ಕ್ಲಿಯರ್ ಆಗಿರುತ್ತೆ ಮಾತಾಜಿ. ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಪಂಚ ಮಹಾಭೂತಗಳು, ಮತ್ತೆ ಅಹಂಕಾರ, ಬುದ್ಧಿ, ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಹಂತ ಅಂತ ಹೇಳಿ ಕೊಟ್ಟಿದ್ದಾರೆ. ನಂತರ 5 ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕರ್ಮೇಂದ್ರಿಯಗಳು ಧ್ವನಿ, ಕೈಗಳು, ನಾಲಿಗೆ, ಚರ್ಮ, ಅಲ್ಲಲ್ಲ ಗುದ ಮತ್ತೆ ಜನನೇಂದ್ರಿಯಗಳು. ಇಂದ್ರಿಯಗಳ ಮೇಲೆ ಮನಸ್ಸಿದೆ, ಅದು ಒಳಗೆ ಇದೆ, ಅದನ್ನು ಅಂತರ ಇಂದ್ರಿಯ ಎಂದು ಕರೆಯಬಹುದು. ಇಂದ್ರಿಯ ವಸ್ತುಗಳು ಅಂದ್ರೆ ವಾಸನೆ, ರುಚಿ, ರೂಪ, ಸ್ಪರ್ಶ ಮತ್ತೆ ಶಬ್ದ. 24 ಘಟಕಾಂಶಗಳ ಮೊತ್ತವನ್ನು ಕಾರ್ಯಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭಾವಾರ್ಥದಲ್ಲೂ ಸಿಗುತ್ತೆ ಮಾತಾಜಿ ನಿಮ್ಗೆ. ಹೌದು ಮಾತಾಜಿ, ಇದ್ರೊಳಗೆ ಬುದ್ಧಿ, ಸುಳ್ಳು ಮತ್ತೆ ಅಹಂಕಾರ, ಮನಸ್ಸು, ಬುದ್ಧಿ, ಅಹಂಕಾರ ಆಯ್ತಲ್ಲ 23 ಆಯ್ತು. ಮತ್ತೆ ಆತ್ಮ 24 ಆಗತ್ತಾ? ಅಥವಾ ಇದ್ರೊಳಗೆ ಭೌತಿಕ ಗುಣಗಳು ಪ್ರಧಾನ ಅಂತ ಇದೆ, ಅದನ್ನ ಸೇರಿಸಬಹುದಲ್ಲ? ಸೇರಿಸಬಾರ್ದು ಅದನ್ನ ಪ್ರಧಾನ ಅಂದ್ರೆ 24 ಘಟಕಗಳು ಅಷ್ಟೇ. 14 ಅದ್ರ ಬಗ್ಗೆ ಬರಿಬೇಕು. ಹಾ ಮಾತಾಜಿ. ಇಲ್ಲಿ ಅಂದ್ರೆ ಆತ್ಮದ ಕಡೆ ಪ್ರಧಾನ ಬಗ್ಗೆ ಅವಶ್ಯಕತೆ ಇಲ್ಲ. ಪ್ರಧಾನ ಅಂದ್ರೆ 3 ಭೌತಿಕ ಗುಣಗಳು ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಪ್ರಧಾನ ಅಂದ್ರೆ 3 ಅಂದ್ರೆ ಭೌತಿಕ ಗುಣಗಳು ಅಂತ ಕೊಟ್ಟಿದ್ದಾರೆ ಮಾತಾಜಿ. ಹೌದು ಹೌದು ಮಾತಾಜಿ. ಹೌದು ಮಾತಾಜಿ. ಎಲ್ಲಿದೆ ಅಂದ್ರೆ ಮಾತಾಜಿ? ಆತ್ಮ ಸೇರಿ 24 ಆಯ್ತಲ್ಲ ಮಾತಾಜಿ? ಅಲ್ಲ ಮಾತಾಜಿ, ಇದು ಪ್ರಧಾನ ನೀವು ಎಲ್ಲಿ ಸಿಕ್ತು ನಿಮ್ಗೆ? ಐಹಿಕ ಪ್ರಕೃತಿಯ ಅವ್ಯಕ್ತ ಗುಣಗಳಿಗೆ ಪ್ರಧಾನ ಎಂದು ಹೆಸರು. ಹಾ, ಭೌತಿಕ ಪ್ರಕೃತಿ, ಭೌತಿಕ ಗುಣಗಳು 3 ಗುಣಗಳು. ಅದು ಒಂದ್ ಸೇರಿ 24. ಹಾ, ಸರಿ 24 ಆಗತ್ತಲ್ಲ. ಅಂದ್ರೆ ಅದ್ರೊಳಗೆ ಭೌತಿಕ ಗುಣ ಬೇಡ, ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ಭೌತಿಕ ಗುಣ ಸೇರಿ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಅದೇ ಆತ್ಮ ತೆಗೆದ್ರು ಅದ್ರ ಬದಲು ಇದು ಆತ್ಮ ಆತ್ಮ ಬೇಕಲ್ಲ ಮಾತಾಜಿ? ಹೌದು, ಅದನ್ನ ಇದಾದ್ರೆ 2. ಹಾ ಹಾ. ಅಂದ್ರೆ ಇಲ್ಲಿ ಅವ್ರ ಆತ್ಮದ ಬಗ್ಗೆ ಏನು ಕೊಟ್ಟಿಲ್ಲಲ್ಲ ಮಾತಾಜಿ. ಭಾವಾರ್ಥದಲ್ಲಿ ಅವರು ಕೂಡ ಪ್ರಧಾನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ 13ನೇ ಅಧ್ಯಾಯದಲ್ಲಿ ಇದೆಯಲ್ಲ ಮಾತಾಜಿ 24 ಅಂಶಗಳ ಬಗ್ಗೆ. ಹಾ ಮಾತಾಜಿ, ಆ ರೀತಿ 6 ಮತ್ತೆ 7. ಹಾ. ಆತ್ಮ ಹೇಳಿಲ್ಲ ಮಾತಾಜಿ, ಅದನ್ನ ಹೇಳಿದ್ದಾರೆ. ಆತ್ಮ ಇಲ್ಲ ಅಲ್ಲ ಮಾತಾಜಿ? ಆದ್ರೆ ಮಾತಾಜಿ ಮತ್ತೆ ಯಾವ್ದು ಸೇರಿಸ್ಕೊಳ್ಬೇಕು? ಭೌತಿಕ ಗುಣಗಳನ್ನ ಸೇರಿಸ್ಬೇಕಾ ಮಾತಾಜಿ? ಬುಕ್ ಅಲ್ಲೇ ಹೇಳಿದಾರಲ್ಲ ಮಾತಾಜಿ, ಭೌತಿಕ ಗುಣ, ತ್ರಿಗುಣ. ಮಾತಾಜಿ ಪ್ರಧಾನ ಅಂದ್ರೆ ಅದ್ರ ಅರ್ಥ ಆತ್ಮ ಅಂತ ಬರ್ತದೆ. ಇಲ್ಲ ಪ್ರಭುಜಿ, ಪ್ರಧಾನ ಅಂದ್ರೆ ಅದಲ್ಲ. ಪ್ರಧಾನ ಅಂತಂದ್ರೆ ಇದು ಸೃಷ್ಟಿ, ಮುಖ್ಯವಾದ ಎರಡನೇ ಸೃಷ್ಟಿ ಮುಖ್ಯವಾದದ್ದು. ಪ್ರಾರಂಭ ಆಗುತ್ತಲ್ಲ, ಅದನ್ನ ಪ್ರಧಾನ ಅಂತ ಕರೀತಾರೆ. ಪ್ರಧಾನ. ಮಹತ್ತತ್ವ ಅಂತಾರಲ್ಲ, ಆ ಪ್ರಧಾನವೇ ಆಮೇಲೆ ಮಹತ್ತತ್ವ ಆಗುತ್ತೆ. ಹ್ಮ್. ಇಲ್ಲಿ ಪ್ರಜ್ಞೆ ಮತ್ತೆ ದೃಢ ವಿಶ್ವಾಸಗಳು ಜೀವ ಲಕ್ಷಣಗಳನ್ನ ಪ್ರತಿನಿಧಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಜೀವ ಲಕ್ಷಣಗಳು ಸೂಕ್ಷ್ಮ ದೇಹದ ಮನಸ್ಸು, ಅಹಂಕಾರ ಮತ್ತು ಬುದ್ಧಿಯನ್ನು ಪ್ರತಿನಿಧಿಗಳಾಗಿವೆ. ಜೀವ ಲಕ್ಷಣ ಅಂತಂದ್ರೆ ಅಲ್ಲಿ ಆತ್ಮ ಇಲ್ದಿರೋ ಜೀವ ಇಲ್ಲಿದೆ ದೇಹಕ್ಕೆ. ಪ್ರಪಂಚದಲ್ಲಿ 24 ಘಟಕಗಳನ್ನ ಪಟ್ಟಿ ಮಾಡಿ. ಓಕೆ, ಪ್ರಧಾನನೇ ಬರೀರಿ ಮಾತಾಜಿ. ಅಂದ್ರೆ ಇವ್ರು ಹೇಳ್ತಾ ಇರೋದು ಈ ಭೌತಿಕ ಜಗತ್ತಿನ ಬಗ್ಗೆ, ಪ್ರಪಂಚದ ಬಗ್ಗೆ ಅಲ್ವಾ? ಅದು ಏನಂತ ಹೇಳ್ತಾರೆ, ಭೌತಿಕ ವಸ್ತುಗಳಿಂದಲೇ ಆಗಿರುವಂತದ್ದು.
ಸೊ 24ನೇದು ನಾನು ಒಂದ್ಸಲಿ ಬೇರೆ ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿ ಕೇಳ್ತೇನೆ. ಆದ್ರೆ ಇಲ್ಲಿ ಇದ್ರ ಪ್ರಕಾರ ಭಾವಾರ್ಥದ ಪ್ರಕಾರ ಪ್ರಧಾನ ಬಗ್ಗೆನೇ ಹೇಳಿದ್ದಾರೆ. ಮಾತಾಜಿ ಇಲ್ಲಿ ಇದು ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಅಂತ ಇದೆಯಲ್ಲ ಮಾತಾಜಿ, ಪಂಚಭೂತ. ನಂತರ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಅಂತ. ಎಲ್ಲಿ ಬರುತ್ತೆ ಮಾತಾಜಿ? ಭಾವಾರ್ಥದಲ್ಲಿ ಫೋರ್ತ್ ಲೈನ್. ಅನಂತರ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಮೂರು ಗುಣಗಳ ಗುಣಗಳ ಅವ್ಯಕ್ತ ಅವ್ಯಕ್ತ ಹಂತ ಹಂತ. ಹಾ ಅವ್ಯಕ್ತ ಮಾತಾಜಿ, ಹಂತ. ಅಹಂಕಾರ, ಬುದ್ಧಿ ಮತ್ತೆ ಪ್ರಕೃತಿ 3 ಗುಣಗಳು ಅಂದ್ರೆ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಇವೆಲ್ಲ ಕೂಡ ಅವ್ಯಕ್ತ ಅಂತಂದ್ರೆ ಕಾಣೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ ಅಂತ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ. ಮೂರು ತ್ರಿಗುಣಗಳ ಅವ್ಯಕ್ತ ಹಂತ ಅಂತ ಇರ್ಬೇಕಲ್ವಾ? ಹಾ ಮಾತಾಜಿ, 3 ತ್ರಿಗುಣಗಳ ಅವ್ಯಕ್ತ ಹಂತ ಅಂತಂದ್ರೆ ಅವು 3 ಕೂಡ ಅಂದ್ರೆ ಈಗ ನಾವು ನೋಡ್ತೀವಿ ಪಂಚಮಹಾಭೂತಗಳು ಭೂಮಿ, ನೀರು, ಆಕಾಶ ಏನ್ ಹೇಳ್ತೀವಿ ಅದೆಲ್ಲ ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ, ನೋಡಕ್ಕಾಗುತ್ತೆ. ಆದ್ರೆ ಈ 3ನ್ನ ನಾವು ಮನಸ್ಸು, ಬುದ್ಧಿ, ಅಹಂಕಾರವನ್ನ ಕಾಣಕ್ಕಾಗಲ್ಲ, ಅದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ. ಅದಕ್ಕೆ ಅದನ್ನ ಅವ್ಯಕ್ತ ಅಂತ ಹೇಳ್ತಿದ್ರೆ ವ್ಯಕ್ತ ಆಗೋದಿಲ್ಲ ನಮ್ ಕಣ್ಣಿಗೆ. ಅದಕ್ಕೆ ನಾನ್ ಅನ್ಕೊಂಡಿದ್ದೇನಂದ್ರೆ ಅವು ತ್ರಿಗುಣಗಳು 3 ತಮೋ, ರಜೋ ಮತ್ತೆ ಇದು ರಜ, ತಮೋ ಮತ್ತೆ ಸಾತ್ವಿಕ ಗುಣಗಳು ಇದೆಯಲ್ಲ, ಅದೇನೋ ಅನ್ಕೊಂಡೆ ಬಂದು ತ್ರಿಗುಣಗಳ ಅವ್ಯಕ್ತ ಹಂತ ಅಂತ ಹೇಳಿ. ಯಾಕಂದ್ರೆ ಮನಸ್ಸು, ಬುದ್ಧಿ, ಪ್ರಧಾನ ಅಹಂಕಾರ ಗುಣ 3, ಅದ್ರ ಜೊತೆಗೆ ಇದು ಒಂದು 4 ಅಂತ ಹೇಳಿದ್ದಾರೆ. ಅದೇ ಇರ್ಬೋದೇನೋ ಅಂತ ನಾನು ಅನ್ಕೊಂಡೆ. ತ್ರಿಗುಣಗಳು ಅಂದ್ರೆ ಅವೇ ನೀವು ಅದ 3 ಗುಣಗಳನ್ನ ಸೇರಿಸ್ಕೊಂಡ್ರೆ ಅಲ್ಲಿ 24 ಆಗುತ್ತೆ ಅಂತೀರಾ ಮಾತಾಜಿ? ಮಾತಾಜಿ ಮನಸ್ಸು, ಬುದ್ಧಿ, ಅಹಂಕಾರ 3 ಜೊತೆಗೆ ಅವ್ಯಕ್ತ, ಅದೇ ತ್ರಿಗುಣಗಳ ಅವ್ಯಕ್ತ ಹಂತ ಅಂತ, ಅದು ಸೇರಿ 4 ಭೌತಿಕ ತ್ರಿಗುಣಗಳ ಅವ್ಯಕ್ತ ಹಂತ. ಅಹಂಕಾರ, ಬುದ್ಧಿ, ಮನಸ್ಸು ಆ ಮನಸ್ಸಿನ ಮೇಲೆನೆ ಈ ಪ್ರಕೃತಿಯ 3 ಗುಣಗಳ ಆಧಿಪತ್ಯ ನಡೆಯೋದು. ಆ ತ್ರಿಗುಣಗಳನ್ನ ಸೇರಿಸ್ಕೊಂಡ್ರೆ 24 ಆಗುತ್ತೆ ಅಂತ. ಹೌದು. ಕೆಳಗಡೆನೆ ಕೊಟ್ಟಿದ್ದಾರೆ, ಇದು ಐಹಿಕ ಪ್ರಕೃತಿಯ ತ್ರಿಗುಣಗಳ ಅವ್ಯಕ್ತ ಘಟ್ಟವನ್ನು ಸೂಚಿಸುತ್ತದೆ ಅಂತ. ಪ್ರಧಾನ ಐಹಿಕ ಪ್ರಕೃತಿಯ ಅವ್ಯಕ್ತ ಗುಣಗಳಿಗೆ ಪ್ರಧಾನ ಎಂದು ಹೆಸರು. ಅಂದ್ರೆ ಇಲ್ಲಿ ಸ್ವಲ್ಪ ಹೇಳ್ತಾ ಇದಾರೆ, ಅಂದ್ರೆ ಇದೆಲ್ಲ ಕೂಡ ಅವರು ಭಗವದ್ಗೀತೆಯಲ್ಲಿ ಸಾರಾಂಶವನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ವಿವರವಾಗಿ ನಾವು ಭಾಗವತದಲ್ಲಿ ತಿಳ್ಕೊಬೇಕು ಅಂತ. 24 ಘಟಕಗಳನ್ನು ಮತ್ತು ಅವುಗಳ ಪರಸ್ಪರ ಪ್ರಕ್ರಿಯೆಗಳನ್ನು ವಿವರವಾಗಿ ತಿಳಿಯ ಬಯಸುವವನು ತತ್ವಶಾಸ್ತ್ರವನ್ನು ಇನ್ನೂ ವಿವರವಾಗಿ ಅಭ್ಯಾಸ ಮಾಡಬೇಕು. ಭಗವದ್ಗೀತೆಯಲ್ಲಿ ಸಾರಾಂಶವನ್ನು ಮಾತ್ರ ಕೊಟ್ಟಿದೆ ಅಂತ. ಇದರಲ್ಲಿ ಸಿಗ್ತಾ ಇಲ್ಲ ಮಾತಾಜಿ, ಅದಕ್ಕೆ ಅರ್ಥ. ಹಾ ಪ್ರಭುಜಿ,
ಅದೇ ಪ್ರಭುಜಿ ನೀವು ಪ್ರಧಾನನೇ ಬರೀಬೇಕಷ್ಟೇ. ಪ್ರಧಾನ ಹೌದು, ಹೌದು. ಅಂತಂದ್ರೇನೆ ಪ್ರಕೃತಿ ಅವ್ಯಕ್ತ ಗುಣಗಳ ಈ ಗುಣ ಅಂತ ತ್ರಿಗುಣಗಳಿಂದ ಹೇಳಿ ಹೇಳ್ತದೆ. ಅದನ್ನು ಮಾತ್ರ ಸೂಚನೆ ಮಾಡಿದ್ದಾರೆ. ಇದರದ ತಿಳಿಬೇಕಂದ್ರೆ ತತ್ವಶಾಸ್ತ್ರ ಇನ್ನೂ ತಿಳಿಬೇಕಾಗಿರೋಂತ ಅದು ಬೇರೆ ಇದೆ ಮಾತಾಜಿ. ಭಾಗವತದಲ್ಲಿ ಬರುತ್ತೆ ಪ್ರಭುಜಿ, ಡೀಟೇಲ್ ಬರುತ್ತೆ ಅದ್ರಲ್ಲಿ. ಆಯ್ತು ಮಾತಾಜಿ, ಮುಂದೆ ನೋಡ್ರಿ ಪ್ರಯತ್ನ ಮುಂದೆ ಮಾಡೋಣ. ಜ್ಞಾನದ 20 ಅಂಶಗಳಲ್ಲಿ 10 ಸಂಸ್ಕೃತ ಅಥವಾ ಕನ್ನಡದಲ್ಲಿ ಪಟ್ಟಿ ಮಾಡಿ. ಜ್ಞಾನದ 20 ಅಂಶಗಳಲ್ಲಿ 10ನ್ನ ಸಂಸ್ಕೃತ ಅಥವಾ ಕನ್ನಡದಲ್ಲಿ ಪಟ್ಟಿ ಮಾಡಿ. ಅದು ಶ್ಲೋಕ 8ರಿಂದ 12. ಆ ಒಂದು ಇಡೀ ಏನಿದೆ ಶ್ಲೋಕವನ್ನ ನೀವು ಹಾಗೆ ಬರೆದ್ರೆ ಸಂಸ್ಕೃತದಲ್ಲಿ ಸಿಗುತ್ತೆ. ಆ ಪ್ರತಿಯೊಂದು ಪದಗಳಿಗೆ ನೀವು ಕನ್ನಡ ಅರ್ಥ ಕೊಟ್ರೆ ಅದು ಕನ್ನಡದಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಅಂದ್ರೆ ಅನುವಾದದಲ್ಲೂ ಸಿಗುತ್ತೆ ನಿಮ್ಗೆ. ಓಕೆ. ಅಮಾನಿತ್ವಂ, ಮದಮಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯ ಉಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹಂ, ಇಂದ್ರಿಯಾರ್ಥೇಷು ವೈರಾಗ್ಯ, ಪದಾಂಕಾರ, ಅಹಂಕಾರ ಏವಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶ. ಅದು ಬೇಕಾಗಿಲ್ಲ. ಅಂದ್ರೆ ನೀವು ಫಸ್ಟ್ 3 ಲೈನ್ಸ್ ಬರ್ದ್ರೆ ಸಾಕಾಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೆ ವೈರಾಗ್ಯ ಮತ್ತೆ ಇಲ್ಲಿವರೆಗೆ 10 ಕೇಳಿದಾರೆ ಮಾತಾಜಿ. 10ವರೆಗೆ 10 ಇಂದ್ರಿಯಾರ್ಥೇಷು ವೈರಾಗ್ಯ, ಮನ ಅಹಂಕಾರ ಏವಚ. ಅದನ್ನೇ ಕನ್ನಡದಲ್ಲಿ ಬರಿತೀರಿ ಅಂತಂದ್ರೆ ಅಥವಾ ಕೊಟ್ಟಿದ್ದಾರೆ, 2ರಲ್ಲಿ ಒಂದು ಬರಿಬಹುದು. ಅನುವಾದದಲ್ಲಿ ಸಿಗುತ್ತೆ. ನಮ್ರತೆ, ಜಂಬ ಇಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರ ಇಲ್ಲದೆ ಇರುವುದು, ಜನ್ಮ, ಸಾವು. ಎಷ್ಟೊಂದಿದೆ ಇದ್ರಲ್ಲಿ ನೀವು ಯಾವ್ದಾದ್ರು 10 ನೆನಪು ಬರುವಂತದ್ದು ಬರಿಬಹುದು. ಓಕೆ ಮತ್ತೆ ಇಲ್ಲಿ 13ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಶ್ರೀಕೃಷ್ಣನಲ್ಲಿ 6 ವಿಷಯಗಳ ಬಗ್ಗೆ ವಿಚಾರಿಸಿದನು. ದಯವಿಟ್ಟು ಇವುಗಳನ್ನು ಪಟ್ಟಿ ಮಾಡಿ. ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಬಳಸಿ. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನದ ಗುರು. ಜ್ಞಾನ ಜ್ಞೇಯಂ. ಅದನ್ನ ನೀವು ಪಟ್ಟಿ ಮಾಡಿ. ಸಂಸ್ಕೃತ ಮತ್ತೆ ಕನ್ನಡ ಎರಡನ್ನೂ ಬಳಸಿ ಅಂತ ಇದ್ದಾರೆ. 2ರಲ್ಲೂ ಹೇಳ್ಬೇಕು. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅದು ಸಂಸ್ಕೃತದಲ್ಲಿ ಆದ್ರೆ ಅದನ್ನ ಮತ್ತೆ ನೀವು ಕನ್ನಡದಲ್ಲಿ ಹೇಳ್ಬೇಕು. ಅಂದ್ರೆ ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತೆ ಜ್ಞಾನದ ಗುರಿ 2ರಲ್ಲೂ ಹೇಳ್ಬೇಕು. ಮತ್ತು ಅಂತ ಕೊಡ್ತಾ ಇದ್ದಾರೆ. ವಿಷ್ಣು ಶ್ಲೋಕದಲ್ಲಿ ಇದು ಮೊದಲನೇದೇ ಪ್ರಭುಜಿ. ಮೊದಲ 2 ಶ್ಲೋಕಗಳು ಪ್ರಾರಂಭದಲ್ಲಿ ಕೊಟ್ಟಿದ್ದಾರಲ್ಲ, ಅಲ್ಲೇ ಬರುತ್ತೆ. ಅನುವಾದ ಮತ್ತೆ ಆ ಶ್ಲೋಕದಲ್ಲೇ ಸಿಗುತ್ತೆ. ಎಷ್ಟನೇ ಅಧ್ಯಾಯ ಮತ್ತೆ 13 ಮಾತಾಜಿ. 13ನಲ್ಲಿ ಶ್ಲೋಕ ಮತ್ತೆ ಎಷ್ಟನೇ? ಮೊದಲ 2 ಶ್ಲೋಕ. ನೆಕ್ಸ್ಟ್ ಮಾತಾಜಿ ಮಾತಾಜಿ ಹೇಳಿ ಮಾತಾಜಿ. ಪ್ರಕೃತಿ, ಪುರುಷ, ಅದು ಪುರುಷ ಆಗಿ ಕ್ಷೇತ್ರಜ್ಞ ಅದು ಭಗವಂತ ಅಂತ ಹೇಳ್ತಾರೆ. ಪ್ರಕೃತಿಗೆ ಏನು ಹೇಳ್ತಾರೆ? ಪ್ರಕೃತಿ ಅಂತಂದ್ರೆ ಅದು ಸಾಧಾರಣವಾಗಿ ನಮ್ಮ ಕನ್ನಡದಲ್ಲೂ ಕೂಡ ಅದು ಪ್ರಕೃತಿನೇ ಬರುತ್ತೆ. ಪುರುಷ ಅಂತಂದ್ರೆ ಅಲ್ಲಿ ಭೋಕ್ತಾರ ಬರುತ್ತೆ. ಕ್ಷೇತ್ರ ಅಂತಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ. ಜ್ಞಾನ ಅಂತಂದ್ರೆ ಈ ವಿಚಾರವನ್ನ ತಿಳಿಯುವಂಥದ್ದು. ಜ್ಞಾನದ ಉದ್ದೇಶ ಏನು ಅಂತಂದ್ರೆ ಪರಮಾತ್ಮನನ್ನ ಪಡೆಯುವಂಥದ್ದು, ಕ್ಷೇತ್ರಜ್ಞನನ್ನ ಪಡ್ಕೊಳ್ಳುವಂಥದ್ದು, ಅವನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು. ಅಂದ್ರೆ ಪ್ರಕೃತಿ ಅಂದ್ರೆ ಈಗ ಹೆಣ್ಣು ಆತರ ಏನು ಬರಲ್ಲ ಮಾತಾಜಿ? ಹೆಣ್ಣು ಅಂತ ಹೇಳ್ತಾರಲ್ಲ ಆತರ ಏನು ಬರಲ್ಲ? ಇಲ್ಲ, ಸಾಧಾರಣ ಅರ್ಥದಲ್ಲಿ ನಾವು ಹೇಳೋ ಆ ಪ್ರಕೃತಿ ಅಂದ್ರೆ ಇಲ್ಲಿ ಹೆಂಗಸು ಅಲ್ಲ ಮಾತಾಜಿ. ಇಲ್ಲಿ ಯಾರು ಭೋಗ್ತಾರ ಇದ್ದಾನೆ ಅವನು ಭೋಗಿಸುವವನು, ಅವನ ಭೋಗದಲ್ಲಿ ಪಾಲ್ಗೊಳ್ಳುವವಳು ಪ್ರಕೃತಿ. ಅಂದ್ರೆ ಅವನ ಭೋಗಕ್ಕೆ ಸಹಾಯ ಮಾಡುವಂತವಳು ಭೋಗ್ತಾರನ. ಭೌತಿಕ ಪ್ರಕೃತಿ ಅಂತ ಬರೀಬಹುದು. ಭೌತಿಕ ಪ್ರಕೃತಿ ಸೃಷ್ಟಿ, ಆ ಭೋಗಿಸುವವನಿಗೆ ಸೇವೆ ಮಾಡುವವಳು.
ಓಕೆ ಮಾತಾಜಿ. ಹಾ ಪ್ರಭುಜಿ. 5ನೇ ಕ್ವಶನ್ 3.8 ಅಂದ್ರೆ 8ರಿಂದ 12 ಅಧ್ಯಾಯದಲ್ಲಿ ಕೃಷ್ಣ ಉಲ್ಲೇಖಿಸಿರುವ ಜ್ಞಾನದ 4 ಅಂಶಗಳನ್ನ ಪಟ್ಟಿ ಮಾಡಿ. ಯಾವ ಅಂಶವನ್ನು ಜ್ಞಾನದ ಪ್ರಕ್ರಿಯೆಯ ಪ್ರಾರಂಭವೆಂದು ಪರಿಗಣಿಸಲಾಗುತ್ತದೆ? ಜ್ಞಾನದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಯಾವುದು? ಜ್ಞಾನದ ಈ ಪ್ರಮುಖ ಹಂತಕ್ಕೆ ತೆಗೆದುಕೊಳ್ಳುವವರಿಗೆ ಜ್ಞಾನದ ಯಾವ ತತ್ವವು ಅವಶ್ಯಕವಾಗಿದೆ? 8ರಿಂದ 12 ಇದರಲ್ಲಿ ಫಸ್ಟ್ ಒನ್ ಮಾತಾಜಿ ನಮ್ರತೆ ಬರುತ್ತೆ. ಅಮಾನಿತ್ವಂ. 4 ಅಂಶಗಳನ್ನ ಪಟ್ಟಿ ಮಾಡಿ ಅಂತ ಇದ್ದಾರೆ. ಕೃಷ್ಣನು ಉಲ್ಲೇಖಿಸಿರುವ ಜ್ಞಾನದ 4 ಅಂಶಗಳನ್ನ ಪಟ್ಟಿ ಮಾಡಿ. ಯಾವುದು 4 ಅಂಶಗಳು? ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ. ಅದು ಮೊದಲ ಒಂದು 4 ಬರುವಂತದ್ದು. ನಂತರ ಪ್ರಶ್ನೆ ಏನಿದೆ? ಯಾವ ಅಂಶವನ್ನು ಜ್ಞಾನದ ಪ್ರಕ್ರಿಯೆಯ ಪ್ರಾರಂಭ ಎಂದು ಪರಿಗಣಿಸಲಾಗುತ್ತೆ? ಯಾವುದು ಪ್ರಾರಂಭ ಆಗುತ್ತೆ? ನಮ್ರತೆ. ನಮ್ರತೆ. ವಿನಯ. ಜ್ಞಾನದ ಪ್ರಕ್ರಿಯೆಯಿಂದ ವಿನಯ, ಅಮಾನಿತ್ವ. ನಮ್ರತೆ ಫಸ್ಟ್. ಇಲ್ಲಿ ಒಂದು ಜಾಗದಲ್ಲಿ ಭಾವಾರ್ಥದ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಕೊನೆಯಲ್ಲಿ ಭಕ್ತಿ ಸೇವೆಯ ಹಂತವನ್ನು ಅಹಂಕಾರವಿಲ್ಲದ ಸ್ವಭಾವ ಮಾತಾಜಿ. ಅಲ್ಲ ಪ್ರಭುಜಿ, ಇಲ್ಲಿ ಭಕ್ತಿ ಸೇವೆಯ ಹಂತವನ್ನು ತಲುಪಿದವನಲ್ಲಿ ಜ್ಞಾನದ ಎಲ್ಲ ಸದ್ಗುಣಗಳು ಬೆಳೆಯುತ್ತವೆ. 8ನೇ ಶ್ಲೋಕದಲ್ಲಿ ಹೇಳಿರುವಂತೆ ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವು ಬಹುಮುಖ್ಯವಾದದ್ದು. ಭಕ್ತಿ ಸೇವೆಯನ್ನು ಸ್ವೀಕರಿಸಿದವರಿಗೂ ಸಹ ಅದು ಅತ್ಯಂತ ಮುಖ್ಯ. ಮನುಷ್ಯನು ಯೋಗ್ಯ ಗುರುವನ್ನು ಸ್ವೀಕರಿಸಿದಾಗ ದಿವ್ಯ ಜೀವನದ ಪ್ರಾರಂಭವಾಗುತ್ತದೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಜ್ಞಾನದ ಈ ಪ್ರಕ್ರಿಯೆಯೇ ವಾಸ್ತವವಾದ ಮಾರ್ಗ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ಇದರಾಚೆ ಊಹಿಸಿದೆಲ್ಲ ಅಸಂಬದ್ಧವಾದದ್ದು. ಇದು 2ನೇ ಬರುತ್ತಲ್ಲ ಜ್ಞಾನದ ಪ್ರಕ್ರಿಯೆಯ ಜ್ಞಾನದ ಪ್ರಕ್ರಿಯೆಯಲ್ಲಿ ಅತ್ಯಂತ ಭಾವಾರ್ಥದ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಜ್ಞಾನದ ಪ್ರಾರಂಭವು ಅಮಾನಿತ್ವ, ನಮ್ರತೆ ಅಂತ ಇದೆ ಮಾತಾಜಿ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಹಾ ಮಾತಾಜಿ. ಅಹಂಕಾರವಿಲ್ಲದ ಸ್ವಭಾವವನ್ನು ಸೂಚಿಸುತ್ತದೆ. ಎಲ್ಲಿ ಬರುತ್ತೆ ಮಾತಾಜಿ? ಫುಲ್ ಕೊನೆಯಲ್ಲ? ಹಾ, ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಮಾತಾಜಿ. ಅದ್ರಲ್ಲಿ ನೋಡಿ, ನಮ್ರತೆಯ ಅಭ್ಯಾಸದಿಂದ ಪ್ರಾರಂಭಿಸಿ ಅಂತ ಇದೆಯಲ್ಲ ಲಾಸ್ಟ್ ಪ್ಯಾರಾಗ್ರಾಫ್, ಅದ್ರಲ್ಲಿ ಕೊನೆಯ 4 ಲೈನ್ ಅಲ್ಲಿ ಕೊಟ್ಟಿದ್ದಾರೆ ಜ್ಞಾನದ ಪ್ರಾರಂಭವು ಅಮಾನಿತ್ವ. ಸಿಕ್ಸ್ ನಾಟ್ 2 ಪೇಜ್ ಅಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿದೆ ನೋಡಿ ಮಾತಾಜಿ. 602 ನಾ ಪ್ರಭುಜಿ? ಹಾ ಮಾತಾಜಿ. ಅದರಲ್ಲಿ ನಮ್ರತೆ ಅಭ್ಯಾಸದಿಂದ ಪ್ರಾರಂಭಿಸಿ ಪರಮ ಸತ್ಯನಾದ ದೇವೋತ್ತಮ ಪರಮಪುರುಷ ಸಾಕ್ಷಾತ್ಕಾರದವರೆಗೆ ಈ ಪ್ರಕ್ರಿಯೆಯು ನೇಲದ ಅಂತಸ್ತಿನಿಂದ ಪ್ರಾರಂಭಿಸಿ ಮೇಲಿನ ಅಂತಸ್ತಿನವರೆಗೆ ಹೋಗುವ ಮೆಟ್ಟಿಲು ಶ್ರೇಣಿಯಂತೆ ಶ್ರೇಣಿಯಲ್ಲಿ ಮೊದಲನೆಯದು, ಎರಡನೆಯದು, ಅದು 3ನೇ ಅಂತಸ್ತನ್ನು ತಲುಪಿದವರಿದ್ದಾರೆ. ಆದರೆ ಅತ್ಯಂತ ಮೇಲಿನ ಅಂತಸ್ತನ್ನು ಮನುಷ್ಯನು ಮುಟ್ಟದಿದ್ದರೆ ಅವನು ಜ್ಞಾನದ ಕೆಳಹಂತದಲ್ಲಿ ಇರುತ್ತಾನೆ. ಕೃಷ್ಣನ ಅರಿವೇ ಈ ಅತ್ಯಂತ ಮೇಲಿನ ಅಂತಸ್ತು. ಯಾರಾದರೂ ದೇವರೊಡನೆ ಸ್ಪರ್ಧೆ ಹೂಡಿ ಅದೇ ಸಮಯದಲ್ಲಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುನ್ನಡೆಯನ್ನು ಬಯಸಿದರೆ ಅವನು ವಿಫಲನಾಗುತ್ತಾನೆ. ನಮ್ರತೆ ಇಲ್ಲದೆ ಅರಿವನ್ನು ಪಡೆಯುವುದು ನಿಜವಾಗಿ ಸಾಧ್ಯವಿಲ್ಲ ಎಂದು ಹೇಳಿದೆ. ತಾನೇ ದೇವರು ಎಂದು ಬೇಗುವುದು ಅಹಂಕಾರದ ಪರಮಾವಧಿ. ಐಹಿಕ ಪ್ರಕೃತಿಯ ಕಟ್ಟುನಿಟ್ಟಾದ ನಿಯಮಗಳು ಜೀವಿಯನ್ನು ಸದಾ
ಒದೆಯುತ್ತಿದ್ದರೂ ಅವನು ಅಜ್ಞಾನದಲ್ಲಿ ನಾನೇ ದೇವರು ಎಂದು ಯೋಚಿಸುತ್ತಾನೆ. ಆದ್ದರಿಂದ ಜ್ಞಾನದ ಪ್ರಾರಂಭವು ಅಮಾನಿತ್ವ, ನಮ್ರತೆ. ಮನುಷ್ಯನು ನಮ್ರನಾಗಿರಬೇಕು ಮತ್ತು ತಾನು ಪರಮಪ್ರಭುವಿಗೆ ಅಧೀನ ಎಂದು ತಿಳಿದುಕೊಳ್ಳಬೇಕು. ಪರಮಪ್ರಭುವಿಗೆ ವಿರುದ್ಧವಾಗಿ ದಂಗೆ ಎದ್ದರೆ ಮನುಷ್ಯನು ಐಹಿಕ ಪ್ರಕೃತಿಗೆ ಅಧೀನನಾಗುತ್ತಾನೆ. ಈ ಸತ್ಯವನ್ನು ತಿಳಿದುಕೊಂಡು ಅದನ್ನು ದೃಢವಾಗಿ ನಂಬಬೇಕು. ಹಾ ಪ್ರಭುಜಿ, ನಮ್ರತೆನೆ ಮೊದಲ ಹಂತ, ನಮ್ರತೆ. ಜ್ಞಾನದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಯಾವುದು? ಆಚಾರ್ಯರು ಇವಾಗ ಬಂತಲ್ಲ ಮತ್ತೆ ನೀವು ಮಾತಾಜಿ ಗುರುಗಳನ್ನ ಸ್ವೀಕರಿಸುವುದು. ಗುರುಗಳನ್ನ ಸ್ವೀಕರಿಸುವುದು. ಭಕ್ತಿ ಸೇವೆಯ ಹಂತವನ್ನು ತಲುಪಿದವರಿಗೆ ಜ್ಞಾನದ ಎಲ್ಲ ಸದ್ಗುಣಗಳು ಬೆಳೆಯುತ್ತವೆ. ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವನ್ನು ಬಹುಮುಖ್ಯವಾದದ್ದು. ಜ್ಞಾನದ ಈ ಪ್ರಮುಖ ಹಂತಕ್ಕೆ ತೆಗೆದುಕೊಳ್ಳುವವರಿಗೆ ಜ್ಞಾನದ ಯಾವ ತತ್ವವೂ ಅವಶ್ಯಕವಾಗಿದೆ. ಆತ್ಮ ಸಂಯಮ, ಧಾರ್ಮಿಕ, ಜ್ಞಾನದ ಈ ಪ್ರಮುಖ ಹಂತಕ್ಕೆ ತೆಗೆದುಕೊಳ್ಳುವವರಿಗೆ ಜ್ಞಾನದ ಯಾವ ತತ್ವವೂ ಅವಶ್ಯಕವಾಗಿದೆ. ಅಂದ್ರೆ ಇಲ್ಲಿ ಹೇಳುವಂತದ್ದು ಇದೆ ಅಲ್ವಾ ಮಾತಾಜಿ? ವದಂತಿ ತತ್ ತತ್ವವಿದ ತತ್ವತಃ ಯಜ್ಞಾನಂ ಅದ್ವಯಂ. ಪರಿಪೂರ್ಣ ಸತ್ಯವನ್ನ ವಾಸ್ತವವಾಗಿ ಬಲ್ಲವರು ಆತ್ಮ ಸಾಕ್ಷಾತ್ಕಾರವು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಈ 3 ಬೇರೆ ಬೇರೆ ಹಂತಗಳಲ್ಲಿ ಆಗುತ್ತದೆ ಎನ್ನುವುದನ್ನು ಬಲ್ಲರು. ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರದಲ್ಲಿ ಭಗವಾನನೇ ಕಡೆಯ ಮಾತು. ಆದುದರಿಂದ ಮನುಷ್ಯನ ದೇವೋತ್ತಮ ಪರಮಪುರುಷನನ್ನ ಅರ್ಥ ಮಾಡಿಕೊಳ್ಳುವ ಆ ನೆಲೆಯನ್ನು ಏರಬೇಕು ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕು. ಜ್ಞಾನದ ಪರಿಪೂರ್ಣತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳಿ ಮತ್ತೆ. ಎಷ್ಟನೇ ಕ್ವಶನ್ಗೆ ಮಾತಾಜಿ ಇದು? ಇದು 5ನೇ ಕ್ವೆಶ್ಚನ್ ಅಲ್ಲಿ ಸಿ ಮಾತಾಜಿ. ಪರಿಪೂರ್ಣ ತತ್ವ ಅಂತ ಇರ್ಬೋದು. ಧಾರ್ಮಿಕ ಆಗಲ್ವಾ ಮಾತಾಜಿ? ಧಾರ್ಮಿಕ ತತ್ವ ಮತ್ತೆ ಆತ್ಮ ಸಂಯಮ, ಆತ್ಮ ನಿಗ್ರಹ. ತತ್ವ ಅಂತ ಇದ್ದಾರಲ್ಲ ಮಾತಾಜಿ, ತತ್ವ ಅಂತಂದ್ರೆ ಇಲ್ಲಿ ಫಿಲಾಸಫಿ ತಾನೇ ಹೇಳ್ಬೇಕಾಗುತ್ತೆ. ನೀವ್ ಹೇಳ್ತಾ ಇರೋದು ಎಲ್ಲಿ ಬರುತ್ತೆ ಹೇಳಿ ಮಾತಾಜಿ? ಮಾತಾಜಿ ನೀವೇ ಓದಿದ್ರಲ್ವಾ, ಅದ್ರಲ್ಲಿ ಪರಿಪೂರ್ಣ ತತ್ವ. ಅದು ಬೇರೆ ಆಯ್ತು ಮಾತಾಜಿ. ಪ್ರಭುಜಿ ಅಲ್ಲ ಮಾತಾಜಿ, ಪರಿಪೂರ್ಣ ತತ್ವ ಅಂದ್ರಲ್ಲ, ಅದು ಬೇರೆ ಆಯ್ತು. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಜ್ಞಾನದ ಈ ಪ್ರಮುಖ ಹಂತಕ್ಕೆ ತೆಗೆದುಕೊಳ್ಳೋ ಯಾವ ತತ್ವವೂ ಅವಶ್ಯಕವಾಗಿದೆ. ಯಾವ ತತ್ವವು, ಈಗ ನಮಗೆ ಯಾವ ತತ್ವ ಬೇಕಾಗಿದೆ? ಜ್ಞಾನದ ಯಾವ ಪ್ರಮುಖ ಹಂತಕ್ಕೆ ಹೋಗ್ಬೇಕಂದ್ರೆ ನಮಗೆ ಯಾವ್ದು ಬೇಕಾಗಿದೆ? ಈಗ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವ ಆ ನೆಲೆಯನ್ನು ಏರಬೇಕು ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಮಾಡ್ಕೋಬೇಕಂದ್ರೆ ಒಬ್ಬ ಆಚಾರ್ಯರ ಮುಖಾಂತರ
ನಾವು ದೇವೋತ್ತಮ ಪರಮಪುರುಷನನ್ನು ಅತಿ ಸುಲಭವಾಗಿ ನಾವು ಪಡೆಯಲಿಕ್ಕೆ ಅವಕಾಶ ಇದೆ ಮಾತಾಜಿ. ಇದು ಇಲ್ಲೆಲ್ಲೇ ಬರ್ತಾ ಇದೆ ನೋಡಿ ಮಾತಾಜಿ. ಅದು ಎರಡನೇದಕ್ಕಾಯ್ತು ಪ್ರಭುಜಿ. ಜ್ಞಾನದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅದು ಗುರುವಿನ ಆಚಾರ್ಯ ಉಪಾಸನೆ. ಅದು ಅಲ್ಲಿ ಬಂತು, ಎರಡನೇದಕ್ಕಾಯ್ತು. ಭಾವಾರ್ಥದಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ ಮಾತಾಜಿ. 98 ಪೇಜ್ ಅಲ್ಲಿ ನೋಡಿ. 98 ಮಾತಾಜಿ. ಅದೇ ಸೆಕೆಂಡ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪೇಜ್ ಅಲ್ಲಿ 598. ಅಹಿಂಸೆನಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅದು ಎರಡನೇ ಈ ಜ್ಞಾನದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಅದ್ರಲ್ಲಿ ನಾನು ಈಗ ಬರ್ಕೊಂಡಿದ್ದೇನೆ ಮಾತಾಜಿ. ಭಕ್ತಿ, ಕೃಷ್ಣನ ಮೇಲೆ ಶುದ್ಧ ಭಕ್ತಿ ಅಂದ್ರೆ ಜನನ ಮರಣ ವೃದ್ಧಾಪ್ಯವನ್ನು ಸ್ವೀಕರಿಸುವ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ನಾವು ತಾಯಿ ಹೊಟ್ಟೆಯಲ್ಲಿದ್ದಾಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ನಾವು ವಿಚಾರ ಮಾಡ್ತೇವೆ ಅಂದ್ರೆ ಈಗ ಇಲ್ಲಿಂದ ಹೊರಗ್ ಬರ್ಬೇಕು, ಹೇಗಾದ್ರೂ ಮಾಡಿ ಹೊರಗ್ ಬಂದ್ರೆ ನಾನು ಭಗವಂತನ ಸೇವೆ ಮಾಡ್ತೇನೆ ಅಂತ ನಾವು ವಿಚಾರ ಮಾಡ್ತೇವೆ. ಆದ್ರೆ ಮಾಯ ಒಳಗ್ ಸಿಕ್ಬಿಡ್ತೇವಲ್ಲ ಮಾತಾಜಿ. ಅಂದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಪ್ರಗತಿ ಸಾಧಿಸುವುದು ಸಾಧ್ಯವಾಗುದಿಲ್ಲ, ಅದಕ್ಕೆ ನಾವು ಭಕ್ತಿ ಮಾಡ್ಬೇಕು. ಆದ್ರೆ ಬರ್ಕೊಂಡಿದ್ದೀನಿ. ಮತ್ತೆ ಜ್ಞಾನದ ಪ್ರಮುಖ ಹಂತಕ್ಕೆ ಆಚಾರ್ಯೋಪಾಸನ ಅಂದ್ರೆ ಭಕ್ತಿ ಯೋಗದ ತತ್ವ ಅವಶ್ಯಕವಾಗಿದೆ ಅಂತ ಬರ್ಕೊಂಡಿದ್ದೇನೆ ಮತ್ತೆ. ಸರಿ ತಪ್ಪಾದ ಮಾತಾಜಿ? ಆಚಾರ್ಯೋಪಾಸನ ಅದು ಎರಡನೇದು ಬಂತು ಮಾತಾಜಿ. ಮಾತಾಜಿ ಭಾವಾರ್ಥದಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಲ್ಲ ಮಾತಾಜಿ. ಸೆಕೆಂಡ್ ಪ್ಯಾರಾಗ್ರಾಫ್ ಭಾವಾರ್ಥ ನೆಕ್ಸ್ಟ್ ಕಂಟಿನ್ಯೂ 598 ಆಗುತ್ತೆ ನೋಡಿ ಮಾತಾಜಿ. ನೆಕ್ಸ್ಟ್ ಪೇಜ್. ಹಾ ಮಾತಾಜಿ. ಅದ್ರಲ್ಲಿ ನೋಡಿ ಮಾತಾಜಿ, ನನಗೆ ಅನ್ಸುತ್ತೆ ಹೇಳಿದ್ದೀನಿ. ಧರ್ಮದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಕೆಲವೊಮ್ಮೆ ಮನುಷ್ಯನು ವಾಸ್ತವವಾಗಿ ಧಾರ್ಮಿಕ ತತ್ವಗಳನ್ನು ಅನುಸರಿಸುವುದರ ಯಾವುದೋ ಗುಂಪನ್ನು ಪ್ರವೇಶಿಸುತ್ತಾನೆ. ಅನಂತರ ತಾನೊಬ್ಬ ಧಾರ್ಮಿಕ ಮಾರ್ಗದರ್ಶಿ ಎಂದು ಜಾಹೀರಾತು ಮಾಡಿಕೊಳ್ಳಲು ಬಯಸುತ್ತಾನೆ. ಆಧ್ಯಾತ್ಮಿಕ ವಿಜ್ಞಾನದ ಬಗ್ಗೆ ಹೇಳುವುದಾದರೆ ಮನುಷ್ಯನು ತಾನು ಎಷ್ಟು ದೂರ ಪ್ರಗತಿ ಹೊಂದಿದ್ದೇನೆ ಎಂದು ನೋಡಿಕೊಳ್ಳಲು ಒಂದು ಪರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು. ಈ ಅಂಶಗಳಿಂದ ಅವನು ತೀರ್ಮಾನಿಸಿಕೊಳ್ಳಬಹುದು. ಅದಲ್ವಾ ಮಾತಾಜಿ? ಇನ್ನ ಮೇಲೆ ಓದ್ಬೇಕಿತ್ತ? ಮೇಲೆ ಮಾತಾಜಿ. ಅದೇ ಸೆಕೆಂಡ್ ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗಿದೆಯಲ್ಲ ಮಾತಾಜಿ 598ಗೆ. ಹಾ ಮಾತಾಜಿ. ಅಲ್ಲಿ ಪರಿಪೂರ್ಣ ಜ್ಞಾನವಿರುವ ಮನುಷ್ಯನ ದೃಷ್ಟಿಯಲ್ಲಿ ಗೌರವವಾಗಲಿ ಅಗೌರವವಾಗಲಿ ಈ ದೇಹಕ್ಕೆ ಸಂಬಂಧಿಸದಿದ್ದರೆ ನಿಷ್ಪ್ರಯೋಜಕ. ಈ ಲೌಕಿಕ ಮೋಸಕ್ಕಾಗಿ ಮನುಷ್ಯನು ತವಕ ಪಡಬಾರದು. ಈ ಧಾರ್ಮಿಕತೆಗಾಗಿ ಕೀರ್ತಿವಂತನಾಗಿರಬೇಕೆಂದು ಜನರಿಗೆ ಬಹು ಕಾತರ. ಇದರ ಪರಿಣಾಮವಾಗಿ ಕೆಲವೊಮ್ಮೆ ತಾವು ಕಾಣುವುದು ಇದು ಧರ್ಮದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಕೆಲವೊಮ್ಮೆ ಮನುಷ್ಯನ ವಾಸ್ತವವಾಗಿ ಧಾರ್ಮಿಕ ತತ್ವಗಳನ್ನು ಅನುಸರಿಸದಿರುವ ಯಾವುದೋ ಗುಂಪನ್ನು ಪ್ರವೇಶಿಸುತ್ತಾನೆ. ಅಂದ್ರೆ ಧಾರ್ಮಿಕ ಅಂತ ಬರ್ದಿದೆ ಮಾತಾಜಿ, ಸರಿ ತಪ್ಪು ಗೊತ್ತಿಲ್ಲ ಮಾತಾಜಿ. ಬಿಗೆ ಭಕ್ತಿನೇ ಅತ್ಯಂತ ಪ್ರಮುಖ ಇರ್ಬೋದು. ಇಲ್ಲ ಮಾತಾಜಿ, ಗುರುಗಳ ಆಶ್ರಯ ಪಡೆಯೋದೇ ಅದು. ಇಲ್ಲಿ ಸೀದಾ ನೇರವಾಗಿ ಕೊಟ್ಟಿದ್ದಾರೆ. ಗುರುವನ್ನು ಸ್ವೀಕರಿಸುವ ತತ್ವವು ಬಹು ಮುಖ್ಯವಾದದ್ದು ಅಂತ, ಅತ್ಯಂತ ಮುಖ್ಯ. ಸ್ವೀಕರಿಸದವರಿಗೂ ಸಹ ಇದು ಅತ್ಯಂತ ಮುಖ್ಯ ಅಂತ. ಸ್ವೀಕರಿಸಿದವರಿಗೂ ಸಹ ಇದು ಅತ್ಯಂತ ಮುಖ್ಯ. ಯೋಗ್ಯ ಗುರುವನ್ನು ಸ್ವೀಕರಿಸಿದಾಗ ದಿವ್ಯ ಜೀವನವು ಪ್ರಾರಂಭವಾಗುತ್ತದೆ. ಈಗ ಮಾತಾಜಿ ಯಾವ್ದು ಕೊಟ್ಟಿದ್ದಾರೆ ಮಾತಾಜಿ? ಇದಕ್ಕೆ ಮೂರನೇದಕ್ಕೆ ಬಂದಿಲ್ಲ ಮಾತಾಜಿ ಇವತ್ತವರು. ಅಶ್ವಿನಿ ಮಾತಾಜಿ ಸ್ವಲ್ಪ ಲೇಟ್ ಬರ್ತಾರೆ ಮಾತಾಜಿ. ಲೇಟ್ ಬರ್ತಾರೆ ಸ್ವಲ್ಪ. ಅವ್ರು ಬರ್ತಿದಾರೆ ಮಾತಾಜಿ. ಆತ್ಮ ನಿಗ್ರಹ ಅಂತ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಆಧ್ಯಾತ್ಮಿಕ ಜೀವನ ಪ್ರಗತಿಯನ್ನು ಸಾಧಿಸಲು ಶುಚಿತ್ವವು ಅಗತ್ಯ. ಶುಚಿತ್ವದಲ್ಲಿ 2 ಬಗೆಗಳು: ಬಹಿರಂಗ, ಅಂತರಂಗ. ಬಹಿರಂಗ ಶುಚಿತ್ವ ಎಂದರೆ ಸ್ನಾನ ಮಾಡುವುದು. ಆದರೆ ಅಂತರಂಗ ಶುಚಿತ್ವಕ್ಕೆ ಮನುಷ್ಯನು ಸದಾ ಕೃಷ್ಣನ ಕುರಿತು ಚಿಂತಿಸಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು, ಸಂಕೀರ್ತನೆ ಮಾಡಬೇಕು. ಇದು ಸಂಚಿತವಾದ ಹಿಂದಿನ ಕರ್ಮವನ್ನು ಮನಸ್ಸಿನಿಂದ ತೊಡೆದು ಹಾಕುವ ಸ್ವಚ್ಛಗೊಳಿಸುತ್ತದೆ. ಸ್ಥೈರ್ಯ ಎಂದರೆ ಮನುಷ್ಯನು
ಆತ್ಮ ಸಂಯಮ ಎಲ್ಲಿ ಬರುತ್ತೆ ಮಾತಾಜಿ? ಆತ್ಮ ಸಂಯಮ ಅಂತ ಬರ್ತಿದೆ. ಆತ್ಮ ನಿಗ್ರಹ, ಆತ್ಮ ವಿನಿಗ್ರಹ. ಶಾರದಾ ಮಾತಾಜಿ ಒಂದ್ಸಲ ಪೂರ್ಣ ಓದಿ ಹೇಳಿ ಮಾತಾಜಿ. ಮತ್ತೆ 5ನೇ ಅಂಶ ಅದು ಆನ್ಸರ್ ಆತ್ಮ ನಿಗ್ರಹ ಇಲ್ಲ ಆತ್ಮ ಸಂಯಮ ಅಂತ ಬರ್ತಿದ್ದಾರೆ ನೋಡಿ. ಈಗ ಇದ್ರ ಪ್ರಕಾರ ನಾವು ಯೋಗ್ಯ ಗುರುನ ಸ್ವೀಕಾರ ಮಾಡೋದಕ್ಕೆ ಆ ಹಂತಕ್ಕೆ ಯಾವ ತತ್ವ ಅವಶ್ಯಕವಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನೀವಂತ ಮೊದಲು ಜ್ಞಾನದ ಈ ಪ್ರಮುಖ ಹಂತಕ್ಕೆ ತೆಗೆದುಕೊಳ್ಳುವವರಿಗೆ ಜ್ಞಾನದ ಯಾವ ತತ್ವವು ಅವಶ್ಯಕವಾಗಿದೆ? ಅದೇ ಜ್ಞಾನದ ಪ್ರಕ್ರಿಯೆಯಲ್ಲಿ ಪ್ರಮುಖ ಅಂತ ಇದು ಯೋಗ್ಯ ಗುರು ಸ್ವೀಕಾರ ಅಂತ ಬರ್ದಿದ್ವಿ. ಈಗ ನಾವು ಯೋಗ್ಯ ಗುರು ಸ್ವೀಕಾರ ಮಾಡುವಾಗ ಜ್ಞಾನದ ಯಾವ ತತ್ವ ಅವಶ್ಯಕವಾಗಿದೆ ಅಂತ ನಾವು ಬರೀಬೇಕು. ಯೋಗ್ಯ ಗುರು ಅಂತಂದ್ರೆ ಬಿ ನಲ್ಲಿ ಬಂದ್ಬಿಡುತ್ತಲ್ಲ, ಮತ್ತೆ ಬಿಗೆ ಆನ್ಸರ್ ಬಂತಲ್ಲ. ಅದೇ ಕ್ವಶನ್ ಹಂಗೆ ಕೊಟ್ಟಿದ್ದಾರೆ ಮೇಡಮ್. ಜ್ಞಾನದ ಈ ಪ್ರಮುಖ ಹಂತಕ್ಕೆ ತೆಗೆದುಕೊಳ್ಳುವವರಿಗೆ ಜ್ಞಾನದ ಯಾವ ತತ್ವವು ಅವಶ್ಯಕವಾಗಿದೆ. ಅಂದ್ರೆ ಗುರುಗಳನ್ನ ಸ್ವೀಕಾರ ಮಾಡ್ಬೇಕಂದ್ರೆ ನಮ್ಗೆ ನಮ್ರತೆ ಬೇಕಾಗುತ್ತೆ ಮತ್ತೆ. Which principle of knowledge is essential for one who takes to this most important point of knowledge? It is the most important point in the process of knowledge. ಹೆಚ್ಚು ಬುದ್ಧಿ ಇಲ್ಲದಿರುವವರು ಈ ಜ್ಞಾನದ ಪ್ರಕ್ರಿಯೆಯನ್ನು ಕಾರ್ಯಕ್ಷೇತ್ರದಲ್ಲಿನ ಪರಸ್ಪರ ಕ್ರಿಯೆ ಎಂದು ಕೆಲವೊಮ್ಮೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ವಾಸ್ತವವಾಗಿ ಇದೇ ಜ್ಞಾನದ ನಿಜವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಒಪ್ಪಿಕೊಂಡರೆ ಪರಿಪೂರ್ಣ ಸತ್ಯವನ್ನು ಸೇರುವ ಸಾಧ್ಯತೆ ಉಂಟು. ಹಿಂದೆ ವರ್ಣಿಸಿದಂತೆ 24 ಘಟಕಾಂಶಗಳ ಪರಸ್ಪರ ಪ್ರಕ್ರಿಯೆಯೇ ಇದಲ್ಲ. ವಾಸ್ತವವಾಗಿ ಈ ಘಟಕಗಳ ತೊಡಕಿನಿಂದ ಪಾರಾಗುವ ಮಾರ್ಗ ಇದು. ದೇಹವು 24 ಘಟಕಗಳಿಂದ ಮಾಡಿದ ಕೋಶ. ದೇಹಧಾರಿಯ ಆತ್ಮವು ದೇಹದಲ್ಲಿ ಸಿಕ್ಕಿ ಬಿದ್ದಿದೆ. ಇಲ್ಲಿ ವರ್ಣಿಸಿದ ಜ್ಞಾನದ ಪ್ರಕ್ರಿಯೆಯು ಅದರಿಂದ ಹೊರಬರುವ ಮಾರ್ಗ. ಜ್ಞಾನ ಪ್ರಕ್ರಿಯೆಯ ಎಲ್ಲಾ ವರ್ಣನೆಗಳಲ್ಲಿ ಅತಿ ಮುಖ್ಯವಾದದ್ದು 11ನೇ ಶ್ಲೋಕದಲ್ಲಿ ಮೊದಲನೆಯ ಪಂಕ್ತಿ, ಮಯಿ ಚನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ಜ್ಞಾನದ ಪ್ರಕ್ರಿಯೆಯು ಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮುಕ್ತಾಯವಾಗುತ್ತದೆ. ಆದ್ದರಿಂದ ಪ್ರಭುವಿನ ದಿವ್ಯ ಸೇವೆಯ ಬಳಿಸಾರದೆ ಅಥವಾ ಬಳಿಸಾರಲು ಸಾಧ್ಯವಾಗದೇ ಇರುವವನಿಗೆ ಉಳಿದ 19 ಅಂಶಗಳು ಲೆಕ್ಕಕ್ಕೆ ಬರುವುದಿಲ್ಲ. ಆದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಉಳಿದ 19 ಅಂಶಗಳು ಅವನಲ್ಲಿ ತಂತಾನೆ ಬೆಳೆಯುತ್ತವೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಯಸ್ಯಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸತ್ಸುರ. ಭಕ್ತಿ ಸೇವೆಯ ಹಂತವನ್ನು ತಲುಪಿದವರಿಗೆ ಜ್ಞಾನದ ಎಲ್ಲ ಸದ್ಗುಣಗಳು ಬೆಳೆಯುತ್ತವೆ. 8ನೆಯ ಶ್ಲೋಕದಲ್ಲಿ ಹೇಳಿರುವಂತೆ ಮಾತಾಜಿ ಇದರಲ್ಲಿ ಸೆಕೆಂಡ್ ಕ್ವಶನ್ಗೆ ಆನ್ಸರು ಇದು. ಜ್ಞಾನದ ಪ್ರಕ್ರಿಯೆಯನ್ನು ಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮುಕ್ತಾಯವಾಗುತ್ತದೆ. ಆದ್ದರಿಂದ ಪ್ರಭುವಿನ ದಿವ್ಯ ಸೇವೆ ಬಳಿಸಾರದೆ ಅಥವಾ ಬಳಿಸಾರಲು ಸಾಧ್ಯವಾಗದೇ ಇರುವವರಿಗೆ ಉಳಿದ 19 ಅಂಶಗಳು ಲೆಕ್ಕಕ್ಕೆ ಬರುವುದಿಲ್ಲ. ಅಂದ್ರೆ ಪ್ರಮುಖವಾದ ಅಂಶ ಅಂತಂದ್ರೆ ನಾವು ಭಗವಂತನ ಸೇವೆ ಮಾಡ್ಬೇಕು ಅನ್ನುವಂಥದ್ದು.
ಆದ್ರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಉಳಿದ 19 ಅಂಶಗಳು ಅಂದ್ರೆ ಭಗವಂತನ ಸೇವೆ ಮಾಡ್ಬೇಕು. ಭಕ್ತಿ ಸೇವೆನೇ ಅದು ಮೊದಲ ಪ್ರಮುಖ ಅಂಶ. ಅದಕ್ಕೆ ತತ್ವ ಯಾವುದು ಅಂತಂದ್ರೆ ಇದು ಈಗ ಗುರುವಿನ ಸ್ವೀಕಾರ ಮಾಡುವಂತದ್ದು. ಹೇಳಿರುವಂತ ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವು ಬಹುಮುಖ್ಯವಾದದ್ದು. ಈಗ ಇದು ತತ್ವ ಆಗುತ್ತೆ. ಮೂರನೇ ಸಿಗಲ್ವಾ ಮಾತಾಜಿ? ಸಿಗೆ ಅದು ಎರಡನೇದು ಬಂದು ಭಕ್ತಿ ಸೇವೆ. ಭಗವಂತನ ಭಕ್ತಿ ಸೇವೆ ಮಾಡುವಂತವನು, ಭಗವಂತನ ಸೇವೆ ಯಾರು ಮಾಡ್ತಾನೆ, ಯಾರು ಭಕ್ತನಿದ್ದಾನೆ ಅವನಲ್ಲಿ ತಂತಾನೆ ಎಲ್ಲ ಸದ್ಗುಣಗಳು ಬರುತ್ತೆ ಅಂತ. ಅಂದ್ರೆ ಎಲ್ಲಾ ಜ್ಞಾನ ಕೂಡ ಭಗವಂತನೇ ಕೊಡ್ತಾನೆ ಅಂತ. ಅದಕ್ಕೆ ತತ್ವ ಯಾವುದು ಅಂದ್ರೆ ಗುರುವನ್ನ ಸ್ವೀಕಾರ ಮಾಡಿ ಅವನು ಆ ಮೂಲಕ ಅವನು ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ. ಆಯ್ತಲ್ಲ ಮಾತಾಜಿ? ಬಿಗೆ ಮಾತಾಜಿ ಭಕ್ತಿ ಸೇವೆ. ಭಕ್ತಿ ಸೇವೆ ಮಾಡುವಂತದ್ದು, ಭಗವಂತನ ಭಕ್ತಿ ಸೇವೆ ಯಾರು ಮಾಡ್ತಾನೆ ಅವನಿಗೆ ಅಂದ್ರೆ 20 ಅಂಶಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಭಕ್ತಿ ಸೇವೆ ಮಾಡುವಂತದ್ದು ಒಂದನ್ನ ಅವ್ನು ಮಾಡ್ದ ಅಂದ್ರೆ ಉಳಿದ 19 ತಂತಾನೆ ಬರುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾದದ್ದು ಭಕ್ತಿ ಸೇವೆ ಮಾಡುವಂಥದ್ದು, ಭಗವಂತನ ಸೇವೆ ಮಾಡುವಂಥದ್ದು. ಕೃಷ್ಣನ ಮೇಲೆ ಶುದ್ಧ ಭಕ್ತಿ ಸೇವೆ. ಹಾ, ಇಲ್ಲೆಲ್ಲ ಬರುತ್ತಲ್ಲ ಮಾತಾಜಿ. 599 ಅಲ್ಲೂ ಇದೆ ಅದ್ರ ಬಗ್ಗೆ. ಪೇಜ್ ನಂಬರ್ 599 ಅಲ್ಲಿ ಇದೆ. ಬಿಗ್ ಬಂದು ಕೃಷ್ಣನ ಮೇಲೆ ಶುದ್ಧ ಭಕ್ತಿ ಸೇವೆ. ಸಿಗೆ ಬಂದ್ಬಿಟ್ಟು ಹೀಗೆ ಬಂದ್ಬಿಟ್ಟು ಗುರು ಸ್ವೀಕಾರವು ತತ್ವವು ಬಹುಮುಖ್ಯವಾದದ್ದು. ಯಾವ ತತ್ವ ತುಂಬಾ ಮುಖ್ಯವಾದದ್ದು ಅಂದ್ರೆ ಒಬ್ಬ ಗುರುವನ್ನ ಸ್ವೀಕಾರ ಮಾಡುವ ತತ್ವ, ಅದು ಬಹುಮುಖ್ಯವಾದದ್ದು. ಗುರುಗಳನ್ನು ಆಶ್ರಯ ಪಡೆಯುವುದು. ಕ್ಲಿಯರ್ ಮಾತಾಜಿ? ಗುರು ಸೇವೆ ಅಂತ ಬರೀಬೇಕು ಮಾತಾಜಿ. ಅಲ್ಲಿ ಕೊಟ್ಟಿದ್ದಾರೆ ಮಾತಾಜಿ, ಏನಂತ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವು ಬಹುಮುಖ್ಯವಾದದ್ದು. ಭಕ್ತಿ ಸೇವೆಯನ್ನು ಸ್ವೀಕರಿಸಿದವರಿಗೂ ಸಹ ಅದು ಅತ್ಯಂತ ಮುಖ್ಯ. ಮನುಷ್ಯನು ಯೋಗ್ಯ ಗುರುವನ್ನು ಸ್ವೀಕರಿಸಿದಾಗ ದಿವ್ಯ ಜೀವನವು ಪ್ರಾರಂಭವಾಗುತ್ತದೆ. ಅಂದ್ರೆ ತತ್ವ ಯಾವುದು ಮುಖ್ಯ ಅಂದ್ರೆ ಗುರು ಸ್ವೀಕರಿಸುವ ತತ್ವ ಬಹುಮುಖ್ಯವಾದದ್ದು ಅಂತ ಕೊಟ್ಟಿದ್ದಾರೆ. ಜ್ಞಾನದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಭಗವಂತನ ಭಕ್ತಿ ಸೇವೆ. ಯಾರು ಭಗವಂತನ ಭಕ್ತನಾಗ್ತಾನೆ, ಭಕ್ತಿ ಸೇವೆ ಮಾಡ್ತಾನೆ, ಅವನಲ್ಲಿ 20 ಗುಣಗಳು ಏನ್ ಜ್ಞಾನದ ಕೊಟ್ಟಿದ್ದಾರೆ ಅದರಲ್ಲಿ ಆ ಒಂದು ಗುಣ ಅವ್ನು ಬೆಳೆಸ್ಕೊಂಡ್ರೆ ಸಾಕು, ಉಳಿದ 19 ಗುಣಗಳು ತಂತಾನೆ ಬೆಳೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದಿದ್ರೆ ಸಾಕು, ಎಲ್ಲಾ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳು ಆ ವ್ಯಕ್ತಿಯಲ್ಲಿ ಬರುತ್ತೆ ಅಂತ. ಅದರಲ್ಲಿ ಯಾವ ತತ್ವ ಅದು ಅತ್ಯಂತ ಮುಖ್ಯವಾದದ್ದು, ಪ್ರಮುಖವಾದ ಹಂತಕ್ಕೆ ತಗೊಂಡೋಗೋದಕ್ಕೆ ಯಾವ ಜ್ಞಾನದ ತತ್ವ ಅವಶ್ಯಕ ಅಂತ ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಒಬ್ಬ ಗುರುವನ್ನು ಸ್ವೀಕರಿಸುವ ತತ್ವವು ಬಹುಮುಖ್ಯವಾದದ್ದು ಅಂತ. ಶುದ್ಧ ಗುರುವಿನ ಯೋಗ್ಯ ಗುರುವಿನ ಮನುಷ್ಯನು ಯೋಗ್ಯ ಗುರುವನ್ನು ಸ್ವೀಕರಿಸಿದಾಗ ದಿವ್ಯ ಜೀವನವು ಪ್ರಾರಂಭವಾಗುತ್ತದೆ. ಅಷ್ಟು ಸಾಕು ಮಾತಾಜಿ. ಅದು ನೆಕ್ಸ್ಟ್ ಕ್ವಶನ್ ಹೋಗೋಣ. ನಮ್ರತೆ, ಅಹಿಂಸೆ, ಸರಳತೆಯನ್ನು ಜ್ಞಾನದ ಅಂಶಗಳಾಗಿ ವಿಶ್ಲೇಷಿಸಿ. ಸೊ ಒಂದೊಂದು ಟಾಪಿಕ್ ಕೂಡ ನೀವು ಅಲ್ಲಿ ಡೀಟೇಲ್ ಆಗಿ ಹೇಳ್ಬೇಕು. ನಮ್ರತೆ, ಸರಳತೆ ಮತ್ತೆ ಅಹಿಂಸೆ ಎಲ್ಲಿ ಸಿಗುತ್ತೆ ನಿಮಗೆ? ನಮ್ರತೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ನಮ್ರತೆ ಎಂದರೆ ಇತರರಿಂದ ಗೌರವ ಪಡೆಯುವ ತೃಪ್ತಿಗಾಗಿ ಮನುಷ್ಯನು ಕಾತರನಾಗಿರದಿರುವುದು. ಅಂದ್ರೆ ಬೇರೆಯವರು ನಮ್ಗೆ ಗೌರವ ಕೊಡ್ಬೇಕು ಅಂತ ಬಯಸದೇ ಇರುವಂತದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನಾವೆಲ್ಲರನ್ನು ಕೂಡ ಮಾತಾಜಿ, ಪ್ರಭುಜಿ ಅಂತೀವಿ. ಅದ್ರ ಮತ್ತೆ ನಮ್ಮನ್ನ ಹೇಗೆ ಗುರ್ತಿಸ್ಕೋತೀವಿ ಅಂದ್ರೆ ದಾಸಿ ಅಥವಾ ದಾಸ ಅಂತ ಗುರ್ತಿಸ್ಕೋತೀವಿ. ಅದನ್ನೇ ನಮ್ರತೆ ಅಂತ ಅಲ್ಲಿ ಹೇಳ್ತಾರೆ. ನಂತರ ಅಹಿಂಸೆ. ಅಹಿಂಸೆ ಅಂದ್ರೆ ಏನು ಅಂತ, ಅಹಿಂಸೆ ಅಂತಂದ್ರೆ ದೇಹವನ್ನು ಕೊಲ್ಲದಿರುವುದು ಅಥವಾ ನಾಶ ಮಾಡದಿರುವುದು ಎಂದು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ವಾಸ್ತವವಾಗಿ ಅಹಿಂಸೆ ಅಂದ್ರೆ ಇತರರಿಗೆ ನೋವನ್ನುಂಟು ಮಾಡದಿರುವುದು. ಸಾಮಾನ್ಯವಾಗಿ ಜನರು ಅಜ್ಞಾನದಿಂದ ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ಬಿದ್ದಿದ್ದಾರೆ ಮತ್ತು ಅವರು ಇತರರಿಗಾಗಿ ಐಹಿಕ ನೋವುಗಳನ್ನು ಅನುಭವಿಸುತ್ತಿದ್ದಾರೆ. ಅವರು ನಿರಂತರವಾಗಿ ಐಹಿಕ ನೋವುಗಳನ್ನು ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಜನರನ್ನು ಆಧ್ಯಾತ್ಮಿಕ ಜ್ಞಾನಕ್ಕೆ ಏರಿಸದಿದ್ದರೆ ಮನುಷ್ಯನು ಹಿಂಸೆಯನ್ನು ಆಚರಿಸುತ್ತಿರುತ್ತಾನೆ.
ಜನರಿಗೆ ಜ್ಞಾನೋದಯವಾಗಿ ಅವರು ಈ ಐಹಿಕ ತೊಡಕುಗಳನ್ನು ಬಿಡಲು ಸಾಧ್ಯವಾಗುವಂತೆ ಅವರಿಗೆ ನಿಜವಾದ ಜ್ಞಾನವನ್ನು ಹಂಚಿಕೊಡಲು ಮನುಷ್ಯನು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಅದು ಅಹಿಂಸೆ. ಅಹಿಂಸೆ ಅಂದ್ರೆ ಏನು ಅಂದ್ರೆ ಎಲ್ಲರೂ ಕೂಡ ಈ ಬದ್ಧಾತ್ಮರು ಈ ಭೌತಿಕ ಜಗತ್ತಿನಲ್ಲಿ ಸಾಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಅಲ್ಲಿಂದ ಮೇಲೆತ್ತೋ ಪ್ರಯತ್ನ ಮಾಡುವಂತದ್ದು, ಅಂತಹ ಒಂದು ಜ್ಞಾನವನ್ನ ಅವರಿಗೆ ನೀಡುವಂತದ್ದನ್ನೇ ಇಲ್ಲಿ ಅಹಿಂಸೆ ಅಂತ ಕರೀತಾ ಇದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ. ಪ್ರಭುಜಿ ಶ್ಲೋಕ ನಂಬರ್ ಎಷ್ಟು ಮಾತಾಜಿ? ಅದೇ ಶ್ಲೋಕ ಪ್ರಭುಜಿ, ಅದೇ ಶ್ಲೋಕ 8ರಿಂದ 12 ಶ್ಲೋಕ, ಪೇಜ್ ನಂಬರ್ 598, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಅಹಿಂಸೆ ಬಗ್ಗೆ ಕೊಟ್ಟಿದ್ದಾರೆ. ಅಹಿಂಸೆ ಅಂದ್ರೆ ಏನು ಅಂತ. ಅಹಿಂಸೆ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಈ ಚಕ್ರದಿಂದ ಅವನನ್ನ ಹೊರಗಡೆ ತೆಗೆಯುವುದೇ ಅಹಿಂಸೆ ಅಂತ. ಮತ್ತೆ ಸರಳತೆ. ಸರಳತೆಗೆ ಇಲ್ಲಿ ಸರಳತೆ ಎಂದರೆ ಮನುಷ್ಯನು ಲೌಕಿಕ ಚಾಣಾಕ್ಷತನವಿಲ್ಲದೆ ಶತ್ರುವಿಗೂ ಸತ್ಯವನ್ನು ಹೇಳಿಬಿಡುವಷ್ಟು ನೇರವಾದ ನಡತೆ. ವ್ಯಕ್ತಿಯು ಗುರುವನ್ನು ಸ್ವೀಕರಿಸುವುದು ಅತ್ಯಗತ್ಯ, ಏಕೆಂದರೆ ಒಬ್ಬ ಸದ್ಗುರುವಿನ ಉಪದೇಶವಿಲ್ಲದೆ ಮನುಷ್ಯನ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲಾರ. ಅತ್ಯಂತ ನಮ್ರತೆಯಿಂದ ಗುರುವಿನ ಬಳಿಗೆ ಹೋಗಬೇಕು ಮತ್ತು ಎಲ್ಲಾ ರೀತಿಗಳಲ್ಲಿ ಅವನ ಸೇವೆಯನ್ನು ಮಾಡಬೇಕು. ಇದರಿಂದ ಆತನು ಶಿಷ್ಯನಿಗೆ ಆಶೀರ್ವಾದವನ್ನು ಅನುಗ್ರಹಿಸುತ್ತಾನೆ. ಸದ್ಗುರುವು ಕೃಷ್ಣನ ಪ್ರತಿನಿಧಿ, ಆದದ್ದರಿಂದ ಆತನು ಶಿಷ್ಯನಿಗೆ ಆಶೀರ್ವಾದವನ್ನು ಮಾಡಿದರೆ ಶಿಷ್ಯನು ನಿಯಂತ್ರಕ ತತ್ವಗಳನ್ನು ಪರಿಪಾಲಿಸದೆಯೇ ಕೂಡಲೇ ಪ್ರಗತಿಯನ್ನು ಸಾಧಿಸುತ್ತಾನೆ. ಅಥವಾ ಯಾವುದೇ ಹಿಂಜರಿಕೆ ಇಲ್ಲದೆ ಗುರುವಿನ ಸೇವೆ ಮಾಡಿದವನಿಗೆ ನಿಯಂತ್ರಕ ತತ್ವಗಳು ಇನ್ನೂ ಸುಲಭವಾಗುತ್ತವೆ. ಸರಳತೆ ಅಂದ್ರೆ ಲೌಕಿಕ ಚಾಣಾಕ್ಷತನ ಇಲ್ಲದೆ ಇರುವಂತದ್ದು. ನಮ್ರತೆ, ಅಹಿಂಸೆ, ಸರಳತೆ ಜ್ಞಾನದ ಅಂಶಗಳಾಗಿ ವಿಶ್ಲೇಷಿಸಿ ಆಯ್ತು. 7ನೇದು, ಈ ಕೆಳಗಿನ ವರ್ಗಕ್ಕೆ ಸಂಬಂಧಿಸಿದಂತೆ ಪರಮಾತ್ಮನ 2 ಗುಣಲಕ್ಷಣಗಳನ್ನು ಮತ್ತು ವೈಯಕ್ತಿಕ ಆತ್ಮದ 2 ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ. ಕ್ಷೇತ್ರಜ್ಞ ಎಂಬ ವಿಷಯದಲ್ಲಿ, ಕ್ಷೇತ್ರಜ್ಞ ಅಂತಂದ್ರೆ ಪರಮಾತ್ಮ ಎಲ್ಲಾ ದೇಹಗಳ ವೀಕ್ಷಕ. ಅವನಿಗೆ ಎಲ್ಲ ದೇಹದಲ್ಲೂ ಆಗ್ತಿರುವಂತ ಪ್ರತಿಯೊಂದು ವಿಷಯಗಳು ಕೂಡ ಗೊತ್ತಿರುತ್ತೆ. ಆದ್ರೆ ಆತ್ಮ ಅಂದ್ರೆ ಒಂದು ದೇಹದಲ್ಲಿ ಆಗ್ತಿರುವಂತ ಬದಲಾವಣೆಗಳನ್ನ ಅಥವಾ ಏನಂತ ಹೇಳ್ತಾರೆ, ಆ ಒಂದು ಅನುಭವಗಳನ್ನ ಮಾತ್ರ ಅವನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಜ್ಞೇಯಂ ಎಂಬ ಪರಿಭಾಷೆಯಲ್ಲಿ, ಜ್ಞೇಯಂ ಅಂದ್ರೆ ಜ್ಞಾನದ ಗುರಿ. ಜ್ಞೇಯಂ ಅಂದ್ರೆ ಜ್ಞಾನದ ಗುರಿ. ಜ್ಞಾನದ ಗುರಿ ಯಾವುದು? ಪರಮಾತ್ಮ. ಪರಮಾತ್ಮ ಎಂಬ ಪರಿಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಪರಮಾತ್ಮನಿಗೂ ಆತ್ಮನಿಗೂ ಇರೋ ವ್ಯತ್ಯಾಸ ಹೇಳ್ಬೇಕಾಗುತ್ತಾ? ಪರಮಾತ್ಮ ಅವನು ಹನುಮಂತ ಉಪದೃಷ್ಟ, ಅವನು ಅಂದ್ರೆ ಅನುಮತಿ ಕೊಡುವವನು ಆಗಿದ್ದಾನೆ, ವೀಕ್ಷಿಸುವವನು ಉದ್ದೇಶಿಸುವವನು ಕೂಡ ಅವನೇ ಆಗಿರ್ತಾನೆ. ಮತ್ತೆ ಅವನು ಎಲ್ಲಾ ಒಂದು ಸಾಕ್ಷಿ ರೂಪದಲ್ಲಿ ಅವನು ಕಾಣ್ತಾ ಇರ್ತಾನೆ. ಆದ್ರೆ ಆತ್ಮನಿಗೆ ಆತ್ಮ ಆ ರೀತಿ ಇರೋದಿಲ್ಲ. ಅಂದ್ರೆ ಆತ್ಮ ಅವನೇನ್ ಮಾಡ್ತಾನೆ, ಬದ್ಧಾತ್ಮನಾಗಿದ್ರೆ ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇಂದ್ರಿಯಗಳು ಅವನ ಮೇಲೆ ಒಡೆತನವನ್ನ ಸಾಧಿಸ್ತಾ ಇರುತ್ತೆ. ಅಂದ್ರೆ ತ್ರಿಗುಣಗಳು ಅವನನ್ನ ಬಂಧಿಸಿರುತ್ತೆ. ಪುರುಷ ಎಂಬ ವಿಷಯದಲ್ಲಿ ಅಂತಂದ್ರೆ ಪರಮಾತ್ಮ ಅವನು ದೇವೋತ್ತಮ ಪರಮ ಪುರುಷ, ಅಂದ್ರೆ ಅವನು ನಿಜವಾದ ಪುರುಷ. ಇಲ್ಲಿ ಆತ್ಮ ಅನ್ನುವಂಥದ್ದು ಅವನು ಪುರುಷನ ಹಾಗೆ ಆಗೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಅವನು ವಾಸ್ತವದಲ್ಲಿ ಪ್ರಕೃತಿ, ಪುರುಷ ಆಗೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದಕ್ಕೆ ಯಾವ್ದು ಶ್ಲೋಕ ಮೆನ್ಷನ್ ಮಾಡಿಲ್ಲ ಅನ್ಕೊಂತೀನಿ. ಅದರಿಂದ ನೀವ್ ಯಾವ ರೀತಿ ಬರ್ತಿದ್ದೀರಾ? ಹರೇ ಕೃಷ್ಣ. ಮಾತಾಜಿ, ನಾವು ಪರಮಾತ್ಮಕ್ಕೆ ಎಲ್ಲರನ್ನು ನಿಯಂತ್ರಿಸುವವರು ಅಂತ ಹೇಳಿದ್ವಿ, ಆತ್ಮಕ್ಕೆ ನಿಯಂತ್ರಿಸಲ್ಪಟ್ಟವರು ಅಂತ ಹೇಳಿದ್ವಿ. ಹಾ ಮಾತಾಜಿ, ಆಮೇಲೆ ಐಹಿಕ ಪ್ರಕೃತಿಯ ಒಂದು ಭಾಗ ಆತ್ಮ.
ಇದು ಆನ್ಸರ್ ಮಾತಾಜಿ ಹಾ ಮತ್ತೆ ಮಾತಾಜಿ. ಕ್ಷೇತ್ರಜ್ಞ ಎಂಬ ವಿಷಯದಲ್ಲಿ ಎರಡು ಪರಮಾತ್ಮನ ಗುಣಗಳು ಮಾತಾಜಿ. ಹಾ ಮಾತಾಜಿ. ಸರ್ವಕ್ಷೇತ್ರಜ್ಞನು ಅಂದ್ರೆ ಎಲ್ಲಾ ದೇಹಗಳಲ್ಲಿಯೂ ಇರುವ ಕ್ಷೇತ್ರಜ್ಞ. ಇನ್ನೊಂದು ಸಾಕ್ಷಿ ಹನುಮಂತ ಅಂತ ಎಲ್ಲಾ ಕ್ರಿಯೆಗಳ ಸಾಕ್ಷಿ ಹಾಗೂ ಹನುಮಂತಿತನಾಗಿದ್ದಾನೆ. ಅಂದ್ರೆ ಆಜ್ಞೆಯನ್ನು ಕೊಡುವಂತವನಾಗಿದ್ದಾನೆ ಅಂತೇಳಿ. ಮತ್ತೆ ವೈಯಕ್ತಿಕವಾಗಿ ಎರಡು ಗುಣಗಳಂತಂದ್ರೆ ಏಕ ಕ್ಷೇತ್ರಜ್ಞನು ಅಂದ್ರೆ ತನ್ನದೇ ದೇಹವನ್ನು ಮಾತ್ರ ತಿಳಿದಿರುವವನು. ಇನ್ನೊಂದು ಗುಣ ಅಂದ್ರೆ ತನ್ನ ಕರ್ಮಫಲವನ್ನು ಅನುಭವಿಸುವವನು ಅಂತ ಭೋಕ್ತ. ವೈಯಕ್ತಿಕ ಗುಣಗಳಲ್ಲಿ ಎರಡು. ಹಾ ಮಾತಾಜಿ. ಮತ್ತೆ ಜ್ಞೇಯಂನಲ್ಲಿ ಪರಮಾತ್ಮನ ಎರಡು ಗುಣಗಳು ಅನಾದಿ ಮತ್ತು ಪರಬ್ರಹ್ಮ ಅಂದ್ರೆ ಆರಂಭದಲ್ಲಿ ಪರಮ ಸತ್ಯ ಅಂತೇಳಿ. ಸರ್ವತ್ರ ವ್ಯಾಪಿ ಎಲ್ಲೆಡೆ ಇರುವವನು. ವೈಯಕ್ತಿಕ ಆತ್ಮದ ಗುಣಗಳು ಅಂತಂದ್ರೆ ಚೇತನ ಸ್ವರೂಪ, ಜ್ಞಾನದ ಸ್ವಭಾವದ ಹೊಂದಿರುವುದು. ಅಣುಸ್ವರೂಪ ಅಂದ್ರೆ ಅತಿ ಸೂಕ್ಷ್ಮ ಮತ್ತು ಸೀಮಿತ ಅಂತ ಬರ್ತದೆ. ಪುರುಷ ಎಂಬ ವಿಷಯದಲ್ಲಿ ಉಪದೃಷ್ಟ ಅಂದ್ರೆ ಮೇಲಿನಿಂದ ನೋಡುವ ಸಾಕ್ಷಿ. ಭರ್ತ ಆರ್ ಮಹೇಶ್ವರ ಎಲ್ಲರ ಪಾಲಕ ಮತ್ತು ಅಧಿಪತಿ. ವೈಯಕ್ತಿಕ ಆತ್ಮದಲ್ಲಿ ಎರಡು ಗುಣಲಕ್ಷಣಗಳು. ಪ್ರಕೃತಿಯಲ್ಲಿ ಸ್ಥಿತವಾಗಿ ದೇಹದಲ್ಲಿ ಇರುವವನು. ಮತ್ತೆ ಪ್ರಕೃತಿ ಗುಣಗಳಿಂದ ಉಂಟಾಗುವ ಸುಖ ದುಃಖ ಅನುಭವಿಸುವವನು ವೈಯಕ್ತಿಕ ಆತ್ಮದಲ್ಲಿ ಗುಣಲಕ್ಷಣ. ಸರಿ ಇದೆ ಮಾತಾಜಿ. ನಿಮ್ಗೆ ಎಲ್ಲಿ ಸಿಕ್ತು ಮಾತಾಜಿ ಆನ್ಸರ್ಸ್? ನಮ್ ಪ್ರಭು ಅವ್ರು ಹೇಳಿದಾರೆ ಮಾತಾಜಿ. ಸರಿ ಇದೆ ಮಾತಾಜಿ. ಮತ್ತೆ ಇನ್ನೊಂದು 8ನೇದು ವಸತಿ ಕ್ವಾರ್ಟರ್ಸ್ ನ ಸಾದೃಶ್ಯನ ವಿವರಿಸಿದ ಯಾವ ಶ್ಲೋಕ? ಹರೇ ಕೃಷ್ಣ. ಹಾ ಮಾತಾಜಿ. ದೇಹವೇ ಒಂದು ವಸತಿ ತರ, ಅದ್ರಲ್ಲಿ ಆತ್ಮ ವಾಸಿಸ್ತಾರೆ. ದೇಹದ ಮಾಲೀಕ ಆತ್ಮ ಅಂತ ಹೇಳಿ. ಇದಕ್ಕೆ ಆನ್ಸರ್ ಸಿಕ್ಕಿದೆ ಯಾರಿಗಾದ್ರು? ವಸತಿ ಕ್ವಾರ್ಟರ್ಸ್ ನ ಸಾದೃಶ್ಯ. ಅಂದ್ರೆ ಇದೇನು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅನ್ಸುತ್ತೆ. ಎಕ್ಸ್ಪ್ಲೇನ್ ದ ಅನಾಲಜಿ ಆಫ್ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್. ಹರೇ ಕೃಷ್ಣ ಮಾತಾಜಿ.
ಸೊ ಇದು ಯಾವ ಶ್ಲೋಕದಲ್ಲಿ ಸಿಕ್ತೆ ನಿಮ್ಗೆ? ಯಾರಿಗಾದ್ರೂ ಸಿಕ್ಕಿದ್ಯಾ ವಸತಿ ಕ್ವಾರ್ಟರ್ಸ್ ಸಾದೃಶ್ಯ? ನೀವು ಮಾತಾಜಿ ಬಂದಿದ್ದಾರೆ ನೋಡಿ ಮಾತಾಜಿ. ಯಾರು ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಶ್ಲೋಕ 21ರಲ್ಲಿ ಇಲ್ಲಿ 21 ಭಾವಾರ್ಥದಲ್ಲಿ ಎಲ್ಲ ಮಾತಾಜಿ. ಐಹಿಕ ಹೌದು ಪ್ರಕೃತಿಯ ಮಾತಾಜಿ. ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವುಗಳನ್ನು ವಿವಿಧ ವಾಸಸ್ಥಳಗಳಲ್ಲಿ ಇರಿಸುತ್ತದೆ. ಯಾವುದೇ ವಾಸಸ್ಥಳಗಳ ಲಭ್ಯವಾಗುವುದಕ್ಕೆ ಮತ್ತು ಅವನಿಗೆ ಬರುವ ಸುಖ ದುಃಖಗಳಿಗೆ ಆ ಜೀವಿಯೇ ಕಾರಣ. ದೇಹವು ಜಡವಸ್ತುವಾದ್ದರಿಂದ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಅದು ಕೆಲಸ ಮಾಡುತ್ತದೆ. ಆದ್ದರಿಂದ ಜೀವಿಯು ಒಮ್ಮೆ ಒಂದು ನಿರ್ದಿಷ್ಟವಾದ ಬಗೆಯ ದೇಹದಲ್ಲಿ ಇರಿಸುತ್ತಲೇ ಅವನು ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತಾನೆ. ಪ್ರಕೃತಿಯ ನಿಯಮವನ್ನು ಬದಲು ಮಾಡಲು ಆ ಕಾಲದಲ್ಲಿ ಜೀವಿಗೆ ಶಕ್ತಿ ಇರುವುದಿಲ್ಲ. ಒಂದು ಜೀವಿಯನ್ನು ಒಂದು ನಾಯಿಯ ದೇಹದಲ್ಲಿ ಇರಿಸಿದೆ ಎಂದುಕೊಳ್ಳೋಣ. ನಾಯಿಯ ದೇಹದಲ್ಲಿ ಇರಿಸಿದ ಕೂಡಲೇ ಅವನು ನಾಯಿಯಂತೆ ನಡೆದುಕೊಳ್ಳಬೇಕು. ಅವನು ಬೇರೆ ರೀತಿಯಲ್ಲಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಹಂದಿಯ ದೇಹದಲ್ಲಿ ಇರಿಸಿದ್ದರೆ ಅವನು ಹೊಲಸನ್ನು ತಿಂದು ಹಂದಿಯಂತೆ ನಡೆದುಕೊಳ್ಳಲೇಬೇಕು. ಹಾಗೆ ಜೀವಿಯು ಒಬ್ಬ ದೇವತೆಯ ದೇಹದಲ್ಲಿ ಇಟ್ಟರೆ ಅವನು ತನ್ನ ದೇಹಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಇದು ಪ್ರಕೃತಿಯ ನಿಯಮ. ಆದರೆ ಎಲ್ಲಾ ಸನ್ನಿವೇಶದಲ್ಲಿಯೂ ಪರಮಾತ್ಮನು ಜೀವಾತ್ಮನೊಡನೆ ಇರುತ್ತಾನೆ. ಇದನ್ನು ವೇದಗಳಲ್ಲಿ ಹೀಗೆ ವಿವರಿಸಿದೆ. ದ್ವಾ ಸುಪರ್ಣ ಸಂಯುಜ ಸ್ತಕಾಯ. ಪರಮಪ್ರಭು ಜೀವಾತ್ಮನ ವಿಷಯದಲ್ಲಿ ಎಷ್ಟು ಕರುಣಾಮಯಿ ಎಂದರೆ ಅವನು ಜೀವಾತ್ಮನೊಡನೆ ಸದಾ ಇರುತ್ತಾನೆ ಮತ್ತು ಎಲ್ಲ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನಾಗಿ ಉಪಸ್ಥಿತನಾಗಿ ಇರುತ್ತಾನೆ. ಪ್ರಕೃತಿಯು ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನನ್ನು ವಿವಿಧ ವಾಸಸ್ಥಳಗಳಲ್ಲಿ ಇರಿಸುತ್ತದೆ. ಆಮೇಲೆ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ದೇಹವನ್ನು ಪಡಿತಾರೆ ಅದಕ್ಕೆ ತಕ್ಕ ಹಾಗೆ ಅವನು ವರ್ತಿಸ್ಬೇಕಾಗತ್ತೆ. ಇದನ್ನೇ ವಸತಿ ಕ್ವಾರ್ಟರ್ಸ್ ಸಾದೃಶ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರಿಕೃಷ್ಣ ಎಲ್ಲರಿಗೂ ಸಿಕ್ಕಿದ್ಯಾ? ಶ್ಲೋಕ 21 ಪೇಜ್ ನಂಬರ್ 613. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೀವು ಹೇಳಿದ್ರಲ್ಲ ಅದು ಹಾಗೆ ಬರ್ಕೊಂಡಿದ್ರು ಮಾತಾಜಿ. ನಾವು ಉದಾಹರಣೆಗೆ ಶಾಲೆ ಶಿಕ್ಷಕಿ ಮತ್ತೆ ನರ್ಸಿನ ಉದಾಹರಣೆ ಕೊಟ್ಟಿದ್ದಾರೆ ಮಾತಾಜಿ. ಅಂದ್ರೆ ಅವರು ಅಷ್ಟಕ್ಕೆ ಪ್ರಕ್ರಿಯೆಗಿರತ್ತಲ್ಲ ಅವ್ರು. ಈಗ ಆಸ್ಪತ್ರೆಯಲ್ಲಿ ನರ್ಸ್ ಹೇಗೆ ತನ್ನ ಕೆಲಸವನ್ನು ಮಾಡ್ತಾಳೆ ಹಾಗೆ ಶಾಲೆಯಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಹೇಗೆ ಶಿಕ್ಷಕಿ ಗಮನ ಕೊಡ್ತಾಳೆ, ಅದು ಕರ್ತವ್ಯವನ್ನ ಮಾಡ್ತಾರಲ್ಲ ಹಾಗೆ ಅದರಲ್ಲಿ ನಮ್ಮ ಕರ್ತವ್ಯ ಬಾಂಧವ್ಯವಿಲ್ಲದೆ ಮಾಡುದೇ ಉತ್ತಮ ಪ್ರಕ್ರಿಯೆ ಅಂತ ಉದಾಹರಣೆಗೆ ಆ ತರ ಕೊಟ್ಟಿದ್ದಾರೆ. ನೀವು ಹೇಳಿದರೆ ಹಾಗೆ ಬರ್ಕೊಂಡಿದ್ದೇನೆ ಅಂತ. ಮತ್ತೆ ನೀವು ಏನ್ ಹೇಳಿದ್ರೆ ಮತ್ತೆ ನರ್ಸ್ ಮತ್ತೆ ಟೀಚರ್ ಅಂತ ಹೇಳಿದ್ರೆ? ಹಾ ಅಂದ್ರೆ ಶಾಲೆಯಲ್ಲಿ ಹೇಗೆ ವಿದ್ಯಾರ್ಥಿಗಳು ಹೇಗೆ ಲಕ್ಷ್ಯ ಕೊಡ್ತಾರೆ ತಾಯಿ ಹಾಗೆ ಅವರು ಮಾಡ್ತಾರೆ, ಅದ್ರೊಳಗೆ ಕರ್ತವ್ಯದ ಬಾಂಧವ್ಯವಿಲ್ಲದೆ ಅವರು ಮಾಡ್ತಾರೆ. ಅಂದ್ರೆ ಆ ಬಂಧನಕ್ಕೆ ಒಳಗಾಗದೆ ತನ್ನ ಕರ್ತವ್ಯವಾದ ಪಾಲನೆಯನ್ನ ಮಾಡ್ತಾಳೆ ಪ್ರಕ್ರಿಯೆ. ಹಾಗೆ ನರ್ಸು ಹೇಗೆ ರೋಗಿಗೆ ಹೇಗೆ ಅದು ಟ್ರೀಟ್ಮೆಂಟ್ ಕೊಡ್ತಾಳಲ್ಲ, ಅಂದ್ರೆ ಉದಾಹರಣೆಗೆ. ಅಂದ್ರೆ ಮತ್ತೆ ಇಲ್ಲಿ ಉದಾಹರಣೆ ಏನು ಅಂತಂದ್ರೆ ಅಂದ್ರೆ ಅದು ಸಾದೃಶ್ಯ ಅಂತ ಹೇಳ್ತಾರಲ್ಲ ಮತ್ತೆ. ಸಾದೃಶ್ಯ ಅಂದ್ರೆ ಹೋಲಿಕೆ ಮಾಡಿ ನೀವು ಹೇಳ್ಬೇಕು. ಈಗ ನಿಮ್ಗೆ ಯಾವ ಬಾಡಿಗೆ ಮನೆಗೆ ಹೋಗ್ತೀರಾ, ಎಂತ ಮನೆ ಸಿಗುತ್ತೆ ನಿಮ್ಗೆ, ಆ ಮನೆಗೆ ನೀವು ಅಡ್ಜಸ್ಟ್ ಆಗ್ಲೇಬೇಕು. ಅಂದ್ರೆ ನೀವು ಎಷ್ಟು ದಿನ ಅಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಷ್ಟು ದಿನ ನೀವು ಅಲ್ಲಿ ಇರ್ಲೇಬೇಕಾಗುತ್ತೆ ಅಲ್ಲಿ ಹೊಂದ್ಕೊಂಡು. ಹಾಗೆ ಆತ್ಮ ಅವನ ಕರ್ಮಕ್ಕೆ ಅನುಗುಣವಾಗಿ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಅವ್ನಿಗೊಂದು ದೇಹ ಕೊಟ್ಟಾಗ ಅವನು ಫಸ್ಟ್ ಅನ್ಕೋತಾನೆ ನನ್ಗೆ ಇದು ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ. ಅವನ ಒಂದು ಬಯಕೆ ಮತ್ತೆ ಅವ್ನು ಮಾಡಿರೋ ಕರ್ಮಕ್ಕೆ ಅನುಗುಣವಾಗಿ ಅವನಿಗೊಂದು ದೇಹ ಸಿಕ್ಕುತ್ತೆ. ಸಿಕ್ಕಿದ ಕೂಡ್ಲೆ ಅವನೇನಾಗುತ್ತೆ, ಅವನೇನು ಬೇರೆ ಅವ್ರಿಗೆ ಉಪಾಯ ಇಲ್ಲ. ನಾಯಿ ದೇಹ ಕೊಟ್ರು ಅಂತಂದ್ರೆ ನಾಯಿ ಹಾಗೆ ವರ್ತಿಸ್ಬೇಕಾಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಸಾದೃಶ್ಯ ಅಂದ್ರೆ ಹೋಲಿಕೆ ಮಾಡ್ತಾ ಇರುವಂತದ್ದು. ಏಕೆ ಒಬ್ಬ ಬಾಡಿಗೆ ಮನೆಗೆ ಎಂತ ಮನೆ ಸಿಕ್ಕುತ್ತೆ ಅಂತ ಮನೆಗೆ ಅವ್ನು ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಹಾಗೆ ಒಂದು ಆತ್ಮ ಅವನ ಕರ್ಮಕ್ಕೆ ಮತ್ತೆ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಎಂತ ಒಂದು
ದೇಹ ಸಿಗುತ್ತೆ, ಅದಕ್ಕೆ ಅವನು ಅಡ್ಜಸ್ಟ್ ಆಗ್ಬೇಕಾಗತ್ತೆ ಅಂತ, ಅದನ್ನ ಅದೇ ಅವನಲ್ಲಿ ಜೀವಿಯ ಅನುಭವಿಸ್ಲೇಬೇಕಾಗತ್ತೆ ಅಂತ. ಹೌದು ಮಾತಾಜಿ, ಬಯಕೆ ಮತ್ತು ಚಟುವಟಿಕೆಯು ವಾಸಸ್ಥಳಗಳಲ್ವಾ ಮಾತಾಜಿ. ಜೀವಿಯು ತನ್ನ ಸಾಧನೆಗೆ ಕಾರಣ ಅಂತಹ ವಸತಿ ಆಭರಣಗಳು ಮತ್ತು ಅದರ ಜೊತೆಗಿನ ಆನಂದ ಅಥವಾ ಸಂಕಟಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಆ ಸಂಕಟಕ್ಕೆ ಕಾರಣ ಆಗಲಿಕ್ಕೆ ಆ ಬಂಧನ ಕಾರಣ ಆಗುವುದು, ಅದು ಬಂಧನಕ್ಕೆ ಕಾರಣವಾಗದೆ ಅಂದ್ರೆ ಈ ರೀತಿ ಮಾಡ್ಬೇಕು ಅಂತ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಈ ದೇಹ ಅನ್ನೋದು ಒಂದು ಕ್ವಾರ್ಟರ್ಸ್ ಇದ್ದ ಹಾಗೆ, ಆತ್ಮ ಅದರ ಮಾಲೀಕ. ನಾವು ಆ ಮಾಲೀಕ ಚೇಂಜ್ ಆಗಲ್ಲ, ಇದು ದೇಹ ಚೇಂಜ್ ಆಗುತ್ತೆ, ಬಟ್ ಆತ್ಮ ಹಾಗೆ ಇರುತ್ತೆ. ಮಾಲೀಕ ಆಗಿಲ್ಲ ಮಾತಾಜಿ, ಅವನು ಇಲ್ಲಿ ಏನಾಗ್ತಾ ಇದ್ದಾನೆ ಅಂತಂದ್ರೆ, ಬೇರೆ ಬೇರೆ ಮಾಲೀಕ ಆಗಿದ್ದಿದ್ರೆ ಅವನು ಆರಾಮಾಗಿರ್ತಾ ಇದ್ದ, ಅಂದ್ರೆ ಭಗವಂತನೇ ಮಾಲೀಕ ಆಗ್ತಾನೆ. ಇಲ್ಲಿ ಇವನೇನಾಗ್ತಾನೆ ಅಂತಂದ್ರೆ ರೆಂಟ್ಗೆ ಹೋಗೋನು, ಬಾಡಿಗೆಗೆ ಹೋಗೋನು, ಬೇರೆ ಬೇರೆ ಮನೆಗಳಿಗೆ ಬಾಡಿಗೆ ಮನೆಗೆ ಹೋಗ್ತಾನೆ. ಅಂದ್ರೆ ಅಲ್ಲಿ ಅಗ್ರಿಮೆಂಟ್ ಆಗಿ ಅವನು ಹೊರಗಡೆಯಿಂದ ನೋಡಿದಾಗ ಚೆನ್ನಾಗಿದೆ ಅಂತ ಹೇಳಿ ಹೋದ್ಮೇಲೆ ಅಗ್ರಿಮೆಂಟ್ ಮುಖ್ಯವರೆಗೂ ಅವನೇನ್ ಬೇರೆ ಮಾಡಕ್ ಆಗಲ್ಲ, ಅಲ್ಲೇ ಅವನು ಸಹಿಸ್ಕೋಬೇಕು, ಅಲ್ಲಿ ಏನಿರ್ಲಿ ಏನಿಲ್ದೇ ಇರ್ಲಿ ಅವನು ಅದಕ್ಕೆ ಹೊಂದ್ಕೋಬೇಕು. ಹಾಗೆ ಇಲ್ಲಿ ಆತ್ಮನು ಕೂಡ, ಅಂದ್ರೆ ಇವನು ಬದ್ಧಾತ್ಮ, ಇವನಿಗೆ ಆತರ ಚಾಯ್ಸ್ ಕೂಡ ಇಲ್ಲ. ನನ್ಗೆ ಇದು ಬೇಕು ಅಂತ ಹೇಳಿದ್ರೆ ಈಗ ಹೇಗೆ ಅಂತಂದ್ರೆ, ನನಗೆ ಇಂಥ ಮನೆ ಬೇಕು ಅಂತ ಬಯಸ್ಬೋದು, ಆದ್ರೆ ಅದನ್ನ ಪಡ್ಕೊಳ್ಳೋಕೆ ನಂತರ ದುಡ್ಡಿರ್ಬೇಕು. ಅಂದ್ರೆ ಹಾಗೆ ನಾವು ಪುಣ್ಯ ಕರ್ಮಗಳನ್ನು ಮಾಡಿರ್ಬೇಕು. ಮಾಡಿಲ್ಲ ಅಂತಂದ್ರೆ ನಮ್ಮ ಹತ್ರ ಎಷ್ಟಿದೆ ಹಣ, ನಮ್ಮ ಹತ್ರ ಎಷ್ಟಿದೆ ಪುಣ್ಯ, ಅದಕ್ಕೆ ತಕ್ಕಂಗೆ ಒಂದು ದೇಹ ಕೊಡ್ತಾರೆ, ಒಂದು ಮನೆ ಸಿಗುತ್ತೆ. ಆ ಮನೆಗೆ ಅಡ್ಜಸ್ಟ್ ಆದಂಗೆ ಇವನು ಕೂಡ ಯಾವ ದೇಹ ಸಿಗುತ್ತೆ ಆ ದೇಹಕ್ಕೆ ಅಡ್ಜಸ್ಟ್ ಆಗ್ಬೇಕು ಆ ಇಡೀ ಜನ್ಮ. ಅದನ್ನ ಅಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಮತ್ತೆ ಈ ತರ ಬರಿಬೋದು ಮಾತಾಜಿ, ದೇಹವು ಆತ್ಮ ತಾತ್ಕಾಲಿಕವಾಗಿ ವಾಸಿಸುವ ಸ್ಥಳ, ಮನೆ ಹೇಗೆ ಬದಲಾಯಿಸಬಹುದು, ದೇಹವು ಹಾಗೆಯೇ ಬದಲಾಗುತ್ತದೆ. ಮನೆ ಹಾಳಾದರೆ ಅವನು ಬೇರೆ ಮನೆಗೆ ಹೋಗುತ್ತಾನೆ, ಹಾಗೆಯೇ ದೇಹ ನಾಶವಾದರೆ ಆತ್ಮವು ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಹಾ ಮಾತಾಜಿ, ಬೇರೆ ದೇಹ ಪಡೆಯುತ್ತೆ. ಆದ್ರೆ ನೀವು ಅಲ್ಲಿ ಹೇಳ್ಬೇಕಾಗಿರುವಂತದ್ದು, ಎಂತ ದೇಹ ಸಿಗುತ್ತೆ ಅಂತ ದೇಹಕ್ಕೆ ಅವನು ಅದೇ ರೀತಿ ಅವನು ವರ್ತಿಸ್ಬೇಕಾಗುತ್ತೆ. ಆತ್ಮ ಅವನು ಮೊದಲಿಗೆ ನಾಯಿ ಆಗಿರ್ಲಿಲ್ಲ, ಈಗ ನಾಯಿ ರೂಪ ಪಡ್ಕೊಂಡ್ಮೇಲೆ ನಾಯಿ ಹಾಗೆ ವರ್ತನೆ ಮಾಡ್ತಾನೆ. ಆದ್ರೆ ಅವ್ನು ಫೋರ್ಸ್ಫುಲಿ ಮಾಡಿಸ್ತಾರಂತ ಅವನ ಕೈಯಲ್ಲಿ. ಅವನಲ್ಲಿ ಹೋಗ್ಬಿಟ್ಟು ನಾನು ನಾಯಿ ಆತರ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಂಗಿಲ್ಲ. ಅಂತ ದೇಹ ಸಿಕ್ಕಿದ್ಮೇಲೆ ಕೂಡ್ಲೆ ಅವನು ಅದೇ ರೀತಿ ನಾಯಿ ಆಗ್ಬಿಡ್ತಾನೆ ಅಂತ. ಅಂದ್ರೆ ನಾವು ನೋಡ್ತೀವಿ ಇಂದ್ರ, ಅವ್ನು ಹೇಗೆ ಹಂದಿ ಆಗ್ತಾನೆ ಅಂತ. ಆಮೇಲೆ ಅವ್ನು ಹೇಳ್ತಾನೆ, ಬ್ರಹ್ಮ ಆಯ್ತು ನಿಂದು ಬಾ ವಾಪಸ್ ಅಂದ್ರೆ, ಇಲ್ಲ ನನ್ಗೆ ಇಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಹೋಗೋಣ. ಓಕೆ ಮಾತಾಜಿ. ನೆಕ್ಸ್ಟ್ 9ನೇದು 13.22-23 ಪದ್ಯಗಳು ಮತ್ತು ಉದ್ದೇಶಗಳನ್ನು ಉಲ್ಲೇಖಿಸಿ ಜೀವಿ ಪ್ರಕೃತಿಯ ವಿಧಾನದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಎಂಬುದನ್ನು ವಿವರಿಸಿ. 22-23. ಪ್ರಕೃತಿ ಮತ್ತು ಮಾತಾಜಿ, ಜೀವಿಯ ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗುತ್ತದೆ. ಆದರೆ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿ ಕಾರಣ. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಯನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ. ಅವನು ಪ್ರಭು ಮತ್ತು ಪರಮ ಸ್ವಾಮಿ. ಅವನ ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವುದನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರಿದೆ. ಕ್ವಶನ್ ಏನಿತ್ತು?
ಏಕೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅಂತ ಹೇಳ್ಬೇಕು. Explain how living entity become entangled in the modes of nature with reference to verse and purport. ಶ್ಲೋಕ ಮತ್ತು ಭಾವಾರ್ಥಗಳಲ್ಲಿ ಹುಡುಕ್ಬೇಕು ನೀವು ಹೇಗೆ ಒಂದು ಪ್ರಕೃತಿಯ ಒಂದು ಅಧೀನ ಆಗುತ್ತೆ ಎಂದು ಜೀವಿ ಎನ್ನುತ್ತದೆ. ಮತ್ತೆ ಅಶ್ವಿನಿ ಮಾತಾಜಿ ಅವರು ಈ ತರ ಬರ್ತಿದ್ರು ಮಾತಾಜಿ. ಪ್ರಕೃತಿ ಮತ್ತು ಪುರುಷ ಶಾಶ್ವತೆಯಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಅದು 20ನೇ ಶ್ಲೋಕದಲ್ಲಿ. ಜೀವಿಯು ಪ್ರಕೃತಿಯ ಗುಣಗಳನ್ನು ಅನುಭವಿಸಲು ಬಯಸುತ್ತಾನೆ. ಗುಣಸಂಗದಿಂದ ಪುನರ್ಜನ್ಮ ಉಂಟಾಗುತ್ತದೆ. ಪರಮಾತ್ಮನು ಸಾಕ್ಷಿಯಾಗಿ ದೇಹದಲ್ಲಿ ಇರುತ್ತಾನೆ. 5ನೇ ಪಾಯಿಂಟ್, ಅಜ್ಞಾನದಿಂದ ಜೀವಿ ಬಂಧಿತನಾಗುತ್ತಾನೆ ಮತ್ತು ಜ್ಞಾನದಿಂದ ಜೀವಿ ಮುಕ್ತನಾಗುತ್ತಾನೆ ಅಂತ ಬರುತ್ತೆ. ಅಂದ್ರೆ ಪ್ರಕೃತಿಯ 3 ಗುಣಗಳಿಂದ ಅವನು ಸಿಕ್ಕಿ ಹಾಕೊಳ್ತಾನೆ ಅಂತೇಳಿ, 3 ಗುಣಗಳಲ್ಲಿ. ಈ ಅಧ್ಯಾಯದಲ್ಲಿ ನೀಡಿರುವ ಜ್ಞಾನದಿಂದ ಕ್ಷೇತ್ರವು, ಕ್ಷೇತ್ರಜ್ಞರು, ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮರು ಅರ್ಥ ಮಾಡಿಕೊಳ್ಳಬಹುದು. ದೇಹವು ಕ್ಷೇತ್ರ, ಇದು ಐಹಿಕ ಪ್ರಕೃತಿಯಿಂದ ಆದದ್ದು. ದೇಹಧಾರಿಯಾದ ದೇಹದ ಚಟುವಟಿಕೆಗಳನ್ನು ಸವಿಯುತ್ತಿರುವ ವ್ಯಕ್ತಿಗತ ಆತ್ಮವು ಪುರುಷ ಅಥವಾ ಜೀವಿ, ಅವನೊಬ್ಬ ಕ್ಷೇತ್ರಜ್ಞ. ಇನ್ನೊಬ್ಬನು ಪರಮಾತ್ಮ. ಪರಮಾತ್ಮನು ವ್ಯಕ್ತಿಗತ ಆತ್ಮವು ದೇವೋತ್ತಮ ಪರಮ ಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳು ಎಂಬುದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಗತ ಆತ್ಮನು ಭಗವಂತನ ಶಕ್ತಿಯ ವರ್ಗಕ್ಕೆ ಸೇರಿದವನು, ಪರಮಾತ್ಮನು ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವನು. ಪ್ರಕೃತಿಯು ಜೀವಿಯು ನಿತ್ಯವಾದವು ಎಂದರೆ ಅವರು ಸೃಷ್ಟಿಗೆ ಮೊದಲೇ ಇದ್ದರು. ಪ್ರಕೃತಿಯ ಅಭಿವ್ಯಕ್ತಿಯು ಪರಮಪ್ರಭುವಿನ ಶಕ್ತಿಯಿಂದ ಆದದ್ದು. ಜೀವಿಗಳು ಹಾಗೆಯೇ, ಆದರೆ ಜೀವಿಗಳು ಶ್ರೇಷ್ಠ ಶಕ್ತಿಗೆ ಸೇರಿದವರು. ಈ ಸೃಷ್ಟಿಯು ರೂಪ ತಾಳುವ ಮೊದಲೇ ಜೀವಿಗಳು ಐಹಿಕ ಪ್ರಕೃತಿಯು ಅಸ್ತಿತ್ವದಲ್ಲಿ ಇದ್ದವು. ಐಹಿಕ ಪ್ರಕೃತಿಯು ದೇವೋತ್ತಮ ಪರಮಪುರುಷನಾದ ಮಹಾವಿಷ್ಣುವಿನಲ್ಲಿ ಸೇರಿ ಹೋಗಿತ್ತು. ಅಗತ್ಯವಾದಾಗ ಅದು ಮಹತ್ತತ್ವದ ಮೂಲಕ ಪ್ರಕಟವಾಯಿತು. ಹೀಗೆಯೇ ಜೀವಿಗಳು ಕೂಡ ಅವನಲ್ಲಿ ಇವೆ. ಅವು ಬದ್ಧರಾಗಿರುವುದರಿಂದ ಅವಕ್ಕೆ ಪರಮಪ್ರಭುವಿನ ಸೇವೆಯನ್ನು ಮಾಡಲು ಇಷ್ಟವಿಲ್ಲ. ಹೀಗೆ ಅವುಗಳಿಗೆ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸುವ ಅವಕಾಶವನ್ನು ಕೊಡುವುದಿಲ್ಲ. ಆದರೆ ಐಹಿಕ ನಿಸರ್ಗವು ಹೊರಬಂದಾಗ ಈ ಜೀವಿಗಳಿಗೆ ಮತ್ತೊಮ್ಮೆ ಐಹಿಕ ಜಗತ್ತಿನಲ್ಲಿ ಕ್ರಿಯೆಯಲ್ಲಿ ತೊಡಗಲು ಮತ್ತು ದಿವ್ಯ ಜಗತ್ತನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳಲು ಇನ್ನೊಂದು ಅವಕಾಶ ಕೊಡಲಾಗುವುದು. ಐಹಿಕ ಸೃಷ್ಟಿಯ ರಹಸ್ಯ ಇದು. ಜೀವಿಯು ಮೂಲತಃ ಪರಮಪ್ರಭುವಿನ ವಿಭಿನ್ನ ಅಂಶ, ಆದರೆ ತನ್ನ ಬಂಡಾಯದ ಸ್ವಭಾವದಿಂದ ಅವನು ಐಹಿಕ ಪ್ರಕೃತಿಯಲ್ಲಿ ಬದ್ಧನಾಗುತ್ತಾನೆ. ಇದು ಇವಾಗ ಬೇಕಾಗಿರೋ ಪಾಯಿಂಟ್. ಅಂದ್ರೆ ತನ್ನ ಬಂಡಾಯದ ಸ್ವಭಾವದಿಂದ, ಅಂದ್ರೆ ಜೀವಿ ಮೂಲತಃ ಪರಮಪ್ರಭುವಿನ ವಿಭಿನ್ನ ಅಂಶ. ನಾವೆಲ್ಲರೂ ಭಗವಂತನ ಸೇವಕರು, ಅವನ ಸೇವೆಯಲ್ಲಿ ಸದಾ ತೊಡಗಿದ್ದವರು. ಯಾವಾಗ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತೀವಿ, ಬಂಡಾಯ ಎದ್ದಿದ್ದೀವಿ, ಈ ಸ್ವಭಾವ ಅವನನ್ನ ಪ್ರಕೃತಿ ಜೊತೆ ಬಂಧಿಸ್ತಾ ಇದೆ ಅನ್ನುವಂಥದ್ದು. ಈ ಜೀವಿಗಳು ಅಥವಾ ಭಗವಂತನ ಶ್ರೇಷ್ಠ ಶಕ್ತಿಯ ಅಂಶಗಳು ಐಹಿಕ ಪ್ರಕೃತಿ ಸಂಪರ್ಕವನ್ನು ಹೇಗೆ ಪಡೆದವು ಎಂಬುದು ವಾಸ್ತವವಾಗಿ ಮುಖ್ಯವೇ ಅಲ್ಲ. ಆದರೆ ಇದು ವಾಸ್ತವವಾಗಿ ಏಕೆ ಮತ್ತು ಹೇಗೆ ಆಯಿತು ಎನ್ನುವುದನ್ನು ದೇವೋತ್ತಮ ಪರಮಪುರುಷನಿಗೆ ತಿಳಿದಿರುತ್ತದೆ. ಈ ಐಹಿಕ ಪ್ರಕೃತಿಯಿಂದ ಆಕರ್ಷಿತರಾದವರು ಅಸ್ತಿತ್ವಕ್ಕಾಗಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಧರ್ಮಗ್ರಂಥಗಳಲ್ಲಿ ಪ್ರಭು ಹೇಳುತ್ತಾನೆ. ಆದರೆ ಐಹಿಕ ಪ್ರಕೃತಿಯಲ್ಲಿ ತ್ರಿಗುಣಗಳಿಂದ ಆಗುವ ಎಲ್ಲ ಪರಿವರ್ತನೆಗಳು, ಪ್ರಭಾವಗಳು ಐಹಿಕ ಪ್ರಕೃತಿಯಿಂದಾದವು ಎನ್ನುವುದನ್ನು ನಾವು ನಿಶ್ಚಯವಾಗಿ ಕೆಲವು ಶ್ಲೋಕಗಳ ವರ್ಣನೆಯಿಂದ ತಿಳಿದುಕೊಳ್ಳಬೇಕು. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲಾ ವರ್ತನೆಗಳಿಗೂ ವೈವಿಧ್ಯಕ್ಕೂ ದೇಹವೇ ಕಾರಣ. ಚೇತನದ ಮಟ್ಟಿಗೆ ಎಲ್ಲಾ ಜೀವಿಗಳು ಒಂದೇ. ಕ್ವೆಶ್ಚನ್ ಏನಿತ್ತು ಅಂತಂದ್ರೆ, ಹೇಗೆ ಮಧ್ಯ ಮತ್ತೆ ಪರ್ಪಟ್ಟಲ್ಲಿ, ಶ್ಲೋಕ ಮತ್ತೆ ಪರ್ಪಟ್ಟಲ್ಲಿ ನಾವು ಜೀವಿ ಹೇಗೆ ಸಿಕ್ಕಿಕೊಳ್ಳುತ್ತಾನೆ, ಪ್ರಕೃತಿಯಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಅಂದ್ರೆ ಅವನು ಬಂಡಾಯ ಎದ್ದಿದ್ದಾನೆ, ಅಂದ್ರೆ ಭಗವಂತನ ಸೇವಕನಾಗಿದ್ದ, ಈಗ ಅವನೇ ಒಡೆಯ ನಿಯಂತ್ರಕ ಆಗ್ಬೇಕು ಅಂತ ಹೇಳಿ ಮನಸ್ಥಿತಿ ಮಾಡ್ಕೊಂಡಿದ್ ಕಾರಣ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾನೆ. ಮತ್ತೆ ಅವನು ಬೇರೆ ಬೇರೆ ರೂಪಗಳನ್ನ ಯಾಕೆ ಪಡಿತಾ ಇದ್ದಾನೆ, ದೇಹಗಳನ್ನ ಪಡಿತಾ ಇದ್ದಾನೆ ಅಂದ್ರೆ ಅದಕ್ಕೆ ಆ ಗುಣಗಳಲ್ಲಿ ಅವನು ಬಂಧಿಸಲ್ಪಟ್ಟಿದ್ದಾನೆ. ಆ ಗುಣಕ್ಕೆ ತಕ್ಕ ಹಾಗೆ ಅವನು ವರ್ತಿಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಬೇರೆ ಬೇರೆ ದೇಹಗಳು ಸಿಗ್ತಾ ಇದೆ. ನೆಕ್ಸ್ಟ್ ಶ್ಲೋಕದಲ್ಲಿ ಐಹಿಕ
ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಆದರೆ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿ ಕಾರಣ. ಜೀವಿಗಳಲ್ಲಿ ದೇಹಗಳು ಮತ್ತು ಇಂದ್ರಿಯಗಳು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟವಾಗುತ್ತವೆ. ಐಹಿಕ ಪ್ರಕೃತಿಯೇ ಕಾರಣ. ಪ್ರಕಟವಾಗುವುದಕ್ಕೆ ಐಹಿಕ ಪ್ರಕೃತಿಯ ಕಾರಣ. ಜೀವಿಗಳಲ್ಲಿ 84 ಲಕ್ಷ ಬೇರೆ ಬೇರೆ ವರ್ಗಗಳಿವೆ. ಈ ಭಿನ್ನ ರೀತಿಗಳು ಐಹಿಕ ಪ್ರಕೃತಿಯ ಸೃಷ್ಟಿ. ಇವು ಜೀವಿಯ ಬೇರೆ ಬೇರೆ ಇಂದ್ರಿಯ ಸುಖಗಳಿಂದ ಹುಟ್ಟುತ್ತವೆ. ಹೀಗೆ ಜೀವಿ ಈ ದೇಹದಲ್ಲಿ ಅಥವಾ ಆ ದೇಹದಲ್ಲಿ ಇರಬೇಕೆಂದು ಬಯಸುತ್ತಾನೆ. ಆತನನ್ನು ಬೇರೆ ಬೇರೆ ದೇಹಗಳಲ್ಲಿ ಇಟ್ಟಾಗ ಬೇರೆ ಬೇರೆ ರೀತಿಯ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಅವನ ಐಹಿಕ ಸುಖ ದುಃಖಗಳಿಗೆ ಕಾರಣ ಸ್ವಯಂ ತಾನೇ ಅಲ್ಲ, ಆದರೆ ಅವನ ದೇಹ. ಅವನ ಮೂಲ ಸ್ಥಿತಿಯಲ್ಲಿ ಭೋಗದ ವಿಷಯದಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಅದೇ ಅವರ ನಿಜವಾದ ಸ್ಥಿತಿ. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅಪೇಕ್ಷೆಯ ಫಲವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಇದ್ದಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹದು ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜಗತ್ತು ಪರಿಶುದ್ಧವಾದದ್ದು. ಆದರೆ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ದೇಹಕ್ಕಾಗಿ ಬೇರೆ ಬೇರೆಯ ಸುಖಗಳನ್ನು ಪಡೆಯಲು ಶ್ರಮ ಪಡುತ್ತಾರೆ. ದೇಹವು ಇಂದ್ರಿಯಗಳ ಪರಿಣಾಮ ಎಂದು ಹೇಳಿದರೆ ಇದು ಇನ್ನೂ ಸ್ಪಷ್ಟವಾದೀತು. ಒಂದು ದೇಹ ಇಂದ್ರಿಯಗಳ ಪರಿಣಾಮ. ಯಾವ ಯಾವ ಇಂದ್ರಿಯಗಳಿಂದ ಅವನು ಏನನ್ನೆಲ್ಲ ಪಡ್ಕೋಬೇಕು ಅನ್ಕೊಂಡು ಅದಕ್ಕೆ ತಕ್ಕಂತ ಒಂದು ದೇಹವನ್ನ ಅವನು ಸೃಷ್ಟಿಸ್ಕೊಂತಾ ಹೋಗ್ತಾ ಇದ್ದಾನೆ. ಬಯಕೆಯ ತೃಪ್ತಿಗಾಗಿ ಇರುವ ಸಾಧನೆಗಳು ಇಂದ್ರಿಯಗಳು. ಮಾತಾಜಿ ಶ್ಲೋಕ 21ರಿಂದ 2 ಪಾಯಿಂಟ್ ಬರ್ಕೊಳ್ಬಹುದಲ್ಲ ಮಾತಾಜಿ? ಒಂದು, ಗುಣಗಳ ಸಂಪರ್ಕದಿಂದ ಸತ್ವ ರಜಸ್ಸು ತಮಸ್ಸು ಗುಣಗಳೊಂದಿಗೆ ಸಂಬಂಧ ಹೊಂದಿದ ಜೀವಿ ಬಂಧನಕ್ಕೆ ಒಳಗಾಗ್ತಾನೆ. 1 ಪಾಯಿಂಟ್ ಬರ್ಕೊಳ್ಬಹುದು. ಇನ್ನೊಂದು, ಅದೇ ಶ್ಲೋಕದಿಂದ ಹೀಗೆ ಹೇಳ್ಬೋದಲ್ವಾ ಮಾತಾಜಿ? ಭೋಗಾಸಕ್ತಿಯಿಂದ ಇಂದ್ರಿಯ ಸುಖಗಳನ್ನು ಅನುಭವಿಸಲು ಜೀವಿ ಇಚ್ಛಿಸೋದ್ರಿಂದ ಅದು ಅವನಿಗೆ ಬಂಧನಕ್ಕೆ ಮೂಲ ಕಾರಣವಾಗುತ್ತೆ ಅಂತ ಮಾತಾಜಿ. ಆ ತರ ಬರ್ಕೊಳ್ಬಹುದಲ್ಲ ಮಾತಾಜಿ? ಮಾತಾಜಿ ಅದನ್ನು ಹೇಳ್ತಿದ್ದಾರೆ. ಇಂದ್ರಿಯಗಳ ಪರಿಣಾಮದಿಂದ ಅವನಿಗೆ ಬೇರೆ ಬೇರೆ ದೇಹಗಳು ಸಿಗ್ತಾ ಇದೆ ಅಂತ. ಅಂದ್ರೆ ಅವನು ಆ ಇಂದ್ರಿಯಗಳ ಮೂಲಕ ಏನೇನನ್ನೆಲ್ಲ ಪಡ್ಕೋಬೇಕು ಅಂತ ಬಯಕೆಗಳನ್ನ ಬಯಸ್ತಾ ಇದ್ದಾನೆ. ಅದಕ್ಕೆ ತಕ್ಕ ಹಾಗೆ ಅವನು ಇನ್ನೊಂದು ಮುಂದಿನ ಒಂದು ರೂಪ ದೇಹ ಅದು ಸೃಷ್ಟಿ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. 84 ಲಕ್ಷ ಪ್ರಭೇದಗಳು ಯಾಕೆ ಬಂತು ಅಂತಂದ್ರೆ ಅವನು ಇಂದ್ರಿಯಗಳನ್ನ ಬಯಸಿ ಅಂತಹ ಬೇರೆ ಬೇರೆ ಬಯಕೆಗಳನ್ನ ಹೆಚ್ಚಿಸ್ಕೊಳ್ತಾ ಹೋದ. ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂತದ್ದೇ ಆದಂತ ಒಂದೊಂದು ರೂಪಗಳು ಅಲ್ಲಿ ಸೃಷ್ಟಿ ಆಗ್ತಾ ಹೋಯ್ತು. 84 ಲಕ್ಷ ಯೋನಿಗಳು ಅಲ್ಲಿ ಸೃಷ್ಟಿ ಆಯ್ತು, ಜೀವ ಪ್ರಭೇದಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಪ್ರಕೃತಿಯ ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನನ್ನು ವಿವಿಧ ವಾಸಸ್ಥಳಗಳು ಇದಾದ ಕ್ವಾರ್ಟರ್ಸ್. ಫಸ್ಟ್ ಅವನು ಬಂಡಾಯ ಇದ್ದ. ಸೆಕೆಂಡ್ ಅವನು ಇಂದ್ರಿಯಗಳು ದಾಸಾಗಿದ್ದಾನೆ. ಆ ಇಂದ್ರಿಯಗಳ ಆಸೆ ಏನೆಲ್ಲ ತೋರಿಸ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರೂಪಗಳನ್ನ ಅವನು ಪಡಿತಾ ಹೋಗ್ತಾ ಇದ್ದಾನೆ. ಮತ್ತೆ ಮೂರನೇದು, ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಜೀವಾತ್ಮಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಸಾಗುತ್ತಾರೆ ಎನ್ನುವುದು ಅರ್ಥ ಮಾಡಿಕೊಳ್ಳಲು ಈ ಶ್ಲೋಕವು ಬಹು ಮುಖ್ಯವಾದದ್ದು. ಮನುಷ್ಯನ ಉಡುಪನ್ನು ಬದಲಾಯಿಸುವ ಹಾಗೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನು 2ನೇ ಅಧ್ಯಾಯದಲ್ಲಿ ಹೇಳಿದೆ. ಉಡುಪಿನ ಈ ಬದಲಾವಣೆಗೆ ಐಹಿಕ ಅಸ್ತಿತ್ವದಲ್ಲಿ ಅವನಿಗಿರುವ ಆಸಕ್ತಿಯೇ ಕಾರಣ. ಈ ಮಾಯಾ ಅಭಿವ್ಯಕ್ತಿಯು ಅವನನ್ನು ಮೋಹಗೊಳಿಸಿದಷ್ಟು ಕಾಲವು ಅವನು ದೇಹದಿಂದ ದೇಹಕ್ಕೆ ಸಾಗುತ್ತಲೇ ಇರಬೇಕಾಗುತ್ತದೆ. ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನು ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶದಲ್ಲಿ ಇರಿಸಲ್ಪಡುತ್ತಾನೆ. ಅಂದ್ರೆ ಇಲ್ಲಿ ಅವನು ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನ ಸಾಧಿಸ್ಬೇಕು ಅನ್ನುವಂತ ಬಯಕೆ ಕೂಡ ಬರ್ತಾ ಇದೆ. ಮೊದಲಿಗೆ ಭಗವಂತನಿಗೆ ಬಂಡಾಯ ಇದ್ದ. ಅವನ ಇಂದ್ರಿಯಗಳು ಬೇರೆ ಬೇರೆ ಆಸೆಗಳನ್ನ ತೋರಿಸ್ತು. ಅದಕ್ಕೆ ದಾಸನಾದ ಕಾರಣ ಬೇರೆ ಬೇರೆ ದೇಹಗಳು ಸಿಕ್ತು. ಈಗ ಅವನು ನೆಕ್ಸ್ಟ್ ಅಂದ್ರೆ ಪ್ರಭುತ್ವ ನಿಯಂತ್ರಣ ಸಾಧಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಮಾತಾಜಿ, ಇನ್ ಬಿಟ್ವೀನ್ ಗುಣಗಳ ಸಂಪರ್ಕ 1 ಪಾಯಿಂಟ್ ಆಡ್ ಮಾಡ್ಕೊಳ್ಬಹುದಲ್ವಾ ಮಾತಾಜಿ? ಮಾತಾಜಿ, ಅವರು ಇಲ್ಲಿ ಬಂದ್ಮೇಲೆ ಗುಣಗಳ ಸಂಪರ್ಕದಲ್ಲಿ ಅವರು ವರ್ತನೆ ಮಾಡ್ಬೇಕಾಗುತ್ತೆ. ಗುಣಗಳ ಸಂಪರ್ಕ ಆದ್ಮೇಲೆ ಇಂದ್ರಿಯ ಸುಖದ್ದು ಪಾಯಿಂಟ್ ಬರ್ಕೊಳ್ಬಹುದು ಅಲ್ಲ ಮಾತಾಜಿ? ಮತ್ತೆ ಇಂದ್ರಿಯ ಸುಖದ ಆ ಭಾವದಿಂದ ಬೇರೆ ಬೇರೆ ಯೋನಿಗಳಿಗೆ ಹೋಗಿ ಜನನ ಪಡಿತಾನೆ. ಅದು ಕೂಡ ಅವನಿಗೆ ಬಂಧನಕ್ಕೆ ಕಾರಣವಾಗುತ್ತೆ. ಪರಮಾತ್ಮನ ಸೇವೆ ಮಾಡೋದಕ್ಕೂ ಇಷ್ಟ ಇರಲ್ಲ. ಹೌದು. ಅವನ ಕರ್ಮಫಲದಿಂದ ಅವನು ಪುನರ್ಜನ್ಮ ಪಡೀತಾನೆ. ಹೌದು ಮಾತಾಜಿ. ಪುನಃ ಅದು ಜನನ ಮರಣ ಚಕ್ರ ಫಾಲೋ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಯೋನಿಗಳಿಂದ ಜನನ ಪಡೆದ ಕಾರಣ.
ಅವನು ಅನ್ಕೋತಾ ಇದ್ದಾನೆ ಅಲ್ಲಿ ಜೀವಾತ್ಮ ತಾನು ಸನ್ನಿವೇಶದ ಪ್ರಭು ಅಂತ ತಿಳ್ಕೊತಾ ಇದ್ದಾನೆ, ಎಲ್ಲಾ ನಾನೇ ಮಾಡ್ತಾ ಇರೋದು ಅಂತ ಅನ್ಕೋತಾ ಇದ್ದಾನೆ. ಕರ್ತೃತ್ವ ಭಾವ ಅಂತ ಬರ್ಕೊಳ್ಬಹುದಲ್ವಾ ಮಾತಾಜಿ? ಹಾ ಜೀವಿಯ ಕರ್ತೃತ್ವ ಭಾವದಿಂದಾಗಿ ಅವನು ಬಂಧನಕ್ಕೆ ಒಳಗಾಗ್ತಾನೆ ಅಂತ ಒಂದು ಪಾಯಿಂಟ್ ಬರ್ಕೊಳ್ಬಹುದು. ಎಲ್ಲ ನಾನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ, ಆದ್ರೆ ಗುಣಗಳು ಅವನ ಕೈಲಿ ಮಾಡಿಸ್ತಾ ಇದೆ ಅನ್ನೋದನ್ನ ಅವನು ತಿಳಿದೀರ ಹೋಗ್ತಾನೆ. ಹೌದಾ? 53ರಲ್ಲಿ ಆದರೂ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮ ಸ್ವಾಮಿ, ಅವನು ಮೇಲ್ವಿಚಾರಕರಾಗಿ ಮತ್ತು ಅಪ್ಪಣೆ ಕೊಡುವವರಾಗಿ ಇರುತ್ತಾನೆ. ಅವರಿಗೆ ಪರಮಾತ್ಮ ಎಂದ ಹೆಸರು. ಯಾವಾಗಲೂ ಜೀವಾತ್ಮನೊಂದಿಗೆ ಇರುವ ಪರಮಾತ್ಮನು ಪರಮಪ್ರಭುವಿನ ಪ್ರತಿನಿಧಿ ಎಂದು ಇಲ್ಲಿ ಹೇಳಿದೆ. ಅವನು ಸಾಮಾನ್ಯ ಜೀವಿಯಲ್ಲ. ಅದ್ವೈತ ತತ್ವಶಾಸ್ತ್ರಜ್ಞರು ಕ್ಷೇತ್ರಜ್ಞನು ಒಬ್ಬನೇ ಎಂದು ಭಾವಿಸುವುದರಿಂದ ಪರಮಾತ್ಮನಿಗೂ ಜೀವಾತ್ಮನಿಗೂ ವ್ಯತ್ಯಾಸವಿಲ್ಲ ಎಂದು ಪರಿಗಣಿಸುತ್ತಾರೆ. ಇದನ್ನು ಸ್ಪಷ್ಟ ಮಾಡಲು ಪ್ರಭುವು ಪರಮಾತ್ಮನಾಗಿ ಎಲ್ಲಾ ದೇಹಗಳಲ್ಲಿ ತನ್ನ ಪ್ರಾತಿನಿಧ್ಯವಿದೆ ಎಂದು ಹೇಳುತ್ತಾನೆ. ಆತನ ಪರ ಎಂದರೆ ದಿವ್ಯನು, ವ್ಯಕ್ತಿಗತ ಆತ್ಮಕ್ಕಿಂತ ಭಿನ್ನನು. ವ್ಯಕ್ತಿಗತ ಆತ್ಮವು ಒಂದು ನಿರ್ದಿಷ್ಟ ಕ್ಷೇತ್ರದ ಚಟುವಟಿಕೆಗಳನ್ನು ಅನುಭವಿಸುತ್ತದೆ, ಆದರೆ ಪರಮಾತ್ಮನು ಮಿತಿಗಳಿರುವ ಭೋಕ್ತೃವಾಗಿ ಆಗಲಿ ದೇಹದ ಚಟುವಟಿಕೆಗಳಲ್ಲಿ ಭಾಗವಹಿಸುವವನಾಗಲಿ ಆಗಲಿ ಅಲ್ಲಿರುವುದಿಲ್ಲ. ಅಲ್ಲಿರುವುದಿಲ್ಲ. ಸಾಕ್ಷಿಯಾಗಿ, ಮೇಲ್ವಿಚಾರಕನಾಗಿ, ಅಪ್ಪಣೆ ಕೊಡುವವನಾಗಿ, ಪರಮ ಭೋಕ್ತೃವಾಗಿ ಇರುತ್ತಾನೆ. ಅವನ ಹೆಸರು ಪರಮಾತ್ಮ. ಆತ್ಮನೆಂದಲ್ಲ, ಅವನು ದಿವ್ಯನು. ಆತ್ಮ ಪರಮಾತ್ಮ ಬೇರೆ. ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಭಕ್ತರು ತತ್ವಜ್ಞಾನಿಗಳು ಮತ್ತು ನಿಷ್ಕಾಮ ಕರ್ಮಿಗಳು ಎಂದು ಕರೆಯುತ್ತಾರೆ. ಅದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಲು ಸದಾ ಯತ್ನಿಸುವವರನ್ನು ನಾಸ್ತಿಕರಲ್ಲಿ ಮತ್ತು ಅಜ್ಞೇಯವಾದಿಗಳಲ್ಲಿ ಸೇರಿಸಲಾಗುತ್ತದೆ. ಬೇರೆ ಮಾತುಗಳಲ್ಲಿ ದೇವೋತ್ತಮ ಪರಮಪುರುಷನ ಭಕ್ತರು ಮಾತ್ರ ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ಅತ್ಯುತ್ತಮವಾಗಿ ನೆಲೆಗೊಂಡವರು, ಏಕೆಂದರೆ ಈ ಐಹಿಕ ಪ್ರಕೃತಿ ಆಚೆ ದಿವ್ಯ ಜಗತ್ತಿದೆ ಮತ್ತು ಎಲ್ಲದರಲ್ಲಿಯೂ ಪರಮಾತ್ಮನಾಗಿ ವಿಸ್ತೃತ ಸರ್ವಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷನಿದ್ದಾನೆ ಎಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ನಿಜ ಜ್ಞಾನವನ್ನು ಬೆಳೆಸಿಕೊಂಡು ಪರಮ ಪರಿಪೂರ್ಣ ಸತ್ಯವನ್ನು ಅರಿಯಲು ಪ್ರಯತ್ನ ಮಾಡುವವರಿದ್ದಾರೆ. ಅವರನ್ನು ಶ್ರದ್ಧಾವಂತರ ವರ್ಗಕ್ಕೆ ಸೇರಿಸಬಹುದು. ಸಾಂಖ್ಯ ದಾರ್ಶನಿಕರು ಐಹಿಕ ಜಗತ್ತನ್ನು 24 ತತ್ವಗಳಲ್ಲಿ ವಿಶ್ಲೇಷಣೆ ಮಾಡುತ್ತಾರೆ. ಜೀವಾತ್ಮನನ್ನು 25ನೇ ನೋಡಿ ಮಾತಾಜಿಲಿ ಜೀವಾತ್ಮನನ್ನ 25ನೇ ತತ್ವವಾಗಿ ಪರಿಗಣಿಸುತ್ತಾರೆ. ಆದ್ರೆ ಆತ್ಮ ಅಲ್ಲಿ ಕನ್ಸಿಡರ್ ಆಗಿಲ್ಲ. ಜೀವಾತ್ಮನ ಸ್ವಭಾವವು ಐಹಿಕ ತತ್ವಗಳನ್ನು ಮೀರಿದುದು ಎಂದು ಅವರು ಅರ್ಥ ಮಾಡಿಕೊಳ್ಳಬೇಕು. ಆಗ ಅವರಿಗೆ ಜೀವಾತ್ಮನ ಮೇಲೆ ದೇವೋತ್ತಮ ಪರಮ ಪುರುಷನಿದ್ದಾನೆ ಎಂದು ಅರ್ಥವಾಗುತ್ತದೆ. ಆತನು 26ನೇ ತತ್ವ. ಆಗ ಅವರು ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯ ಮಟ್ಟಕ್ಕೆ ಬರುತ್ತಾರೆ. ನಿಷ್ಕಾಮ ಕರ್ಮಿಗಳು ಮನೋಧರ್ಮದಲ್ಲಿ ಪರಿಪೂರ್ಣರು. ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯ ನೆಲೆ ಬರಲು ಅವಕಾಶ ದೊರೆಯುತ್ತದೆ. ಶುದ್ಧ ಪ್ರಜ್ಞೆಯವರಾಗಿದ್ದು ಧ್ಯಾನದಿಂದ ತಮ್ಮೊಳಗಿನ ಪರಮಾತ್ಮನನ್ನು ಕಂಡುಕೊಳ್ಳಲು ಪ್ರಯತ್ನಿಸುವ ಕೆಲವು ಜನರಿದ್ದಾರೆ. ಅವರು ತಮ್ಮೊಳಗೆ ಪರಮಾತ್ಮನನ್ನು ಕಂಡುಕೊಂಡಾಗ ಅವರಿಗೆ ಆಧ್ಯಾತ್ಮಿಕ ನೆಲೆ ದೊರೆಯುತ್ತದೆ, ಹೀಗೆಂದು ಇಲ್ಲಿ ಹೇಳಿದೆ. ಇದೇ ರೀತಿಯಲ್ಲಿ ಜ್ಞಾನವನ್ನು ಬೆಳೆಸಿಕೊಂಡು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವವರಿದ್ದಾರೆ. ಹಠಯೋಗ ಪದ್ಧತಿಯನ್ನು ಅಭ್ಯಾಸ ಮಾಡುವ ಇತರರು ದೇವೋತ್ತಮ ಪರಮ ಪುರುಷನನ್ನು ಬಾಲಿಶ ಚಟುವಟಿಕೆಗಳಿಂದ ತೃಪ್ತಿಪಡಿಸಲು ಪ್ರಯತ್ನಿಸುತ್ತಾರೆ. ಇದ್ರಲ್ಲಿ ಏನ್ ಸಿಗುತ್ತೆ ಮಾತಾಜಿ? ಹೇಗೆ ಮಾತಾಜಿ ಇಲ್ಲಿ ಪರಮಾತ್ಮ ಸಾಕ್ಷಿ ಅಂತ ಹೇಳಿ ಬರ್ಕೊಳ್ಬೇಕು ಮಾತಾಜಿ. ಜೀವಿಯು ಆತ್ಮದ ಜೊತೆ ಪರಮಾತ್ಮನ ಇರುವಿಕೆಯನ್ನು ಅರ್ಥ ಮಾಡ್ಕೊಳ್ಳದೆ ಅವನು ತಾನೇ ಪರಮ ಭೋಕ್ತೃ, ನಾನೇ ಕರ್ತವ್ಯ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡು ಅವನು ಬಂಧನಕ್ಕೆ ಒಳಗಾಗ್ತಾನೆ ಅಂತ ಹೇಳಿ ಬರಿಬೇಕು. ಯಾಕೆ ಹೇಳಿದ್ರೆ ಪರಮ ಭೋಕ್ತೃ ಅದು ಭಗವಂತ. ಸೊ ಜೀವಿ ಏನ್ ಅನ್ಕೊಂಡಿದ್ದಾನೆ, ನಾನೊಬ್ಬ ಮಾತ್ರ ಇದ್ದೀನಿ ಆತ್ಮ ಅಂತ ಅನ್ಕೊಂಡು ನಾನೇ ಭೋಕ್ತೃ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಪರಮ ಭೋಕ್ತೃ ಇನ್ನೊಬ್ಬ ಇದ್ದಾನೆ, ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ಬಂಧನಕ್ಕೆ ಕಾರಣ ಆಗತ್ತೆ. ಇದು ಈ ಒಂದು ಶ್ಲೋಕದಲ್ಲಿ ಸಿಗುತ್ತೆ ಮಾತಾಜಿ. ಭಗವಂತ ಸಾಕ್ಷಿಯಾಗಿ ಎಲ್ಲದ್ರಲ್ಲೂ ಇದ್ದಾನೆ, ಪರಮ ಭೋಕ್ತೃ ಭಗವಂತ ಅನ್ನುವಂತ ಪದ ಬಂತು ಮಾತಾಜಿ. ಸೊ ಆ ಪಾಯಿಂಟ್ ತಕೊಳ್ಬಹುದು. ಆದ್ರೆ ಜೀವಿ ಅವನೇ ಭೋಕ್ತೃ ಅನ್ಕೊಂಡು ಎಲ್ಲ ಭೋಗಿಸೋದು ಅವನೇ ಅಂತ ಅನ್ಕೊಂಡೆ ಕರ್ತವ್ಯ ಮಾಡ್ತಾ ಇರ್ತಾನೆ, ಕರ್ಮ ಮಾಡ್ತಾ ಇರ್ತಾನೆ. ಅದು ಆಡ್ ಮಾಡ್ಕೊಳ್ಬಹುದಾ ಮಾತಾಜಿ?
ನಾವು ಮುಖ್ಯವಾಗಿ ಕರ್ತೃತ್ವ ಭಾವ ಮತ್ತೆ ಭೋಕ್ತೃತ್ವ ಅನ್ನುವಂಥದ್ದು ಬಿಟ್ಟು ಬಿಡ್ಬೇಕು ಅಲ್ವಾ ಮಾತಾಜಿ? ಅರ್ಪಣಾ ಬುದ್ಧಿಯಿಂದನೇ ಎಲ್ಲ ಮಾಡ್ಬೇಕಾಗತ್ತೆ ಕರ್ಮ. ಮತ್ತೆ ಇಲ್ಲಿ 3 ಶ್ಲೋಕ 21ರಲ್ಲಿ 2 ಪಾಯಿಂಟ್ ತಗೋಬಹುದು ಮಾತಾಜಿ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ದೇಹಕ್ಕಾಗಿ ಬೇರೆ ಬೇರೆ ಬಗೆಯ ಸುಖಗಳನ್ನು ಪಡೆಯಲು ಶ್ರಮ ಪಡುತ್ತಾನೆ. ಅದಕ್ಕಾಗಿ ಅವನು ಈ ಐಹಿಕ ಈ ವಿಧಾನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಅದೊಂದು ಪಾಯಿಂಟ್. ಇನ್ನೊಂದು, ಐಹಿಕ ಪ್ರಕೃತಿಯ ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನನ್ನು ಈ ಕರ್ಮಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಇನ್ನೊಂದು, ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನು ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶಗಳಲ್ಲಿ ಇರಿಸಲ್ಪಡುತ್ತಾನೆ. ಇದು 22ರಲ್ಲಿ ಇದೆ. ಮತ್ತೆ 21ರಲ್ಲಿ 2 ಪಾಯಿಂಟ್ ತಗೋಬಹುದು, 22ರಲ್ಲಿ 1 ಪಾಯಿಂಟ್, 21ರಲ್ಲಿ 2. 20ರಲ್ಲಿ ಅದು ಭಗವಂತನಿಗೆ ಬಂಡಾಯ ಇದ್ದ ಅನ್ನೋದನ್ನ ತಗೋಬಹುದು. ಅದೊಂದು ಮೊದಲು. 23ರಲ್ಲಿ 23ರಲ್ಲಿ ಪರಮಾತ್ಮ ಸಾಕ್ಷಿಯಾಗಿರೋದು ತಕೊಳ್ಬಹುದು ಮಾತಾಜಿ. ಭಗವಂತ ಪರಮ ಭೋಕ್ತೃ ಅನ್ನುವಂತ ಭಾವ ತಿಳಿಯದೆ ಅವನೇ ಭೋಕ್ತೃತ್ವ ಭಾವದಲ್ಲಿ ಜೀವಿ ಇಲ್ಲಿ ಕರ್ಮವನ್ನು ಮಾಡ್ತಾನೆ. ಸೊ ಇದೇನಾಗತ್ತೆ, ಬಂಧನಕ್ಕೆ ಒಳಗ್ ಮಾಡುತ್ತೆ. ಅವನೇ ಕರ್ಮ ಮಾಡೋದು, ಅವನೇ ಭೋಗಿಸುವಂತದ್ದು ಅಂತ ಅನ್ಕೊಂಡೆ ಅವನು ಕರ್ಮ ಮಾಡ್ತಾನೆ. ಅವಾಗ ಅದು ಬಂಧನಕ್ಕೆ ಒಳಗಾಗತ್ತಾನ ಅಲ್ವಾ ಮಾತಾಜಿ? ಇಲ್ಲಿ 23ರಲ್ಲಿ ಮಾತಾಜಿ ಅವನಿಗೆ ಪರಮಾತ್ಮ ಜ್ಞಾನ ಇಲ್ಲ. ಅಂದ್ರೆ ಪರಮಾತ್ಮ ಅಂತಂದ್ರೆ ತನಗಿಂತ ದೊಡ್ಡವನು ಇನ್ನೊಬ್ಬ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಇನ್ನೂ ತಾನಿರೋದಿಕ್ ಏನ್ ಜಗತ್ತು ಅವನು ಪ್ರಪಂಚ ಕಾಣ್ತಾ ಇದ್ದಾನೆ, ಅದರಿಂದ ಆಚೆಗೆ ಪ್ರಪಂಚ ಇದೆ. ಅದೆಲ್ಲ ಕಡೆ ಅವನು ಪರಮಾತ್ಮವನ್ನು ಆವರಿಸ್ಕೊಂಡಿದ್ದಾನೆ. ಯಾವುದೇ ಜ್ಞಾನ ಅವನಿಗಿಲ್ಲ. ಆ ಜ್ಞಾನ ಇಲ್ಲದೆ ಇರೋದ್ರಿಂದ ಅವನು ಮತ್ತೆ ಬಂಧನದಲ್ಲಿ ಸಿಕ್ಕಾಕೊಂಡೇ ಇದ್ದಾನೆ. ಅಲ್ಲೇ ಇನ್ನೊಂದು ಬಂತು ಮಾತಾಜಿ, ಪರಮ ಭೋಕ್ತೃ ಭಗವಂತ ಅಂತ ಒಂದು ಪದ ಕೂಡ ಬಂತು. ಸೊ 2 ಪಾಯಿಂಟ್ ತಕೊಳ್ಬಹುದು ಮಾತಾಜಿ. ಒಂದು ನೀವು ಹೇಳಿರೋದು ಪರಮಾತ್ಮ ಎಲ್ಲದಕ್ಕೂ ಸಾಕ್ಷಿಯಾಗಿ ಇದ್ದಾನೆ ಅನ್ನುವಂತ ಜ್ಞಾನ ಅವನಿಗೆ ಇಲ್ಲ. ಸೊ ಅವಾಗ ಏನ್ ಮಾಡಿದ್ರು ಅವನೇ ಅಂದ್ಕೊಂಡು ಮಾಡ್ತೇನೆ, ಅದು ಕರ್ತೃತ್ವ ಭಾವ ಅಂತ ತಕೊಳ್ಬಹುದು ಇಲ್ಲಿ. ಅದೇ ರೀತಿ ಭೋಗಿಸುವವನು, ಪರಮ ಭೋಗಿಸುವವನು ಭಗವಂತ, ಪರಮ ಭೋಕ್ತೃ ಅಂತ ಒಂದು ಪದ ಬಂತು ಅಲ್ಲಿ. ಸೊ ಅದನ್ನು 2nd ಪಾಯಿಂಟ್ ಆಗಿ ಆಡ್ ಮಾಡ್ಕೊಳ್ಬಹುದು. ನೋಡು ಕಾರು ಒಂದು ಕನ್ನಡಿ ಕೂಡ ಹೋಗ್ತದೆ. ಇಷ್ಟ ಆಗುತ್ತಲ್ಲ ಬರ್ತವನು ಅವನು ಇಲ್ಲಿ ಅಜ್ಞಾನನ ಬೇರೆ ಬೇರೆ ಹಂತಗಳಲ್ಲಿ ಹೇಳ್ತಾರೆ. ಮೊದಲಿಗೆ ನಾನ್ ಯಾರು ಅನ್ನೋದನ್ನ ಮರ್ತೋಗ್ಬಿಡೋದು ಒಂದು ಹಂತ ಅಲ್ಲ. ಅಂದ್ರೆ ನಾನು ಆತ್ಮ ಅನ್ನೋಂಥದ್ದನ್ನೇ ಮರ್ತೋಗ್ಬಿಡುವಂಥದ್ದು ಮೊದಲ ಒಂದು ಅಜ್ಞಾನ ಅಂತ ಹೇಳ್ತಾರೆ. ನಂತರ ಬರುವಂತದ್ದು ನನ್ನನ್ನ ತಪ್ಪಾಗಿ ಗುರುತಿಸ್ಕೊಳ್ಳೋದು. ಇವಾಗ ಆತ್ಮ ಅಂತ ಗೊತ್ತಿಲ್ಲ, ಹಾಗಾದ್ರೆ ನೀನ್ ಯಾರು ಅಂದ್ರೆ ದೇಹನೇ ನಾನು ಅಂತ ತಿಳಿಯುವಂಥದ್ದು. ಅದು 2ನೇ ಹಂತ ಅಂತ ಹೇಳ್ತಾರೆ. 2ನೇ ಹಂತದಲ್ಲಿ ದೇಹ ಅಂತ ಅನ್ಕೋತಾನೆ. ನಂತರ 3ನೇ ಹಂತದಲ್ಲಿ ಏನ್ ಮಾಡ್ತಾನೆ, ಆ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತಂದು ಅಂತ ಅನ್ಕೊಳ್ಳೋದು. ನಂತರ ಬರುವಂತ 4ನೇ ಹಂತದಲ್ಲಿ ಏನ್ ಮಾಡ್ತಾನೆ, ಎಲ್ಲವೂ ಕೂಡ ನಂದು, ನನ್ನವರು, ಇದು ನನಗೆ ಸೇರಿದ್ದು ಅಂತ ಹೇಳುವಂಥದ್ದು. 4ನೇ ಹಂತದಲ್ಲಿ ಜಗಳ ಮಾಡುವಂಥದ್ದು, ಯಾವ್ದು ನನ್ನದಲ್ಲ ಅದಕ್ಕೆ ನಾನ್ ಜಗಳ ಮಾಡುವಂಥದ್ದು. 5ನೇ ಹಂತದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ದೇಹ ಅದು ತ್ಯಾಗ ಆದಾಗ, ಅಂದ್ರೆ ದೇಹ ಅದು ಸತ್ತಾಗ ಅನ್ಕೋತಾನೆ ನಾನೇ ಸತ್ತೆ ಅಂತ. ಅಂದ್ರೆ ಆತ್ಮನೇ ಸತ್ತೋಯ್ತು, ದೇಹನೇ ಆತ್ಮ ಅಂತ ತಿಳಿತಾ ಇದ್ದಾನೆ, ಅಂದ್ರೆ ದೇಹನೇ ನಾನು ಅಂತ ತಿಳಿತಾ ಇರೋದ್ರಿಂದ ದೇಹದ ನಾಶವನ್ನ ತನ್ನ ನಾಶ ಅಂತ ತಿಳ್ಕೊತಾನೆ ಅಂತ. ಹೀಗೆ ಹಂತದಲ್ಲೂ ಕೂಡ ಅವನು ತಪ್ಪು ಮಾಡ್ತಾ ಹೋಗ್ತಾನೆ ಅಂತ. ಆದ್ರೆ ಮೊದಲಿಗೆ ಭಗವಂತನಿಗೆ ಬಂಡಾಯ ಎದೊಳ್ತಾನೆ. ನಂತರ ತನ್ನ ಇಂದ್ರಿಯಗಳನ್ನ ತೃಪ್ತಿಪಡಿಸೋದಿಕ್ಕೆ ಅವನು ಬಯಸ್ತಾನೆ. ಆ ಇಂದ್ರಿಯಗಳು ಅವನ ದಾರಿ ತಪ್ಪಿಸ್ತವೆ. ಆ ಸಂದರ್ಭದಲ್ಲಿ ಅವನು ಪ್ರಕೃತಿಯ ಬಂಧನದಲ್ಲಿ, ಅಂದ್ರೆ ಯಾವಾಗ ಬಂಡಾಯ ಇದ್ದ ಆಗ್ಲೇ ಅವನು ಬದ್ಧಾತ್ಮ ಆಗ್ಬಿಟ್ಟ. ಮತ್ತೆ ಈಗ ಪ್ರಕೃತಿಯ ಒಂದು ಏನ ಪರಿಣಾಮ ಕೂಡ ಅಲ್ಲಿ ಇದೆ. ಅಂದ್ರೆ ಈ 3 ಗುಣಗಳ ಪರಿಣಾಮದಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಅನುಗುಣವಾಗಿ ಅವನು ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ಅವನ ಒಂದು ಬಯಕೆಗಳು ಮತ್ತೆ ಅವನು ಅದಕ್ಕೆ ತಕ್ಕ ಹಾಗೆ ಮಾಡಿದ ಕರ್ಮಗಳು ಅವನಿಗೆ ಬೇರೆ ಬೇರೆ ರೂಪಗಳನ್ನ ಕೊಡ್ತಾ ಹೋಗ್ತಾ ಇದೆ. ಬೇರೆ ಬೇರೆ ರೂಪಗಳನ್ನ ಕೊಟ್ಟಾಗ ಬೇರೆ ಬೇರೆ ರೂಪಗಳಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ಮರ್ತೆ ಬಿಟ್ಟ, ಪೂರ್ತಿಯಾಗಿ ಮರ್ತೆ ಬಿಟ್ಟ. ಮೊದಲು ಭಗವಂತನ ಹಾಗೆ ಆಗ್ಬೇಕು ಅನ್ಕೊಂಡ, ಈಗ ಭಗವಂತ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹಾಗೆ ಏನ್ ಮಾಡ್ತಾ ಇದ್ದಾನೆ, ಇದನ್ನ ಭೋಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವನು ಎಲ್ಲ, ಅಂದ್ರೆ ನಾನೇ ನಿಯಂತ್ರಣ ಮಾಡುವಂತವನು, ಎಲ್ಲವನ್ನ ನಾನೇ ಮಾಡ್ತಾ ಇದ್ದೀನಿ, ಎಲ್ಲ ನನ್ನಿಂದಲೇ ನಡೀತಿದೆ ಅಂತ ಆ ಜ್ಞಾನದಲ್ಲಿ ಪರಿಪೂರ್ಣವಾಗಿ ಮುಳುಗಿ ಹೋದಾಗ ಅವನು ಇನ್ನಷ್ಟು ಮತ್ತಷ್ಟು ಬಂಧನದಲ್ಲಿ
ಹೆಚ್ಚು ಹೆಚ್ಚು ಆಳವಾಗಿ ಸಿಕ್ಕಾಕೊಳ್ತಾ ಹೋಗ್ತಾ ಇದ್ದಾನೆ ಅಂತ. ಮತ್ತೆ ಅವನೇನ್ ಮಾಡ್ತಾ ಇದ್ದಾನೆ, ಆ ಅಜ್ಞಾನ ಅನ್ನುವಂಥದ್ದು ಎಷ್ಟು ಹೆಚ್ಚುತ್ತೆ ಅಂತಂದ್ರೆ ಅವ್ನು ನೋಡ್ತಾ ಇರೋ ಪ್ರಪಂಚದಿಂದ ಆಚೆ ಇನ್ನೂ ದೊಡ್ಡ ಪ್ರಪಂಚ ಇದೆ, ಆ ಪ್ರಪಂಚವನ್ನು ನಡೆಸುವಂತವನೊಬ್ಬ ಇದ್ದಾನೆ, ಇದೆಲ್ಲವೂ ಕೂಡ ಅವನಿಗೆ ಮರ್ತೋಯ್ತು ಅಂತ. ಹೀಗೆ ಅನೇಕ ಹಂತಗಳಲ್ಲಿ ಅವನು ಸಿಕ್ಕಾಕೊಳ್ತಾ ಹೋಗ್ತಾ ಇದ್ದಾನೆ ಅಂತ. ಹರೇ ಕೃಷ್ಣ. ಸೊ 10ನೇದು 13.5 ಉದ್ದೇಶದಲ್ಲಿ ಹೇಳಿರುವಂತೆ ಬ್ರಹ್ಮನ ಸಾಕ್ಷಾತ್ಕಾರದ 5 ಹಂತಗಳನ್ನ ಪಟ್ಟಿ ಮಾಡಿ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ. 13.5 ಇದು ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ. ಬ್ರಹ್ಮಪುಚ್ಛನ ಮಾತಾಜಿ. ಹಾ 10ನೇದು ಮೊದಲೇ ಹೇಳಿದಂತೆ ಕ್ಷೇತ್ರವು ಚಟುವಟಿಕೆಗಳ ಮೈದಾನ ಮತ್ತು ಕ್ಷೇತ್ರಜ್ಞರಲ್ಲಿ 2 ವಿಧಗಳಿವೆ, ವೈಯಕ್ತಿಕ ಜೀವಿ ಮತ್ತು ಪರಮಜೀವಿ. ತೈತರೀಯ ಉಪನಿಷತ್ತಿನಲ್ಲಿ ಹೇಳಿದಂತೆ ಬ್ರಹ್ಮಪುಚ್ಛ ಪ್ರತಿಷ್ಠಾ ಪರಮಪ್ರಭುವಿನ ಶಕ್ತಿಯ ಒಂದು ಅಭಿವ್ಯಕ್ತಿಗೆ ಅನ್ನಮಯ ಬದುಕಾಗಿ ಅನ್ನದ ಮೇಲೆ ಅವಲಂಬನೆ ಎಂಬ ಹೆಸರು. ಇದು ಪರಮೋನ್ನತನ ಒಂದು ಐಹಿಕ ಸಾಕ್ಷಾತ್ಕಾರ. ಅನಂತರ ಪ್ರಾಣಮಯದಲ್ಲಿ ಪರಿಪೂರ್ಣ ಸತ್ಯವನ್ನು ಆಹಾರದಲ್ಲಿ ಸಾಕ್ಷಾತ್ಕರಿಸಿಕೊಂಡ ನಂತರ ಪರಮ ಸತ್ಯವನ್ನು ಜೀವ ಲಕ್ಷಣಗಳಲ್ಲಿ ಅಥವಾ ಜೀವ ರೂಪಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಜ್ಞಾನಮಯದಲ್ಲಿ ಸಾಕ್ಷಾತ್ಕಾರವು ಜೀವ ಲಕ್ಷಣಗಳ ಆಚೆ ಯೋಚನೆ, ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ವಿಸ್ತರಿಸಲಾಗುತ್ತದೆ. ಅನಂತರ ಬ್ರಹ್ಮನ್ ಸಾಕ್ಷಾತ್ಕಾರ, ಇದಕ್ಕೆ ವಿಜ್ಞಾನಮಯ ಎಂದು ಹೆಸರು. ಈ ಸ್ಥಿತಿಯಲ್ಲಿ ಜೀವಿ ಮನಸ್ಸು ಮತ್ತು ಜೀವ ಲಕ್ಷಣಗಳನ್ನು ಜೀವಿಯಿಂದಲೇ ಪ್ರತ್ಯೇಕವಾಗಿ ಗುರುತಿಸಲಾಗುತ್ತದೆ. ಇದರ ಅನಂತರದ ಮತ್ತು ಅತ್ಯುನ್ನತ ಹಂತವು ಆನಂದಮಯ. ಇದು ಸಂಪೂರ್ಣ ಆನಂದಮಯ ಸ್ವಭಾವದ ಸಾಕ್ಷಾತ್ಕಾರ. ಹೀಗೆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ 5 ಹಂತಗಳಿವೆ. ಇವಕ್ಕೆ ಬ್ರಹ್ಮಪುಚ್ಛಂ ಎಂದು ಹೆಸರು. ಇವುಗಳಲ್ಲಿ ಮೊದಲ 3 ಅನ್ನಮಯ, ಪ್ರಾಣಮಯ ಮತ್ತು ಜ್ಞಾನಮಯ ಜೀವಿಗಳ ಕಾರ್ಯಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ. ಈ ಎಲ್ಲಾ ಕಾರ್ಯಕ್ಷೇತ್ರಗಳನ್ನು ಪರಮಪ್ರಭು ಮೀರಿರುತ್ತಾನೆ. ಅವನಿಗೆ ಆನಂದಮಯ ಎಂದು ಹೆಸರು. ವೇದಾಂತ ಸೂತ್ರವು ಪರಮೋನ್ನತನನ್ನು ಆನಂದಮಯೋ ಅಭ್ಯಾಸಾತ್, ದೇವೋತ್ತಮ ಪರಮ ಪುರುಷನು ಸ್ವಭಾವತಃ ಆನಂದಮಯನು ಎಂದು ವರ್ಣಿಸುತ್ತದೆ. ಅವನು ದಿವ್ಯಾನಂದವನ್ನು ಅನುಭವಿಸಲು ಆತನು ವಿಜ್ಞಾನಮಯ, ಪ್ರಾಣಮಯ, ಜ್ಞಾನಮಯ ಮತ್ತು ಅನ್ನಮಯಗಳಿಗೆ ವಿಸ್ತರಿಸಿಕೊಳ್ಳುತ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಜೀವಿಯೇ ಭೋಕ್ತೃ ಎಂದು ಪರಿಗಣಿಸಲಾಗುತ್ತದೆ. ಆನಂದಮಯ ಅವನಿಗಿಂತ ಭಿನ್ನ. ಹೀಗೆಂದರೆ ಜೀವಿಯು ಆನಂದಮಯದಲ್ಲಿ ಹೊಂದಿಕೊಂಡು ಸವಿಯಲು ನಿಶ್ಚಯಿಸಿದರೆ ಅವನು ಪರಿಪೂರ್ಣನಾಗುತ್ತಾನೆ ಎಂದು ಅರ್ಥ. ಪರಮಪ್ರಭು ಪರಮಕ್ಷೇತ್ರಜ್ಞ, ಜೀವಿಯು ಅಧೀನ ಕ್ಷೇತ್ರಜ್ಞ. ಕ್ಷೇತ್ರದ ಸ್ವರೂಪ ಇವುಗಳ ಯಥಾರ್ಥ ಚಿತ್ರ ಇದು. ಈ ಸತ್ಯವನ್ನು ವೇದಾಂತ ಸೂತ್ರವು ಅಥವಾ ಬ್ರಹ್ಮಸೂತ್ರದಲ್ಲಿ ಹುಡುಕಿಕೊಳ್ಳಬೇಕಾಗುತ್ತದೆ. ಸೊ ಇಲ್ಲಿ 13.5 ಉದ್ದೇಶ ಅನ್ನಮಯ, ಪ್ರಾಣಮಯ ಮಾತಾಜಿ. ಅದಾದ್ಮೇಲೆ ಬರೋದು ಅದು ಜ್ಞಾನಮಯನ ಮಾತಾಜಿ, ಅಲ್ಲ ಮನೋಮಯ ಅಂತ ಹೇಳೋದಾ? ಜ್ಞಾನಮಯ ಅಂತ ಕೊಟ್ಟಿದ್ದಾರೆ ಮಾತಾಜಿ. ಅಂದ್ರೆ ಮನಸ್ಸು ಮತ್ತೆ ಭಾವನೆಗಳ ಮಟ್ಟ ಅಲ್ವಾ ಮಾತಾಜಿ ಅದು? ಅಂದ್ರೆ ಸೂಕ್ಷ್ಮ ಜ್ಞಾನ ಅಲ್ಲಿಂದ ಆರಂಭ ಆಗೋದು ಅಂತ. ಅನ್ನಮಯ ಅಂತಂದ್ರೆ ಮಾತಾಜಿ ಅವರು ತಮ್ಮ ಗುಣದಲ್ಲಿ ಇರ್ತಾರೆ. ಪ್ರಾಣಿಗಳು ಅವ್ರಿಗೆ ಊಟ ಸಿಕ್ಕಿದ್ರೆ ಸಾಕು, ಅವ್ರು ಅನ್ಕೋತಾರೆ ನನಗೆ ಬದುಕೋದಿಕ್ಕೆ ಊಟ ಒಂದಿದ್ರೆ ಸಾಕು ಅಂತ. ಪ್ರಾಣಮಯ ಅಂತಂದಾಗ ಅವನು ರಜಗುಣಕ್ಕೆ ಬರ್ತಾನೆ. ರಜಗುಣದಲ್ಲಿ ಅವನಿಗೆ ಸೋಷಿಯಲ್ ಸ್ಟೇಟಸ್ ಬೇಕಾಗತ್ತೆ. ಅಂದ್ರೆ ಅವನು ಊಟಕ್ಕೆ ಮಾತ್ರ ಇಲ್ಲ, ಅಲ್ಲಿ ಎಲ್ಲದ್ರಲ್ಲೂ ತಾನು ದೊಡ್ಡವನಾಗ್ಬೇಕು, ನಾನೇ ಹೆಚ್ಚು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಅಂದ್ರೆ ಕೆಲಸ ಮಾಡೋದು ಬಯಕೆಗಳು. ಜ್ಞಾನಮಯ ಅಥವಾ ನೀವೇ ಹೇಳಿದಾಗೆ ಮನೋಮಯ ಅಂತಂದ್ರೆ ಅವನು ಮನಸ್ಸಿನ ಹಂತದಲ್ಲಿ ಇರ್ತಾನೆ. ಮನಸ್ಸಿಗೆ ಆನಂದ ಕೊಡುವಂತ ವಿಷಯಗಳಲ್ಲಿ ತೊಡಗ್ತಾನೆ. ಅಂದ್ರೆ ಅವನಿಗೆ ಮನಸ್ಸಿಗೆ ಆನಂದ ಕೊಡುವಂತದ್ದು ವೇದಾಧ್ಯಯನ ಇರ್ಬೋದು, ಸಂಗೀತ ಇರ್ಬೋದು, ಇನ್ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ವಿಚಾರಗಳಿರ್ಬೋದು. ಅಲ್ಲಿ ಅವ್ರಿಗೆ ಮನಸ್ಸಿನ ಹಂತದಲ್ಲಿ ಸಂತೋಷವನ್ನ ಹುಡುಕ್ತಾನೆ. ಮುಂದೆ ಹೋಗಿ ವಿಜ್ಞಾನಮಯ ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ, ಅವನು ಏನು ಜ್ಞಾನವನ್ನು ಬೆಳೆಸ್ಕೊಂಡು ಅದನ್ನ ಅವನು ಆಚರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಯೋಗಿಗಳು ಅವರು ವಿಜ್ಞಾನಮಯ ಕೋಶದಲ್ಲಿ ಇರ್ತಾರೆ. ನಂತರ ಭಕ್ತರು ಬಂದೇ ಆನಂದಮಯ ಕೋಶದಲ್ಲಿ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಭಕ್ತಿ ಸೇವೆ ಮೂಲಕ ನಿಜವಾದ ಆನಂದವನ್ನ ಆಸ್ವಾದಿಸ್ತಾರೆ. ಆದ್ರೆ ಭಗವಂತನು ಕೂಡ ಸದಾ ಆನಂದಮಯ ಕೋಶದಲ್ಲಿ ಇರ್ತಾನೆ. ಎಲ್ಲಾ ಜೀವಿಗಳ ಸ್ವಭಾವ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಆನಂದಮಯೋ ಅಭ್ಯಾಸ. ಎಲ್ಲರಿಗೂ ಆನಂದ ಬೇಕು.
ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ಲಿ ಅಥವಾ ಭೌತಿಕ ಜಗತ್ತಿನಲ್ಲಿ ಇರ್ಲಿ, ಅವರು ಆನಂದ ಎಂಜಾಯ್ಮೆಂಟ್ ಅದರ ಹಿಂದೆನೆ ಓಡ್ತಾ ಇರ್ತಾರೆ. ಯಾಕಂದ್ರೆ ಅದು ಅವರ ಸ್ವಭಾವ. ಆದ್ರೆ ಅದು ಇರುವಂತದ್ದು ಭಕ್ತಿ ಸೇವೆಯಲ್ಲಿ ಮಾತ್ರ. ಭಕ್ತಿಯಲ್ಲಿ ತೊಡಗಿದಾಗ ಮಾತ್ರನೇ ಅದು ನಿಜವಾಗ್ಲೂ ಆತ್ಮಕ್ಕೆ ಆನಂದ ಕೊಡೋದು. ಮೊದಲು ಅನ್ನಮಯ ಅಂದಾಗ ದೇಹಕ್ಕೆ ಆನಂದ ಕೊಡೋದು. ರಜಗುಣದಲ್ಲಿ ಅವ್ರು ಏನ್ ಮಾಡ್ತಾರೆ, ಪ್ರಾಣಮಯ ಅಂದ್ರೆ ಸ್ಟೇಟಸ್ ನೋಡುವಂಥದ್ದು. ಮೂರನೇದು ಹಂತದಲ್ಲಿ ಮನೋಮಯ, ಮನಸ್ಸಿನ ಹಂತದಲ್ಲಿ ಆನಂದವನ್ನು ಹುಡುಕುವಂಥದ್ದು. ನಂತರ ಬರುವಂತದ್ದು ವಿಜ್ಞಾನಮಯ, ಈ ಹಠಯೋಗಿಗಳು ಅವರು ಸಾಧಿಸೋಕೆ ಪ್ರಯತ್ನ ಮಾಡುವಂಥದ್ದು. ಆನಂದಮಯ ಅನ್ನುವಂಥದ್ದು ಆತ್ಮಕ್ಕೆ ಸಂತೋಷ ಕೊಡುವಂಥದ್ದು, ಭಕ್ತರು ಮಾಡುವಂಥದ್ದು. ವಿಜ್ಞಾನಮಯ ಮಾತಾಜಿ. ಏನ್ ಮಾತಾಜಿ? ಮನೋಮಯ ಆದ್ಮೇಲೆ ವಿಜ್ಞಾನಮಯ ಅಲ್ವಾ? ಹಾ ಮಾತಾಜಿ, ಮನೋಮಯ, ವಿಜ್ಞಾನಮಯ, ಆಮೇಲೆ ಆನಂದಮಯ. ಜ್ಞಾನಮಯ ಓಕೆ, ಜ್ಞಾನಮಯ ಅಂತಂದ್ರೂ ಅದೇನೆ, ಅಂದ್ರೆ ಮನಸ್ಸಿಗೆ ಖುಷಿ ಕೊಡುವಂತದನ್ನೇ ಹುಡುಕ್ತಾನೆ ಅಂತ. ಇದನ್ನು ಸೇರಿಸಿ ಬ್ರಹ್ಮಪುಚ್ಛ ಅಂತ ಹೇಳಿ ಕರೀತಾ ಇದ್ದಾರೆ. ಈ 5 ಹಂತಗಳನ್ನ ನೀವು ಹೇಳ್ಬೇಕಲ್ಲಿ. ಮತ್ತೆ 5 ಹಂತಗಳ ಹರೇ ಕೃಷ್ಣ ಮಾತಾಜಿ. 5 ಹಂತಗಳಂದ್ರೆ ಇವು ಅಷ್ಟೇ, ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ ಅಂತೇಳಿ 5 ಹಂತಗಳು ಅಂತೇಳಿ ಬರೆದು, ಮತ್ತೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ನಡುವಿನ ಸಂಬಂಧ ಏನೋ ಇದೆಯಲ್ಲ ಮತ್ತೆ ಬರಿಬೇಕಲ್ವಾ ಮಾತಾಜಿ? ಮಾತಾಜಿ ಒಟ್ಟಾರೆಯಾಗಿ ಎಷ್ಟು ಬರಿಬೇಕು ಮಾತಾಜಿ? ಡಿಸ್ಕ್ರಿಪ್ಷನ್ ಅಂದ್ರೆ 5 ಪಾಯಿಂಟ್ ತರ ಬರ್ದ್ರೆ ಸಾಕ ಮಾತಾಜಿ, ಇಲ್ಲ ಪ್ಯಾರಾಗ್ರಾಫ್ ತರಾನೇ ಬರಿಬೇಕಾ ಮಾತಾಜಿ? ಪಾಯಿಂಟ್ಸ್ ತರ ಬರೆದ್ರೆ ಮಾತಾಜಿ ನಿಮ್ಗೂ ಈಸಿ ಆಗುತ್ತೆ, ಕರೆಕ್ಷನ್ ಮಾಡೋರ್ಗೂ ಈಸಿ ಆಗುತ್ತೆ. ನೀವು ಪ್ಯಾರಾಗ್ರಾಫ್ ತರ ಬರೆದ್ರೆ ಓದೋರಿಗೆ ಅವ್ರಿಗೂ ಕಷ್ಟ ಆಗುತ್ತೆ, ನಿಮ್ಗೂ ಮೆಮೊರಿ ಅದ ರಿಮೆಂಬರ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮಿನಿಮಮ್ 5 ಪಾಯಿಂಟ್ಸ್ ಇರ್ಬೇಕು ಮಾತಾಜಿ. ಹಾ ಮಾತಾಜಿ. ಮತ್ತೆ ಇದು 5 ಹಂತಗಳಾದ್ಮೇಲೆ ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತೇಳಿ ಅದು ಕ್ವಶನ್. 11th ಕನೆಕ್ಷನ್ ಟು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅದು ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಕೇಳಿದ್ದಾರೆ. ಓಕೆ, ಮತ್ತು ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ನೀವು ಇಲ್ಲ ಮುಂದಕ್ಕೂ ಬರೀಬೇಕು. ಹಾ ಮಾತಾಜಿ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಕೂಡ ಕೇಳಿದ್ದಾರೆ ಮಾತಾಜಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ನೋಡಿ ಮತ್ತೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದೇರ್ ಕನೆಕ್ಷನ್ ಟು ಕ್ಷೇತ್ರ ಅಂಡ್ ಕ್ಷೇತ್ರಜ್ಞ. ಪರಮಪ್ರಭುವು ಪರಮ ಕ್ಷೇತ್ರಜ್ಞ, ಜೀವಿಯು ಅಧೀನ ಕ್ಷೇತ್ರಜ್ಞ, ಕ್ಷೇತ್ರದ ಸ್ವರೂಪ ಇವುಗಳು ಯಥಾರ್ಥ ಚಿತ್ರ. ಇದು ಈ ಸತ್ಯವು ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರದಲ್ಲಿ ಹುಡುಕಿಕೊಳ್ಳಬೇಕಾಗುತ್ತದೆ. ಕ್ಷೇತ್ರಜ್ಞನ ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ. ಅಂದ್ರೆ ಕ್ಷೇತ್ರಜ್ಞ ಅಂತಂದ್ರೆ ಇಲ್ಲಿ ಭಗವಂತ ಪರಮ ಕ್ಷೇತ್ರಜ್ಞ, ಜೀವಿ ಮತ್ತೆ ಸಾಧಾರಣ ಕ್ಷೇತ್ರಜ್ಞ. ಮತ್ತೆ ಕ್ಷೇತ್ರದ ಸ್ವರೂಪ ಅಂದ್ರೆ ಇಲ್ಲಿ ದೇಹ ಆಗುತ್ತೆ, ಅಂದ್ರೆ ಒಂದು ಪ್ರಕೃತಿಯಿಂದ ಆದಂತ ದೇಹ. ಇವುಗಳ ಯಥಾರ್ಥ ಚಿತ್ರ ಇದು. ಈ ಸತ್ಯವು ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರದಲ್ಲಿ ಹುಡುಕಿಕೊಳ್ಳಬೇಕಾಗುತ್ತದೆ. ಅಂದ್ರೆ ಈಗ ನಾ ಆಗ್ಲೇ ಹೇಳ್ಬೇಕಾದ್ರೆ ಅನ್ನಮಯ ಕೋಶ ಅಂತಂದ್ರೆ ನಾ ಹೇಳಿದೆ ದೇಹಕ್ಕೆ ಅವಶ್ಯಕತೆಗಳನ್ನ ಪೂರೈಕೆ ಮಾಡುವಂಥದ್ದು. ರಜೋಗುಣದಲ್ಲಿದ್ದಾಗ ಅವರು ಒಂಥರ ಅದೇನಂತಾರೆ ಅಹಂಕಾರನ ಪೂರ್ತಿ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಈಗೋ ಅದು ಒಂದು ಸೂಕ್ಷ್ಮ ರೂಪದ ಒಂದು ಹಂತಕ್ಕೆ ಬರ್ತಾರೆ. ಅಂದ್ರೆ ಬಯಕೆಗಳು ಇನ್ನು ಬೇಕು, ನಾನು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು ಅನ್ನೋಂಥದ್ದು, ಅದನ್ನ ಪ್ರಾಣಮಯ ಕೋಶ ಅಂತ ಕರೀತಾರೆ. ನಂತರ ಬರುವಂತದ್ದು ಜ್ಞಾನಮಯ, ಅಂದ್ರೆ ಮನಸ್ಸಿನ ಹಂತಕ್ಕೆ ಬರ್ತಾರೆ. ನಂತರ ಬುದ್ಧಿಶಕ್ತಿನ ಬಳಸುವಂಥದ್ದು, ಅದು ವಿಜ್ಞಾನಮಯ ಕೋಶ. ಆತ್ಮದ ಹಂತಕ್ಕೆ ಬಂದಾಗ ಆನಂದಮಯ ಕೋಶ. ಹೀಗೆ ಕ್ಷೇತ್ರಜ್ಞ ಮತ್ತೆ ಪ್ರಕೃತಿ ಅದರಲ್ಲಿ ಹೇಗೆ ಅದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂತ. ಆನಂದಮಯ ಕೋಶ ಆ ಹಂತಗಳಲ್ಲಿ ಕ್ಷೇತ್ರಜ್ಞರ ಅವರ ಒಂದು ಲಕ್ಷಣಗಳನ್ನ ಹಾ ಮಾತಾಜಿ, ಇಲ್ಲಿ ದೇಹವನ್ನ ತೃಪ್ತಿಪಡಿಸೋದು ಅವಾಗ ಅದು ಪ್ರಕೃತಿ, ಅಂದ್ರೆ ದೇಹ ಅದು ಪ್ರಕೃತಿಯಿಂದ ಆಗಿದೆ, ಅದನ್ನ ಸಂತೋಷ ಪಡಿಸೋ ಪ್ರಯತ್ನ, ಅಂದ್ರೆ ಅದನ್ನ ಕಾಪಾಡ್ಕೊಳ್ಳುವಂತ ಪ್ರಯತ್ನ ಕೂಡ ಆಗುತ್ತೆ. ಅಂದ್ರೆ ದೇಹವನ್ನ ಉಳಿಸ್ಕೋಬೇಕಂದ್ರೆ ಊಟ ಬೇಕು, ಅಲ್ಲಿಗೆ ಅವರು ಪ್ರಯತ್ನ ಪಡುವಂತದ್ದು ಅಷ್ಟಕ್ಕೆ ಅವರ ಒಂದು ಏನದು ಕೆಲಸ ಸೀಮಿತ ಆಗಿರುತ್ತೆ.
ನಂತರ ಅನ್ನಮಯ. ಅನ್ನಮಯದಲ್ಲಿ ಪ್ರಾಣಮಯದಲ್ಲೂ ಕೂಡ ಅಲ್ಲಿ ದೇಹವನ್ನ ಇನ್ನೂ ಚೆನ್ನಾಗಿ ಸುಂದರವಾಗಿ ಇಟ್ಕೋಬೇಕು ಅನ್ನೋಂಥದ್ದು, ಇನ್ನ ಅದನ್ನ ಒಳ್ಳೆ ರೀತಿ ಇಟ್ಕೋಬೇಕು ಅನ್ನುವಂಥದ್ದು. ನಂತರ ಬರುವಂತದ್ದು ಕ್ಷೇತ್ರಜ್ಞ. ಅಲ್ಲಿ ಇನ್ನು ಕ್ಷೇತ್ರಜ್ಞ ಬರೋದಿಲ್ಲ, ಇನ್ನು ಕ್ಷೇತ್ರದಲ್ಲೇ ಇದ್ದಾರೆ. ಮನಸ್ಸಿನ ಹಂತ ಕೂಡ ಬರುತ್ತೆ, ಅಂದ್ರೆ ಅದು ಸೂಕ್ಷ್ಮ ರೂಪದಲ್ಲಿ ಇದೆ ಅಂತ. ನಂತರ ಬುದ್ಧಿ ಕೂಡ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಅದಕ್ಕಿಂತ ಸೂಕ್ಷ್ಮ ರೂಪದಲ್ಲಿ ಆತ್ಮ ಇದ್ದಾನೆ, ಅವಾಗ ಕ್ಷೇತ್ರಜ್ಞ ಬರ್ತಾನೆ. ಆದ್ರೆ ವಾಸ್ತವದಲ್ಲಿ ಕೃಷ್ಣನು ಕೂಡ ಆನಂದಮಯ ಅಭ್ಯಾಸ, ಆದ್ರೆ ಅವನು ಕೂಡ ಆನಂದದಲ್ಲೇ ಇದ್ದಾನೆ. ಪರಮ ಕ್ಷೇತ್ರಜ್ಞ ಕೂಡ ಆನಂದಮಯ ಅಭ್ಯಾಸ ಅದರಲ್ಲೇ ಇದ್ದಾನೆ. ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಆತ್ಮಕ್ಕೆ ಸಂತೋಷ ಸಿಗುತ್ತೆ. ಪರಮಾತ್ಮನು ಕೂಡ ಆ ಒಂದು ಸ್ಥಿತಿಯಲ್ಲೇ ಇದ್ದಾನೆ. ಅರಿವು ಅಂತ ಬರ್ಕೊಳ್ಬಹುದಾ ಮಾತಾಜಿ? ಮಾತಾಜಿ, ಅನ್ನಮಯದಲ್ಲಿ ದೇಹಕ್ಕೆ ಆತ್ಮನ ನಾವು ಭಾವಿಸ್ತೇವೆ, ಪ್ರಾಣಮಯದಲ್ಲಿ ಪ್ರಾಣಶಕ್ತಿ ಬರ್ಕೊಳ್ಬಹುದಾ ಮಾತಾಜಿ? ಮಾತಾಜಿ ನೀವು ಹೇಳಿದ್ ಕಟ್ ಕಟ್ ಆಯ್ತು, ನಮ್ಗೆ ಕ್ಲಿಯರ್ ಕೇಳಿಸಿಲ್ಲ. ಕೇಳಿಸ್ತಾರೆ. ಹಾ ಮಾತಾಜಿ, ಇವಾಗ ಕೇಳಿಸ್ತಾನೆ ಮಾತಾಜಿ? ಹೇಳಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಮಾತಾಜಿ, ಅನ್ನಮಯದಲ್ಲಿ ದೇಹವೇ ಆತ್ಮ ಅಂತ ಹೇಳಿ ಭಾವಿಸ್ತೇವೆ, ಪ್ರಾಣಮಯದಲ್ಲಿ ನಮಗೆ ಅರಿವು ಹೋಗುತ್ತೆ. ಅಲ್ಲಿ ಮತ್ತು ಚಿತ್ರ ಕ್ಲಿಯರ್ ಇಲ್ಲ ಮಾತಾಜಿ, ನೀವೇ ಹೇಳ್ತಿರೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಕಟ್ ಕಟ್ ಇದೆ, ಕಟ್ ಕಟ್ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ ಪ್ಲೀಸ್, ಒಂದ್ ಚಾಪ್ಟರ್ ಮುಗಿಸೋಣ. ಓಕೆ, 11ನೇದು ಭಗವದ್ಗೀತೆ 12 ಮತ್ತು 13 ಅಧ್ಯಾಯಗಳ ನಡುವಿನ ಸಂಬಂಧವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಹೇಗೆ ಕನೆಕ್ಟ್ ಆಗಿವೆ 12 ಮತ್ತೆ 13? ಮಾತಾಜಿ ಹೇಳ ಮಾತಾಜಿ. ಹಾ ಮಾತಾಜಿ. ಅಧ್ಯಾಯ 13ರಲ್ಲಿ ದೇಹ ಮತ್ತು ಆತ್ಮ ಅಂದ್ರೆ ಕ್ಷೇತ್ರಜ್ಞ ನಡುವಿನ ಭೇದವನ್ನು ವಿವರಿಸುತ್ತದೆ. ಇದು ಅಧ್ಯಾಯ 13ರಲ್ಲಿ ಗುಣಸಂಗದಿಂದ ಜೀವಿಯು ಬಂಧನಕ್ಕೆ ಒಳಗಾಗುತ್ತದೆ. ಮತ್ತೆ 4ನೇ ಪಾಯಿಂಟ್ ತತ್ವವನ್ನು ಹೇಳುತ್ತದೆ. 5ನೇ ಇದರಲ್ಲಿ ಸಿದ್ಧಾಂತವನ್ನು ವಿವರಿಸುತ್ತದೆ. ಮತ್ತೆ ಇನ್ನೊಂದು ಜೀವಿಯ ಪ್ರಕೃತಿಯ ಗುಣಗಳ ಸಂಘದಿಂದ ಹೇಗೆ ಬಂಧನಕ್ಕೆ ಒಳಗಾಗುತ್ತಾನೆ ಎಂಬುದನ್ನು ವಿವರಿಸುತ್ತದೆ. ಅಧ್ಯಾಯ 14 ಪ್ರಕೃತಿಯ 3 ಗುಣಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ವಿವರಿಸುತ್ತದೆ. ಮಾತಾಜಿ, 12 ಮತ್ತೆ 13. 13 ಹೌದು 13. 13ರಲ್ಲಿ ಪ್ರಕೃತಿಯ 3 ಗುಣಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ವಿವರಿಸುತ್ತದೆ. ಗುಣಗಳ ಸ್ವಭಾವ ಮತ್ತು ಪರಿಣಾಮಗಳನ್ನು ವಿವರಿಸುತ್ತದೆ. ಇನ್ನೊಂದು ಪಾಯಿಂಟ್ ತತ್ವ ಕಾರ್ಯ ವಿಧಾನವನ್ನು ಹೇಳುತ್ತದೆ. 5ನೇ ಪಾಯಿಂಟ್ ಇದರಲ್ಲಿ ಈ ಸಿದ್ಧಾಂತ ಅನುಷ್ಠಾನ ಅಂದ್ರೆ ಪರಿಣಾಮಗಳನ್ನು ವಿವರಿಸುತ್ತದೆ. 6ನೇ ಪಾಯಿಂಟ್ ಜೀವಿ ಹೇಗೆ ಭಕ್ತಿಯ ಮೂಲಕ ಈ ಗುಣಗಳನ್ನು ಮೀರುವ ಮಾರ್ಗವನ್ನು ತಿಳಿಸುತ್ತದೆ. ಹನ್ನೆರಡು ಭಕ್ತಿ ಯೋಗದ ಬಗ್ಗೆ ಮಾತ್ರ ತಿಳಿಸಿ.
ಇಲ್ಲಿ ಕೊನೆಯ ಶ್ಲೋಕ ಮಾತಾಜಿ 13ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರಜ್ಞ ನಡುವಣ ವ್ಯತ್ಯಾಸವನ್ನು ಬಲ್ಲವರು ಮತ್ತು ಐಹಿಕ ಪ್ರಕೃತಿಯಿಂದ ಬಂಧನದಿಂದ ಮೋಕ್ಷದ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನ ಮುಟ್ಟುತ್ತಾರೆ. ಪರಮ ಗುರಿ ಅಂತಂದ್ರೆ ಯಾವುದು ಅಂದ್ರೆ ನಾವು 12ನೇ ಅಧ್ಯಾಯದಲ್ಲಿ ನೋಡಿದೆ ಪರಮ ಗುರಿ ಅಂದ್ರೆ ಭಗವಂತನ ಭಕ್ತಿಯನ್ನ ಮಾಡಬೇಕು. ಎಂತಹ ಭಕ್ತ, ಅವನಲ್ಲಿರುವ ಏನು ವಿಶೇಷ ಗುಣಗಳು ಭಗವಂತನಿಗೆ ಇಷ್ಟ ಅನ್ನೋದನ್ನ ನಾವು ನೋಡಿದ್ವಿ. ಅದು ಜೀವನದ ಪರಮ ಗುರಿ. ಅದನ್ನ ಮುಟ್ಟಬೇಕು ಅಂತಂದ್ರೆ ನಮ್ಗೆ ಜ್ಞಾನದ ಕಣ್ಣು ಬೇಕು. ಅಂದ್ರೆ ಜ್ಞಾನ ಅನ್ನುವಂಥದ್ದು ಈಗ ಮೊದಲಿಗೆ ನಮ್ಗೆ ಗುರಿ ಸೆಟ್ ಆಗ್ಬೇಕು. ಯಾವ್ದು ನಮ್ದು ನಿಜವಾದ ಗೋಲ್ ಏನಂತ ಸೆಟ್ ಆಗ್ಬೇಕು. ಆ ಗೋಲನ್ನ ರೀಚ್ ಆಗೋದಕ್ಕೆ ನಮ್ಗೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಪ್ರಯತ್ನ ಪಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಗೋಲ್ ಸೆಟ್ ಆಗಿದೆ ಅಂದ್ರೆ ಭಗವಂತನ ಭಕ್ತಿ ಮಾಡ್ಬೇಕು, ಅದಕ್ಕೆ ಇಂತೆಲ್ಲ ಗುಣಗಳು ನಮ್ಮಲ್ಲಿ ಇರ್ಬೇಕು, ಇದೆಲ್ಲ ತಿಳಿದಿದ್ದಾಗಿದೆ. ಮತ್ತೀಗ ನಾನ್ಯಾರು ಮತ್ತೆ ನಾನು ಅದನ್ನ ಹೇಗೆ ಸಾಧಿಸ್ಬೋದು, ಅದಕ್ಕೆ ಜ್ಞಾನದ ಕಣ್ಣುಗಳು ಬೇಕು. ಅಂದ್ರೆ ಕ್ಷೇತ್ರಜ್ಞ, ನಾನು ಏನಿದ್ರಿಂದ ಆಗಿದ್ದೀನಿ, ನಾನು ಅಂದ್ರೆ ಯಾರು, ಭಗವಂತ ಅಂದ್ರೆ ಯಾರು, ಇದನ್ನೆಲ್ಲ ತಿಳ್ಕೋಬೇಕು. ಮತ್ತೆ ಪ್ರಕೃತಿ ಅಂದ್ರೆ ಏನು, ನಾನು ಹೇಗೆ ಬಂಧನಕ್ಕೆ ಸಿಕ್ಕಾಕೊಂಡಿದ್ದೀನಿ, ಅಲ್ಲಿಂದ ನನಗೆ ಬಿಡುಗಡೆ ಹೇಗೆ ಸಿಗುತ್ತೆ, ಅಲ್ಲಿಂದ ನನಗೆ ಮೋಕ್ಷ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನಂತರ ಬರುವಂತದ್ದು ಭಗವಂತನ ಭಕ್ತಿ ಸೇವೆ ಮಾಡುವಂತದ್ದು ಅನ್ನೋದು. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ಭಾವಾರ್ಥದಲ್ಲಿ ಕ್ಷೇತ್ರಜ್ಞ ಮತ್ತೆ ಪರಮಾತ್ಮ ಇವುಗಳ ನಡುವಣ ವ್ಯತ್ಯಾಸವನ್ನು ಮನುಷ್ಯರು ತಿಳಿದುಕೊಳ್ಳಬೇಕೆಂಬುದೇ ಈ 13ನೇ ಅಧ್ಯಾಯದ ಭಾವಾರ್ಥ. 8ರಿಂದ 12ನೇ ಶ್ಲೋಕದವರೆಗೆ ವರ್ಣಿಸಿರುವಂತೆ ಮೋಕ್ಷದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಬೇಕು, ಆಗ ಪರಮ ಗುರಿಯ ಕಡೆಗೆ ಸಾಗಬಹುದು. ಆ ಜ್ಞಾನವನ್ನ ಬೆಳೆಸ್ಕೊಂಡು ನಾವು ಪರಮ ಗುರಿಯನ್ನ ಸಾಧಿಸೋದಕ್ಕೆ ಸಾಧ್ಯ. ಪರಮ ಗುರಿಯನ್ನ ಅಲ್ಲಿ ಆಗ್ಲೇ 12ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿದಾಗಿದೆ. ಇಡೀ ಭಗವದ್ಗೀತೆಯ ಸಾರ ಏನು ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು. ಅದಕ್ಕೆ ಭಗವಂತನ ಸೇವೆ ಮಾಡೋದಕ್ಕೆ ನಮ್ಮಲ್ಲಿ ಕೆಲವೊಂದು ಗುಣಲಕ್ಷಣಗಳು, ಶುದ್ಧ ಭಕ್ತರ ಗುಣಲಕ್ಷಣಗಳನ್ನ ಅಲ್ಲಿ ಹೇಳ್ತಾನೆ. ಯಾವ್ದೆಲ್ಲ ನನಗೆ ಪ್ರಿಯ ಅಂತ ಭಗವಂತ ಹೇಳ್ತಾನೆ, ಅದನ್ನ ನಾವು ಪಡಿಬೇಕು ಅಂತಂದ್ರೆ ಮೊದಲಿಗೆ ನಾವು ಆರಂಭದ ಹಂತದಲ್ಲಿ ಬರ್ಬೇಕು. ಅಂದ್ರೆ ಜ್ಞಾನವನ್ನ ಬೆಳೆಸ್ಕೋಬೇಕು. ಅದಕ್ಕೆ ಭಕ್ತಿ ಎನ್ನುವಂಥದ್ದು ಅದು ಭಾವುಕತೆ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ಪ್ರಾಸೆಸ್, ಅದೊಂದು ಪ್ರಕ್ರಿಯೆ, ಅದೊಂದು ರೀತಿಯಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು ಅಂತ. ಅಂದ್ರೆ ಸಾಧನ ಭಕ್ತಿಯ ಮೂಲಕ ನಾವು ಅಭ್ಯಾಸ ಮಾಡ್ತೀವಿ. ಆ ಸಾಧನ ಭಕ್ತಿ ಮಾಡೋದಕ್ಕೆ ಮುಂಚೆ ಕೆಲವೊಂದು ಬೇಸಿಕ್ಸ್ ನಮ್ಗೆ ಗೊತ್ತಿರ್ಬೇಕು. ಮೊದಲಿಗೆ ನಾನ್ ಯಾರು, ಭಗವಂತ ಯಾರು, ಪ್ರಕೃತಿ ಅಂದ್ರೆ ಏನು, ನಾನು ಹೆಂಗೆ ಸಿಕ್ಕಾಕೊಂಡಿದ್ದೀನಿ, ನಾನು ಮಾಡಿದ ತಪ್ಪೇನು, ನಾನು ಯಾಕೆ ಇಲ್ಲಿದ್ದೀನಿ, ಇದೆಲ್ಲ ನಮ್ಗೆ ಫಸ್ಟ್ ತಿಳಿಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರದ್ಧಾವಂತ ಮನುಷ್ಯನು ಮೊಟ್ಟ ಮೊದಲನೇದಾಗಿ ದೇವರ ವಿಷಯವನ್ನು ಕೇಳಲು ಒಳ್ಳೆಯ ಸಹವಾಸವನ್ನು ಪಡೆಯಬೇಕು. ಹೀಗೆ ಕ್ರಮವಾಗಿ ಜ್ಞಾನೋದಯವನ್ನು ಸಾಧಿಸಬೇಕು. ಮನುಷ್ಯನೊಬ್ಬ ಗುರುವನ್ನು ಸ್ವೀಕರಿಸಿದರೆ ಜಡವಸ್ತು ಮತ್ತು ಚೇತನಗಳ ನಡುವಣ ವ್ಯತ್ಯಾಸವನ್ನು ಕಾಣಲು ಕಲಿಯಬಹುದು. ಅಂದ್ರೆ ಗುರು ನಮ್ಗೆ ಇದನ್ನೆಲ್ಲ ತಿಳಿಸ್ಕೊಡ್ತಾನೆ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇದು ಮೆಟ್ಟಿಲಾಗುತ್ತದೆ. ಹಲವಾರು ಉಪದೇಶಗಳಿಂದ ಗುರು ತನ್ನ ಶಿಷ್ಯನಿಗೆ ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆಯಾಗಲು ಹೇಳಿಕೊಡುತ್ತಾನೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನನ್ನು ಐಹಿಕ ಪರಿಗಣನೆಗಳಿಂದ ಬಿಡುಗಡೆ ಮಾಡಲು ಉಪದೇಶಿಸುತ್ತಿರುವುದನ್ನು ಕಾಣುತ್ತೇವೆ. ದೇಹವು ಜಡವಸ್ತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಅದರ 24 ಘಟಕಾಂಶಗಳೊಂದಿಗೆ ವಿಶ್ಲೇಷಣೆ ಮಾಡಬಹುದು. ದೇಹವು ಜಡ ಅಭಿವ್ಯಕ್ತಿ, ಮನಸ್ಸು ಮತ್ತು ಮಾನಸಿಕ ಪರಿಣಾಮಗಳು ಸೂಕ್ಷ್ಮ ಅಭಿವ್ಯಕ್ತಿ. ಈ ಲಕ್ಷಣಗಳ ಪರಸ್ಪರ ಪ್ರಕ್ರಿಯೆಯು ಬದುಕಿನ ಲಕ್ಷಣ. ಆದರೆ ಇದನ್ನು ಮೀರಿ ಆತ್ಮ ಇದ್ದಾನೆ, ಪರಮಾತ್ಮನು ಇದ್ದಾನೆ. ಆತ್ಮನು ಪರಮಾತ್ಮನು ಇಬ್ಬರು ಆತ್ಮ ಮತ್ತು 24 ಘಟಕಾಂಶಗಳು, ಇವುಗಳ ಸಂಯೋಜನೆಯಿಂದ ಈ ಐಹಿಕ ಜಗತ್ತು ಕೆಲಸ ಮಾಡುತ್ತಿದೆ. ಇಡೀ ಐಹಿಕ ಅಭಿವ್ಯಕ್ತಿಯನ್ನು ಆತ್ಮ ಮತ್ತು ಘಟಕಾಂಶಗಳ ಸಂಯೋಜನೆ ಎಂದು ಕಾಣಬಲ್ಲವನು ಮತ್ತು ಪರಮಾತ್ಮನ ಸ್ಥಾನವನ್ನು ಕಾಣಬಲ್ಲವನು ದಿವ್ಯ ಲೋಕಕ್ಕೆ ಸಾಗಿ ಹೋಗಲು ಅರ್ಹನಾಗುತ್ತಾನೆ. ಇವುಗಳನ್ನು ಹೇಳಿರುವುದು ಚಿಂತನೆ ಮಾಡುವುದಕ್ಕೆ ಮತ್ತು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ. ಮನುಷ್ಯರು ಗುರುವಿನ ನೆರವಿನಿಂದ ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೊ ಅದು ಈ ಒಂದು 13ನೇ ಅಧ್ಯಾಯದ ಒಂದು ಕೊನೆಯ ಭಾಗ. ಇಲ್ಲಿ 12ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಈ ಅಧ್ಯಾಯದಲ್ಲಿ 2ನೆಯ ಶ್ಲೋಕದ ಕಡೆಗೆ ಮಯ್ಯಾವೇಶಂ ಮನೋ ಯೇ ಮಾಂ, ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಎಂಬಲ್ಲಿಗಿಂತ ಏತು ಧರ್ಮಾಮೃತ ನಿತ್ಯ ನಿರಂತರತೆ ಈ ಧರ್ಮದವರೆಗೆ ಪರಮ ಪ್ರಭುವು ಆತನ ಬಳಿ ಸಾರಲು ಬೇಕಾದ ಲೌಕಿಕ ಸೇವೆಯ ಪ್ರಕ್ರಿಯೆಯನ್ನು ವಿವರಿಸಿದ್ದಾನೆ. ಇಂತಹ ಪ್ರಕ್ರಿಯೆಗಳು ಪ್ರಭುವಿಗೆ ಮೊದಲಿಗೆ ಅವನು ಹೇಳ್ತಾನೆ, ಹೀಗಾದ್ರೂ ಮಾಡು ಅಂತ. ಏನ ಮಾಡು ಅಂತ ಹೇಳ್ತಾನೆ? ಫಸ್ಟ್ ಅನನ್ಯ ಭಕ್ತಿ ಮಾಡು ಅಂತ ಹೇಳ್ತಾನೆ. ಆಗಿಲ್ಲ ಅಂದ್ರೆ ಸಾಧನ ಭಕ್ತಿ ಮಾಡುವಂತಾನೆ. ಸಾಧನ ಭಕ್ತಿ ಕೂಡ ಆಗ್ತಿಲ್ವಾ, ನಿಷ್ಕಾಮ ಕರ್ಮಯೋಗ ಮಾಡು ಅಂತಾನೆ. ಅದು ಕೂಡ ಆಗ್ಲಿಲ್ವಾ, ಕೊನೆ ಪಕ್ಷ ನೀನು
ಎಲ್ಲದಕ್ಕಿಂತ ಲಾಸ್ಟ್ ಹೇಳ್ತಾನೆ ಜ್ಞಾನ ಬೆಳೆಸ್ಕೊಳ್ಳುವಂಥದ್ದು ಅಂತ. ಅದಕ್ಕಿಂತ ಪರವಾಗಿಲ್ಲ ಅಂತಂದ್ರೆ ಜ್ಞಾನ ಬೆಳೆಸ್ಕೊಂಡಿದ್ಮೇಲೆ ಅದನ್ನ ವಿಜ್ಞಾನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು, ಧ್ಯಾನ ಮಾಡುವಂಥದ್ದು. ಅದಕ್ಕಿಂತ ಬೆಟರ್ ಏನು ಅಂತಂದ್ರೆ ನಿಷ್ಕಾಮ ಕರ್ಮಯುಗ, ಸಕಾಮ ಕರ್ಮಯುಗ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಅಂದ್ರೆ ಭಗವಂತನಿಗಾಗಿ ಕೆಲಸ ಮಾಡುವಂಥದ್ದು. ಇದೆಲ್ಲ ಹಂತ ಹಂತವಾಗಿ ಭಗವಂತ ನಮ್ಮನ್ನ ಅವನ ಹತ್ರ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತಾನೆ. ನಂತರ ಯಾರು ಅನನ್ಯ ಭಕ್ತಿ ಮಾಡ್ತಾರೆ ಅವರಲ್ಲಿರುವ ಗುಣಲಕ್ಷಣಗಳ ಬಗ್ಗೆ ಕೂಡ ಹೇಳ್ತಾನೆ. ಅದರಲ್ಲಿ ಯಾವ್ದೆಲ್ಲ ಅವನಿಗೆ ತುಂಬಾ ಪ್ರಿಯವಾದದ್ದು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಅವುಗಳಲ್ಲಿ ನಿರತನಾದವರನ್ನು ಅವನು ಸ್ವೀಕರಿಸುತ್ತಾನೆ. ನಿರಾಕಾರ ಬ್ರಹ್ಮನ ಮಾರ್ಗದಲ್ಲಿ ನಿರತನಾದವನು, ದೇವೋತ್ತಮ ಪರಮ ಪುರುಷನ ವೈಯಕ್ತಿಕ ಸೇವೆಯಲ್ಲಿ ನಿರತನಾದವನು. ಇವರಿಬ್ಬರಲ್ಲಿ ಯಾರು ಉತ್ತಮ ಎನ್ನುವ ಪ್ರಶ್ನೆಯನ್ನು ಅರ್ಜುನನು ಎತ್ತಿದ. ಪ್ರಭುವು ಅವನಿಗೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟನೆಂದರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯೇ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ, ಒಳ್ಳೆಯ ಸಹವಾಸದಿಂದ ಮನುಷ್ಯನು ಪರಿಶುದ್ಧ ಭಕ್ತಿ ಸೇವೆಯ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಇದರಿಂದ ಒಬ್ಬ ಯೋಗ್ಯ ಗುರುವನ್ನು ಸ್ವೀಕರಿಸುತ್ತಾನೆ. ಎರಡರಲ್ಲೂ ಬರುವಂತ ಸಾಮ್ಯತೆ ಅಂದ್ರೆ ಗುರುವನ್ನ ಆಶ್ರಯಿಸಬೇಕು ಅನ್ನುವಂಥದ್ದು. ಅವನ ಉಪದೇಶ ಕೇಳಿ ಸಂಕೀರ್ತನೆ ಮಾಡಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಅವನು ಭಕ್ತಿಯಿಂದ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತನಾಗುತ್ತಾನೆ ಎಂದು ಈ ಅಧ್ಯಾಯದಲ್ಲಿ ನಿರ್ಣಯಿಸಿ ಮತ್ತು ಆ ಮಾರ್ಗವನ್ನು ಸಾಧಿಸಿದೆ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮ ಪುರುಷನನ್ನು ಸೇರುವುದಕ್ಕೆ ಭಕ್ತಿ ಸೇವೆಯೊಂದೇ ಪರಿಪೂರ್ಣ ಮಾರ್ಗ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಿಪೂರ್ಣ ಸತ್ಯದ ನಿರಾಕಾರ ಪರಿಕಲ್ಪನೆಯನ್ನು ಮನುಷ್ಯನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ಳುವವರಿಗೆ ಸಲಹೆ ಮಾಡಿದೆ. ಎಂದರೆ ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೂ ನಿರಾಕಾರ ಪರಿಕಲ್ಪನೆಯು ಸಹಾಯಕವಾಗಬಹುದು. ಪರಮಸತ್ಯದ ನಿರಾಕಾರ ಪರಿಕಲ್ಪನೆಯಲ್ಲಿ ಮನುಷ್ಯನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುತ್ತಾನೆ, ಧ್ಯಾನ ಮಾಡುತ್ತಾನೆ ಮತ್ತು ಚೇತನ ಹಾಗೂ ಜಡವಸ್ತುವನ್ನು ಅರಿಯಲು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೆ. ಪರಿಶುದ್ಧ ಭಕ್ತನ ಸಹವಾಸ ದೊರೆಯುವವರೆಗೆ ಇದು ಅಗತ್ಯ. ಸುದೈವದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ತೊಡಗಲು ಮನುಷ್ಯನು ನಿರ್ಧರಿಸಿದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಉತ್ತಮಗೊಳ್ಳುತ್ತಾ ಹೋಗುವ ಅಗತ್ಯವಿಲ್ಲ. ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳಲ್ಲಿ ವರ್ಣಿಸಿದಂತೆ ಭಕ್ತಿ ಸೇವೆಯು ಹೆಚ್ಚು ಹಿತಕರ. ದೇಹ ಆತ್ಮಗಳ ಒಟ್ಟಿಗಿರಿಸಲು ಮನುಷ್ಯನು ಯೋಚಿಸಬೇಕಾಗಿಲ್ಲ, ಏಕೆಂದರೆ ಪರಮಪ್ರಭುವಿನ ಕೃಪೆಯಿಂದ ಎಲ್ಲವೂ ತಂತಾನೇ ಆಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅದು ಬ್ರಹ್ಮನ ಸಾಕ್ಷಾತ್ಕಾರ 5 ನಿಯಮ ಇದಾವಲ್ಲ ಮಾತಾಜಿ, ಬ್ರಹ್ಮನ ಸಾಕ್ಷಾತ್ಕಾರ ನಿಯಮಗಳು, ಅದನ್ನ ಕ್ಷೇತ್ರಜ್ಞರ ಮೇಲೆ ಹೇಗೆ ಡಿಫೈನ್ ಮಾಡೋದು ಮಾತಾಜಿ? ಕ್ಷೇತ್ರ ಅಂತ ಗೊತ್ತಾಯ್ತು. ಮಾತಾಜಿ ಯಾವ ಕ್ವಶನ್ ಹೇಳಿ ಮಾತಾಜಿ ನೀವು ಕೇಳ್ತಾರೆ? ಅನ್ನಮಯ, ಅದೇ ಪ್ರಾಣಮಯ, ಅನ್ನಮಯ, ಆನಂದಮಯ. ಹಾ ಮಾತಾಜಿ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅಂತಂದ್ರೆ ನಾನು ಅದೇ ಹೇಳಿದೆ. ಅನ್ನಮಯ ಅಂತಂದಾಗ ಕ್ಷೇತ್ರದ ಹಂತದಲ್ಲಿಯೇ ಇದ್ದಾನೆ, ಅಂದ್ರೆ ಒಂದು ಪ್ರಕೃತಿಯ ದೇಹದ ಹಂತದಲ್ಲಿಯೇ ಇದ್ದಾನೆ. ದೇಹವನ್ನೇ ತಾನು ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ದೇಹವನ್ನ ಉಳಿಸ್ಕೊಳ್ಳೋದಕ್ಕೆ ನನ್ಗೆ ಏನ್ ಬೇಕು ಅದು ನನ್ಗೆ ಪ್ರಮುಖವಾದದ್ದು. ಅದೇ ನನಗೆ ಹೆಚ್ಚು ಆದ್ಯತೆ ಕೊಡುವಂಥದ್ದು. ಅದಕ್ಕೆ ಆಹಾರದ ಸೇವನೆ ಮಾಡಿದ್ರೆ ಸಾಕು, ನನ್ಗೆ ಆಹಾರ ಸಿಕ್ಕಿದ್ರೆ ಸಾಕು. ಅದು ಕ್ಷೇತ್ರದ ಹಂತದಲ್ಲಿದ್ದಾನೆ. ಮತ್ತೆ ತಿರುಗಿ ಅವನು ಪ್ರಾಣಮಯ ಅಂದ್ರೆ ರಜೋಗುಣದಲ್ಲಿರುವಂತ ವ್ಯಕ್ತಿಗಳು ವಿಶೇಷವಾಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬರೀ ಆಹಾರ ಸಿಕ್ಕಿದ್ರೆ ಸಾಲದು, ನಾನು ಶ್ರೀಮಂತ ಆಗ್ಬೇಕು, ನನ್ನ ಹತ್ರ ಎಲ್ಲ ಹೆಚ್ಚೆಚ್ಚಿರ್ಬೇಕು, ನಾನು ಸಮಾಜದಲ್ಲಿ ಒಂದು ಮಾನ್ಯತೆ ಪಡಿಬೇಕು. ಅದು ಕೂಡ ಇನ್ನು ದೇಹದ ಹಂತದಲ್ಲಿ ಇದ್ದಾನೆ. ಅವನು ಕೂಡ ಆತ್ಮದ ನೆಲೆಗೆ ಬಂದಿಲ್ಲ, ಕ್ಷೇತ್ರಜ್ಞನ ನೆಲೆಗೆ ಬಂದಿಲ್ಲ. ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ಮನೋಮಯ. ಅವನು ಕೂಡ ದೇಹದ ಹಂತದಲ್ಲೇ ಇದ್ದಾನೆ. ಅಂದ್ರೆ ಅವನು 24 ಘಟಕಾಂಶಗಳಲ್ಲಿ ಸೂಕ್ಷ್ಮ ರೂಪದಲ್ಲಿ ಮನಸ್ಸಿದೆ. ಅದರ ಮನಸ್ಸಿಗೆ ಸಂತೋಷ ಕೊಡೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಮನಸ್ಸಿಗೆ ಸಂತೋಷಕರವಾದಂತ ಸಂಗೀತವನ್ನ ಆಲಿಸುವಂತದ್ದು, ಮನಸ್ಸಿಗೆ ಖುಷಿ ಕೊಡುವಂತಹ ಜಾಗಗಳಿಗೆ ಹೋಗುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂತಹ ವೇದಗಳನ್ನ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಇದನ್ನ ಮಾಡ್ತಾ ಇರ್ತಾನೆ. ಅದು ಕೂಡ ಕ್ಷೇತ್ರದ ಹಂತದಲ್ಲೇ ನಡೀತಾ ಇದೆ. ಕ್ಷೇತ್ರಜ್ಞನ ಹಂತದಲ್ಲಿ ಹೋದಾಗ ಆದ್ರೆ ಅವನು ಹೋಗೋದಿಲ್ಲ. ಬುದ್ಧಿಯೋಗದಲ್ಲಿ ಯಾರು ಧ್ಯಾನ ಮಾಡೋಕೆ ಅಂದ್ರೆ ಜ್ಞಾನ ಏನ್ ಪಡೆದ ಅದನ್ನ ವಿಜ್ಞಾನ ಮಾಡ್ತಾನೆ. ವಿಜ್ಞಾನ ಮಾಡೋದು ಅಂದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡುವಂಥದ್ದು. ಅವನು ಕೂಡ ಇನ್ನೂ ಕ್ಷೇತ್ರದ ನೆಲೆಯಲ್ಲಿಯೇ ಇರ್ತಾನೆ. ಅದರಿಂದ ಆಚೆ ಕ್ಷೇತ್ರಜ್ಞನ ನೆಲೆಗೆ ಹೋಗುವಂತವನು ಅಂದ್ರೆ ಆನಂದಮಯದಲ್ಲಿ ಇರುವಂತವನು. ಅವನು ದೇಹದಕ್ಕೆ ಸಂಬಂಧಪಟ್ಟ ಯಾವ್ದನ್ನು ಕೂಡ ಸಂತೋಷ ಪಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಅವನು ಆತ್ಮವನ್ನ ಆನಂದ ಪಡಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಭಕ್ತ ಆದವನು ಭಗವಂತನ ಸೇವೆಯಲ್ಲಿ ತೊಡಗ್ತಾನೆ. ಅಂದ್ರೆ ಅವನ ನಿಜ ಸ್ವರೂಪದ ಒಂದು ಸ್ಥಿತಿಗೆ ಬರ್ತಾನೆ.
ನಮ್ಮೆಲ್ಲರ ನಿಜವಾದ ಸ್ವರೂಪ ಅಂದ್ರೆ ಕೃಷ್ಣನ ದಾಸರಾಗುವಂಥದ್ದು. ಆ ಕೆಲಸ ಮಾಡಿದಾಗ ಅವನಿಗೆ ನಿಜವಾದ ಆತ್ಮಕ್ಕೆ ಆಹಾರ ಸಿಗುತ್ತೆ, ಅದಕ್ಕೆ ಆನಂದ ಸಿಗುತ್ತೆ. ಅದು ಕ್ಷೇತ್ರಜ್ಞನ ಹಂತಕ್ಕೆ ಹೋಗಿದ್ದಾನೆ ಅಂತ ಅಲ್ಲಿ ಅವನಿಗೆ ನಿಜವಾದ ಆನಂದ ಅನ್ನುವಂಥದ್ದು ಜೀವಾತ್ಮನಿಗೂ ಸಿಗುತ್ತೆ. ಮತ್ತೆ ಅದು ಸ್ವತಃ ಭಗವಂತನು ಕೂಡ ಅದೇ ನೆಲೆಯಲ್ಲಿ ಸದಾ ಇರ್ತಾನೆ ಅಂತ, ಅಂದ್ರೆ ಅವನು ಕೂಡ ಆನಂದಮಯ ಅಭ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಲ್ಲಾ ಜೀವಿಗಳು ಅವರ ಸ್ವರೂಪ ಏನು, ಅವರ ಒಂದು ಇಚ್ಛೆ ಏನು ಅಂತಂದ್ರೆ ಆನಂದವಾಗಿರುವಂತದ್ದು. ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು, ಅವನಲ್ಲಿರುವ ಎಲ್ಲಾ ಗುಣಗಳು ನಮ್ಮಲ್ಲಿ ಕೂಡ ಅಲ್ಪ ಪ್ರಮಾಣದಲ್ಲಿ ಇದೆ. ಪೂರ್ತಿ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಇದೆ. ಅಂದ್ರೆ ನಾವು ಕೂಡ ಶಾಶ್ವತವಾಗಿ ಇದ್ದವರು, ಅಂದ್ರೆ ಅವನ ಧಾಮದಲ್ಲಿದ್ದಾಗ ಪೂರ್ಣ ಜ್ಞಾನವನ್ನು ಕೂಡ ಪಡೆದವರು. ಈಗ ಅದನ್ನ ಮರ್ತೋಗಿದ್ದೀವಿ. ಮತ್ತೆ ಆನಂದ ಅನ್ನುವಂಥದ್ದು ಕೂಡ ನಮ್ಮ ಸ್ವಭಾವನೆ ಆಗಿತ್ತು, ಆದ್ರೆ ಈಗ ಅದನ್ನ ಹುಡ್ಕೋತಾ ಇದೀವಿ, ಕಳ್ಕೊಂಡ್ಬಿಟ್ಟು ಇಲ್ಲಿ ಹುಡುಕ್ತಾ ಇದೀವಿ, ತಪ್ಪಾದ ಜಾಗದಲ್ಲಿ ಹುಡುಕ್ತಾ ಇದೀವಿ. ಆದ್ರೆ ವಾಸ್ತವದಲ್ಲಿ ಅದು ಆತ್ಮದ ನೆಲೆಯಲ್ಲಿ ಇರುವಂತದ್ದು. ಅಂದ್ರೆ ಆ ಆತ್ಮಕ್ಕೆ ಆನಂದ ಸಿಕ್ಕಿದಾಗ ಮಾತ್ರ, ಅಂದ್ರೆ ಆತ್ಮ ಯಾವಾಗ ಆನಂದ ಪಡುತ್ತೆ ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಅದಕ್ಕೆ ಆನಂದ ಸಿಗುತ್ತೆ. ಇದು ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ರೀತಿಯಲ್ಲಿ ಹೇಳುವಂಥದ್ದು. ಓಕೆ, ಥ್ಯಾಂಕ್ ಯು. ಹಾ ಮಾತಾಜಿ. ಅಂದ್ರೆ ಇಲ್ಲಿ 13ನೇದ್ರಲ್ಲಿ ನಾವು ಎಲ್ಲೂ ಕೂಡ ನೋಡಿಲ್ಲ 12ನೇ ಅಧ್ಯಾಯಕ್ಕೂ ಮತ್ತೆ 13ನೇ ಅಧ್ಯಾಯಕ್ಕೆ ಇರುವಂತ ಸಾಮ್ಯತೆ ಅಂತ. ಅಂದ್ರೆ ಇದ್ರಲ್ಲಿ ಸಾಮ್ಯತೆ ಅಂತಂದ್ರೆ ನಾವು ಹೇಳಕ್ ಆಗೋದು ಅದೊಂದೇ, ಅಂದ್ರೆ ಗುರುವಿನ ಆಶ್ರಯ ಪಡಿತಾರೆ ಮತ್ತೆ ಜ್ಞಾನವನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ. ಆ ಮೂಲಕ ಭಕ್ತಿಯನ್ನ ಆಚರಣೆ ಮಾಡ್ತಾರೆ. ಮತ್ತೆ ಪರಮ ಗುರಿ ಅಂದ್ರೆ ಭಗವಂತನನ್ನ ಆ ಸೇವೆ 20 ಮಾಡುವಂಥದ್ದು, ಅಂಶಗಳನ್ನು ಬರ್ತಾವಲ್ಲ ಮಾತಾಜಿ ಇಲ್ಲಿ. ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು ಮಾತಾಜಿ. ಹಾ ಮಾತಾಜಿ, ಜ್ಞಾನದಿಂದನೇ ಭಕ್ತಿಗೆ ದಾರಿ ಅಂತ ಪಾಯಿಂಟ್ ಆಡ್ ಮಾಡ್ಕೊಳ್ಬೋದಲ್ವಾ ಮಾತಾಜಿ? ಜ್ಞಾನದಿಂದ ಭಕ್ತಿ ಭಕ್ತಿಗೆ ಯೋಗಕ್ಕೆ ದಾರಿ ಅಂದ್ರೆ ಮಾತಾಜಿ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಗುರುವಿನ ಆಶ್ರಯ ಅಂದ್ರೆ ಆಶೀರ್ವಾದ ಇದ್ರೆ ನಮಗೆ ತಂತಾನೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ಎಲ್ಲದರ ಮೂಲ ಉದ್ದೇಶ ಏನು ಅಂತಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅಂತ. ಅದಕ್ಕೆ ಹೇಗೆ ಪ್ರಮುಖವಾಗಿ ನಮ್ಗೆ ಏನ್ ಬೇಕು ಅಂದ್ರೆ ಸರಿಯಾದ ಗುರು ಬೇಕು, ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಗೆ. ಅದನ್ನ ಮಾಡ್ಬೇಕು ಅಂತಂದ್ರೆ ನಮ್ಗೆ ಮಾರ್ಗದರ್ಶನ ಮಾಡುವಂತವ್ರು ಬೇಕು. ಆ ಮಾರ್ಗದರ್ಶನ ಮಾಡುವಂತವ್ರು ಸಿಕ್ಕಿದ್ಮೇಲೆ ಅದರಲ್ಲಿ ನಾವು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂದ್ರೆ ಮಾತಾಜಿ ಇವಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಸರಿಯಾದ ಗುರುವಿನ ಮಾರ್ಗದರ್ಶನದ ಮೂಲಕ ಜ್ಞಾನ, ಅದೇ ರೀತಿ ಭಕ್ತಿ ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಮಾತಾಜಿ? ಅದೇ ಅಲ್ವಾ ಮಾತಾಜಿ? ಹಾ ಮಾತಾಜಿ, ಭಕ್ತಿ ಯಾರಿಗಿದೆ ಅವ್ರಿಗೆ ಜ್ಞಾನ ಇಲ್ಲಾಂದ್ರೂ ಕೂಡ ಭಗವಂತ ಅದನ್ನ ಕೊಡ್ತಾನೆ ಅಂತ ಹೇಳ್ತಾರೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ. ಆದ್ರೆ ನೇರವಾಗಿ ಮಾಡುವ, ಅಂದ್ರೆ ಭಗವಂತನ ಭಕ್ತಿ ಸೇವೆನ ನಾವು ನೇರವಾಗಿ ಮಾಡುವಂತ ಅರ್ಹತೆ ನಮ್ಗಿಲ್ಲ. ಹಾಗಾಗಿ ಗುರುವಿನ ಅವಶ್ಯಕತೆ ಇದೆ. ಗುರು ಭಗವಂತನ ಪ್ರತಿನಿಧಿ, ಅವನೇ ಭಕ್ತಿ ಸೇವೆ ತಿಳಿಸ್ಕೊಟ್ರೆ ಇದ್ರೆ ಇನ್ನು ಉಳಿದ 19 ಅಂಶಗಳು ತಂತಾವೇ ಬರ್ತವೆ. ಬರುತ್ತೆ. ಆದ್ರೆ ಅದನ್ನ ಮಾಡೋದಕ್ಕೆ ನಮ್ಗೆ ಸರಿಯಾದ ಮಾರ್ಗದರ್ಶನ ಮಾರ್ಗದರ್ಶಕ ಬೇಕಾಗತ್ತೆ. ಅದಕ್ಕಾಗಿ ಗುರುವಿನ ಅವಶ್ಯಕತೆ ಇದೆ. ಆ ಗುರು ಏನ್ ಮಾಡ್ತಾರೆ ಅಂದ್ರೆ ನನ್ಗೆ ಈ ಎಲ್ಲಾ ವಿಚಾರವನ್ನ ತಿಳಿಸ್ತಾರೆ ಮೊದಲಿಗೆ. ಎಲ್ಲಿ ತಪ್ಪಾಯ್ತು, ನಾನ್ ಯಾರು, ಭಗವಂತ ಯಾರು, ನಾನ್ ಯಾಕೆ ಇಲ್ಲಿದ್ದೀನಿ, ನಾನ್ ಏನ್ ತಪ್ಪು ಮಾಡ್ದೆ, ಈಗ ಏನ್ ಸರಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲವನ್ನು ಕೂಡ ಅವನು ತಿಳಿಸ್ಕೊಡ್ತಾನೆ ಅಂತ. ದೇವ್ರೆ, ಒಂದೇ ಒಂದು ಅಧ್ಯಾಯ ಆಗಿದೆ. ಹೀಗೆ ಹೋದ್ರೆ ಇನ್ನ 5 ವಾರ ಇದ್ರಲ್ಲೇ ಹೋಗುತ್ತೆ. ಮಾತಾಜಿ ಇದಕ್ಕೆ ಇವಾಗ ಪಾಯಿಂಟ್ ವೈಸ್ ಬರ್ಕೊಳ್ಳುವಾಗ ಮಾತಾಜಿ, ಇವಾಗ 12ನೇ ಅಧ್ಯಾಯವು ಭಕ್ತಿಯ ಶ್ರೇಷ್ಠತೆಯನ್ನು ವಿವರಿಸುತ್ತೆ, 13ನೇ ಅಧ್ಯಾಯ ಜ್ಞಾನವನ್ನು ವಿವರಿಸುತ್ತೆ ಅಂತ ಹೇಳಿ 2 ಪಾಯಿಂಟ್ ಬರ್ಕೊಳ್ಬಹುದಲ್ವಾ ಮಾತಾಜಿ? ಮತ್ತೆ 3ನೆಯ ಪಾಯಿಂಟ್ ಅಲ್ಲಿ ಗುರುಮುಖೇನ ಪಡೆದಂತಹ ಜ್ಞಾನವು ಭಕ್ತಿಗೆ ದಾರಿ ಮಾಡುತ್ತದೆ ಅಂತ ಬರಿಬಹುದಾ ಮಾತಾಜಿ? ಅಂದ್ರೆ ಮಾತಾಜಿ ಅದು ಫಸ್ಟ್ ನಮ್ಗೆ ಆ ಜ್ಞಾನದ ಬಗ್ಗೆ ಹೇಳುತ್ತೆ, ಅದು ಭಕ್ತಿ ಬಗ್ಗೆ ಹೇಳುತ್ತೆ. ಆದ್ರೆ ಇಲ್ಲಿ ಭಕ್ತಿ ಅನ್ನುವಂಥದ್ದು ಅದು ಬರೀ ಜ್ಞಾನ ಅಲ್ಲ, ಅದು ಜಸ್ಟ್ ಓದಿ ತಿಳ್ಕೊಳ್ಳುವಂತ ಜ್ಞಾನ ಅಲ್ಲ, ಅದು ಆಚರಣೆ ಮಾಡ್ಬೇಕು ನಾವು.
ಅದ ಆಚರಣೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಆಚಾರ್ಯರು ಬೇಕು, ಹೇಳ್ಕೊಡೋರು ಬೇಕು ನಮ್ಗೆ. ಅದನ್ನ ಹೇಳ್ಕೊಡುವಾಗ ಅವರು ನಮ್ಗೆ ಬರೀ ಭಕ್ತಿ ಅಂತಂದ್ರೆ ಹೊರಗಿನವ್ರು ನೋಡುವಾಗ ಏನ್ ಅನ್ಕೋತಾರೆ, ಸೆಂಟಿಮೆಂಟ್ ಅಂತ ಅನ್ಕೋತಾರೆ, ಅಂದ್ರೆ ಭಾವುಕತೆ ಅಷ್ಟೇ. ಭಕ್ತಿ ಅಂದ್ರೆ ಏನೋ ಒಂದು ಭಾವನೆ ಅಷ್ಟೇ ಅಂತ. ಆದ್ರೆ ಇದು ಭಾವನೆ ಮಾತ್ರ ಅಲ್ಲ, ಅಲ್ಲಿ ಒಂದು ವಿಜ್ಞಾನ ಅನ್ನುವಂಥದ್ದು ಇದೆ. ಅಂದ್ರೆ ಹೇಗೆ ಆ ಒಂದು ಭಾವದ ಹಂತಕ್ಕೆ ನಾವು ಹೋಗ್ಬೇಕು ಅಂತ ಅಂದ್ರೆ ಕ್ರಮೇಣ ಹೋಗ್ಬೇಕು. ಆ ಕ್ರಮೇಣ ಹೋಗೋದಕ್ಕೆ ಮಾರ್ಗದರ್ಶಕರು ಬೇಕು. ಆ ಮಾರ್ಗದರ್ಶಕರು ನೇರವಾಗಿ ನಮ್ಮನ್ನ ಭಕ್ತಿಯ ಬಗ್ಗೆ ಹೇಳೋದಿಲ್ಲ, ಹಂತ ಹಂತವಾಗಿ ಹೇಳ್ತಾರೆ. ಕೆಳಗಿನ ಹಂತದಲ್ಲಿ ನಾವ್ ಎಲ್ಲಿದೀವಿ ಅಲ್ಲಿಂದ ನಮ್ಮನ್ನ ಅಲ್ಲಿಗೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಒಮ್ಮೆಲೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ ಭಕ್ತಿಯ ಭಾವಕ್ಕೆ ನಮ್ಮನ್ನ ತರಕ್ಕೆ ಪ್ರಯತ್ನ ಮಾಡೋದಿಲ್ಲ. ಮಾತಾಜಿ, ನಾವು ಪಾಯಿಂಟ್ ವೈಸ್ ಬರೆಯುವಾಗ ಹೇಗೆ ಬರ್ಕೊಳ್ಬೋದು ಮಾತಾಜಿ ಇದನ್ನು? ಅಂದ್ರೆ ಇಲ್ಲಿ ಸಂಬಂಧ ಅಂತ ಕೇಳಿದಾರಲ್ವ ಮಾತಾಜಿ, ಅಂದ್ರೆ 12ನೇ ಅಧ್ಯಾಯ ಮತ್ತೆ 13ನೇ ಅಧ್ಯಾಯದ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಅವಾಗ ಪಾಯಿಂಟ್ ವೈಸ್ ಬರ್ಕೊಳ್ಳುವಾಗ ಇಷ್ಟೆಲ್ಲ ಹೇಳಲಿಕ್ಕೆ ಆಗೋದಿಲ್ಲಲ್ಲ ಮಾತಾಜಿ ನಮ್ಗೆ, ಅವಾಗ ಒಂದೊಂದು ಆಗಿ ಪಾಯಿಂಟ್ ಆಗಿ ಬರಿಬಹುದಲ್ವಾ ಮಾತಾಜಿ ಅಂತ. ಸೊ ಇದು ಕನ್ಫ್ಯೂಸ್ ಆಗ್ತಾ ಇದೆ ಮಾತಾಜಿ, ಯಾವ ಅಂದ್ರೆ ಇಲ್ಲಿ ತರ ವಿವರಿಸಿ ಅಂತ ಬರ್ಕೊಳ್ಳೋದು? ಕೊಟ್ಟಿದ್ದಾರೆ ಮಾತಾಜಿ. ವಿವರಿಸಿ ಅಂತಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಬರೀಬೇಕಾಗುತ್ತೆ, ವಿವರಿಸ್ಬೇಕು. ಓಕೆ ಮಾತಾಜಿ. ಸೊ ಈಗ ಹೇಗೆ ಮಾಡೋದು, ಬೇಗ ಮುಗಿಸೋಣ ಅಂತಂದ್ರೆ ನಾಳೆ ನಾಡಿದ ಹತ್ರ ನಮ್ಗೆ ಕ್ಲಾಸಸ್ ಇರುತ್ತೆ. ಇನ್ನ 5 ವಾರ ಇದ್ರಲ್ಲೇ ಹೋಗುತ್ತೆ. ಪರವಾಗಿಲ್ಲ ಮಾತಾಜಿ. ನಾವ್ ರೆಡಿ ಇದೀವಿ, ಎಲ್ಲರೂ ರೆಡಿ. ಎಕ್ಸಾಮ್ ಯಾವಾಗ ಮಾತಾಜಿ? ಇದು ಮುಗಿದು ನಿಮ್ಗೊಂದು ವಾರ ಓದೋದಕ್ಕೆ ಕೊಟ್ಟಿ ನಂತರ ಇರುತ್ತೆ ಮಾತಾಜಿ. ಏನ್ ಇದು ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತೇ 25, ಏಪ್ರಿಲ್ ಅಲ್ಲಿ 4 ವೀಕ್ಸ್ ಮುಗ್ದೋಗಿ ಬೇಗ ಹೊಟ್ಟೋಗುತ್ತಾ ಅಂತ. ಹೇಳಿ ಮಾತಾಜಿ, ನಾಳೆ ಎಲ್ಲರೂ ಅಟೆಂಡ್ ಆಗಕ್ ಆಗುತ್ತಾ ಏನಾದ್ರು? ಕ್ಲಾಸ್ ಇರುತ್ತೆ ಮಾತಾಜಿ, ನಂದು ಕ್ಲಾಸ್ ಇರುತ್ತೆ, ಅದಕ್ಕೆ ಕೇಳ್ತಾ ಇದ್ದೆ. 7 to 8 ಕ್ಲಾಸ್ ತಕೊಳ್ಳಿಕ್ಕಿರುತ್ತೆ. ಮುಂದಕ್ಕೆ ಹೋದ್ರೆ ಇನ್ ಟೈಮ್ ಸಿಗುತ್ತೆ ಓದಕ್ಕೆ. ನೆಕ್ಸ್ಟ್ ವೀಕ್ ಮಾಡೋದ ಹಾಗಾದ್ರೆ? ಹ್ಞೂ ಮಾತಾಜಿ, ನೆಕ್ಸ್ಟ್ ವೀಕ್ ಮಾಡೋದು. ಮೇ ತಿಂಗಳಾಗ ಎಕ್ಸಾಮ್ ಕೊಡ್ರಿ ಮಾತಾಜಿ. ಈ ಮೇಗೆ ಎಕ್ಸಾಮ್ ಮಾಡಿ ಮಾತಾಜಿ. ಏಪ್ರಿಲ್ ಅಲ್ಲಿ ಫಂಕ್ಷನ್ ಅವು ಇವು ಇದಾವ ಮಾತಾಜಿ. ಮತ್ತೆ ತಿರ್ಗಾ ಒಂದೆಷ್ಟು ಹಾಸ್ಪಿಟ್ಲ್ಗಳು ಅವ್ರು ಇವ್ರು ಹೋಗೋದ್ರಿಂದ ಏಪ್ರಿಲ್ ಆಗಿ ಮೇಗಾದ್ರೆ ಸೆಕೆಂಡ್ ಯೂನಿಟ್ಗೆ ಡಿಸೆಂಬರ್ ಸಂಕ್ರಾಂತಿ ಬಂದಿತ್ತು ಮಾತಾಜಿ. ಥರ್ಡ್ ಯುಗಾದಿ ಶ್ರೀರಾಮನವಮಿ. ಓಕೆ, ನೆಕ್ಸ್ಟ್ ವೀಕ್ ತಗೋಣ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶೈಲ ಪ್ರಭುಪಾದ್ ಕಿ ಜೈ. ಹರಿ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಈಗ. ಪ್ರಭು ಅಟೆಂಡೆನ್ಸ್ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅಸೈನ್ಮೆಂಟ್ ಕಳ್ಸಕ್ಕೆ ಆ ಲಿಂಕ್ ಓಪನ್ ಆಯ್ತಾ ಇಲ್ಲ ಮಾತಾಜಿ? ಯಾಕೆ ಮಾತಾಜಿ? ಏನು ಗೊತ್ತಿಲ್ಲ, ಪ್ರಭುಜಿ ಹತ್ರನು ಮಾತಾಡಿದೆ. ಮಾತಾಜಿ ಅದು MB ಜಾಸ್ತಿ ಇದೆ ಅನ್ಸುತ್ತೆ ಮಾತಾಜಿ. ಲಿಂಕ್ ಓಪನ್ ಆಗ್ತಿದೆ, ಬಟ್ ಅವರು ಇದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಡಿಲೀಟ್ ಮಾಡಿದೀನಿ ಮಾತಾಜಿ. MP ಎಲ್ಲ ತುಂಬಾ ಡಿಲೀಟ್ ಮಾಡ್ಬಿಟ್ಟಿದೀನಿ. ಫೈಲ್ ಅವ್ರಿಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಜಿ. ಅಂದ್ರೆ ದೊಡ್ಡದಿದೆ ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡಕ್ ಆಗುತ್ತಾ ಮಾತಾಜಿ? ನಾನ್ ಬರ್ದಿರೋದೇ 2 ಪೇಜ್ ಮಾತಾಜಿ. ಮತ್ತೆ ಹೇಗೆ ಜಾಸ್ತಿ ಆಯ್ತು ಮಾತಾಜಿ? ಮಾತಾಜಿ ಅವರು ಫೋಟೋ ತೆಗೆದಾಗ MB ಜಾಸ್ತಿ ಆಗಿರ್ಬೋದು ಮಾತಾಜಿ. ಅದು ಕಿಲೋ ಬೈಟ್ಸ್ ಮಾಡಿದ್ರೆ ಸ್ವಲ್ಪ ಕಂಪ್ರೆಸ್ ಮಾಡಿದ್ರೆ
ಕಡಿಮೆ ಆಗುತ್ತೆ ಅನ್ಸತ್ತೆ ಮಾತಾಜಿ, ಬಟ್ ಏನು ಎಕ್ಸಾಕ್ಟ್ ನಾನು ಅಪ್ಲೋಡ್ ಮಾಡಿಲ್ಲ ಮಾತಾಜಿ, ಹಾಗಾಗಿ ಗೊತ್ತಾಗಿಲ್ಲ ಮಾತಾಜಿ ನಮಗೂ ಕೂಡ. ಹರೇ ಕೃಷ್ಣ ಮಾತಾಜಿ. ಅವರು ಘಟಕ 1 ಘಟಕ 2 ಮಾತಾಜಿ ಅವರು ಅವರಿಗೆ ಬರಲ್ಲ ಮಾತಾಜಿ. ಅವ್ರು ನಿಮಗೆ ಕಳ್ಸ್ತಾರೆ, ಅಂದ್ರೆ ಯಾರು ಇದಾರಲ್ಲ ಅವರಿಗೆ ಕಳಿಸ್ತಾರೆ ಮಾತಾಜಿ. ಈಗ ಹರಿಣಿ ಮಾತಾಜಿ ಅವ್ರಿಗೆ ಕಳ್ಸಿದ್ರು, ಮತ್ತೆ ಚಂದ್ರಿಕಾ ಮಾತಾಜಿ ಅವ್ರಿಗೆ ಕಳ್ಸಿದ್ರು. ಅಂದ್ರೆ ಅವ್ರಿಗೆ ಸರಿಯಾಗಿ ಬರಲ್ಲ ಮಾತಾಜಿ. ಅವ್ರು ಬರ್ದಿದ್ದೇ ದೊಡ್ಡದು ಮಾತಾಜಿ. ಪ್ರಯತ್ನ ಪಡ್ತಾರೆ ಅವ್ರು ಮಾತಾಜಿ. ಅಂದ್ರೆ ಅವ್ರು ಡೈರೆಕ್ಟ್ ನಿಮ್ಗೆ ಕಳಿಸಿದ್ರೆ ಒಪ್ಪಿಗೆಲ್ಲ ಮಾತಾಜಿ. ಅಂದ್ರೆ ಅವ್ರು ಇಷ್ಟು ಇದ್ರೊಳಗೆ ಅವರಿಗೆ ಕಳ್ಸಾ ಇದ್ರು ಮಾತಾಜಿ. ಅವರಿಗೆ ಬರಲ್ಲ ಮಾತಾಜಿ. ಅವ್ರು ಸೊಸೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಆಗಲ್ಲ ಮಾತಾಜಿ. ಅವ್ರು ಡೈರೆಕ್ಟ್ ನಿಮ್ಗೆ ಕಳಿಸ್ತಾರೆ ಒಪ್ಪಿಗೆನ ಮಾತಾಜಿ. ಅವ್ರು ಮತ್ತೆ ಮಾತಾಜಿ ಸುಜಾತ ಅಂದ್ರೆ ಮಾತಾಜಿ ಆಕ್ಚುಲಿ ಇದು ನನ್ಗೆ ಇದಿಲ್ಲ ಮಾತಾಜಿ, ಕರೆಕ್ಷನ್ಸ್ ಬೇರೆ ಯಾರೋ ಮಾಡೋದು. ಅದು ಗೂಗಲ್ ಫಾರ್ಮ್ ಕೊಟ್ಟಿದ್ದಾರೆ, ಅವ್ರು ಯಾರ್ದೋ ಕೊಟ್ಟಿದ್ದಾರೆ ಅವ್ರು ಕಳಿಸ್ಬೇಕಂತ. ಯಾರು ಕಳಿಸ್ತಾರಂತಾನು ನನ್ಗೆ ಹೇಳೋದಿಲ್ಲ, ಬರೀ ನಾನು ಟೀಚ್ ಮಾಡೋದಷ್ಟೇ ಹೇಳ್ತಾರೆ. ನಾನು ಹಾಗಾದ್ರೆ ಜ್ಯೋತಿಲಕ್ಷ್ಮಿ ಮಾತಾಜಿ ಕೇಳಲ್ಲ ಮಾತಾಜಿ. ಅಂದ್ರೆ ಅಲ್ಲಿ ಇವರಿಬ್ರದ್ದು ಡೇಟು ನೇಮು ಫೋನ್ ನಂಬರ್ ಇವರಿಗೆ ಬರಲ್ಲ ಮಾತಾಜಿ. ಓಕೆ ಸುಜಾತ ಮಾತಾಜಿ. ಮಾತಾಜಿ ಮಾತಾಜಿ ಹೌದು ನನ್ಗೆ ನಿಮ್ದು ಮಾತಾಜಿ. ಫೋನ್ ನಂಬರ್ ಕೊಡಿ. ನಂದ ಮಾತಾಜಿ. ಹಾ ಮಾತಾಜಿ, ನಿಮ್ ಫೋನ್ ನಂಬರ್ ಕೊಡಿ, ನಿಮ್ ನೇಮ್ ಕೊಡಿ, ಅಷ್ಟೇ. ನೀವ್ ಅದೇನಿದೆ ಅದು ನನಗೆ ಕಳ್ಸಿ, ನಾನು ಗೂಗಲ್ ಫಾರ್ಮ್ ನಾನು ಟ್ರೈ ಮಾಡಿ ನೋಡ್ತೀನಿ ಹೋಗುತ್ತಾ ಅಂತ. ಆಯ್ತು, ಈಗ ಕೊಡ್ಲಾ ಮಾತಾಜಿ ನಂಬರ್? ಹಾ ಅದ್ರ ವಾಟ್ಸಪ್ ಮಾಡಿ ಮಾತಾಜಿ ನನಗೆ. ನಿಮ್ ವಾಟ್ಸಪ್ಗೆ ಮಾಡ್ಬೇಕಾ ಮಾತಾಜಿ? ಹೇಗ್ ಕಳಿಸ್ತೀರಾ ನಾನ್ ಮಾತಾಜಿ? ರಾಜಲಕ್ಷ್ಮಿ ಮಾತಾಜಿ ನಾನ್ ಕಳ್ಸ್ತೇನೆ ನಿಮ್ ನಂಬರ ಮಾತಾಜಿ. ನಾನ್ ಕಳ್ಸ್ತೇನೆ ಅವ್ರ ಮಾತಾಜಿ. ಸರಿ. ನೀವು ಮಾಡಿದ್ದಿಲ್ವಾ ಅದು ನನಗ್ ಕಳ್ಸಿ, ನಾನು ಅವ್ರಿಗೆ ಕಳಿಸ್ತೇನೆ ಮಾತಾಜಿ. ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ, ಆಯ್ತು. ಸುಜಾತ ಮಾತಾಜಿ ನಿಮಗ್ ಬರತ್ತಲ್ಲ ಗೂಗಲ್ ಅಲ್ಲಿ ಹಾಕ್ಲಿಕ್ಕೆ ಮಾತಾಜಿ? ಮಾತಾಜಿ ಬರಲ್ಲ, ನಿಮ್ಗನ್ನ ಅವ್ರಿಗನ್ನ ಕಳಿಸ್ತೀನಿ ಮಾತಾಜಿ. ಹಾಗಾದ್ರೆ ನನಗೆ ಕಳಿಸಿ ಮಾತಾಜಿ, ನಾನು ಅವ್ರಿಗೆ ಕಳಿಸ್ತೇನೆ ಮಾತಾಜಿ. ಓಕೆ ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವಿನಯ್ ಪ್ರಭು ಅಟೆಂಡೆನ್ಸ್ ಹಾಕಿ ಪ್ರಭು. ಹಾ ಮಾತಾಜಿ ಹಾಕಿದೀನಿ ಮಾತಾಜಿ. ಓಕೆ ಪ್ರಭು. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಎಂಡ್ ಮಾಡೋಣ ಪ್ರಭುಜಿ. ಹಾ ಮಾತಾಜಿ, ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.